ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಗೀತಾ ಮಾತಾಜಿ. ಮಾತಾಜಿ Yes, ಗೌರಿ Mataji. ಮಾತಾಜಿ. ಮಾತಾಜಿ ಇದು ಭಕ್ತಿರಸಾಮೃತ ಸಿಂಧು ಎಲ್ಲಾ ಚಾಪ್ಟರ್ಸ್ ಇದೆ ಮಾತಾಜಿ, ಏನ್ ಕೆಲವೊಂದ್ ಚಾಪ್ಟರ್ ಮಾತ್ರ ಈ ಭಕ್ತಿ ಶಾಸ್ತ್ರಿಗೆ ಇದಾಗುತ್ತಾ ಮಾತಾಜಿ? ಬರೀ ಮೊದಲನೇ ಭಾಗ 19 ಅಧ್ಯಾಯ ಮತಾಜಿ. ಹತ್ತೊಂಬತ್ತನೇ ಅಧ್ಯಾಯ ಮತಾಜಿ ಕೇಳಿಸ್ತದಾ? ಕೇಳಿಸ್ತಾ 19 ಅಧ್ಯಾಯಗಳಿದೆ ಮಾತಾಜಿ. 19 ಅಧ್ಯಾಯ ಮಾತ್ರ. ಎಸ್ ಓಕೆ ಮಾತಾಜಿ. ಓಕೆ, ಥ್ಯಾಂಕ್ ಯು. ಅಷ್ಟೇ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಕೀರ್ತನೆ ಒಂದಿಗೆ ಒಂದು ನಿಮಿಷ. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ರಜ ಜನ ರಂಜನ, ಯಶೋದನಂದನ ರಜ ಜನ ರಂಜನ, ಯಮುನಾ ತೀರಾ ವನಚಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ರಜ ಜನ ರಂಜನ, ಯಶೋದನಂದನ ರಜ ಜನ ರಂಜನ, ಯಮುನಾ ತೀರಾ ವನಚಾರಿ, ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ
हरे जय श्री चैतन्य प्रभु नित्यानंद श्री अद्वैता गदाधर श्रीवासादि गौरवृंदा जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरवृंदा नमो विष्णुपादाय कृष्णप्रेष्ठाय भूतले श्रीमति भक्ति वेदांत स्वामी नमस्ते गौरवाणी शून्यवादी पाश्चात्ಯ ದೇಶಧಾರಿಣಿ ಹರೇ ಕೃಷ್ಣ ಎಲ್ಲರಿಗೆ ಮುಗಿಸೋಣ. ಇವತ್ತು ಗುರುಪೂರ್ಣಿಮೆ ಇರೋದ್ರಿಂದ ಎಲ್ಲ ನಮ್ಮ ಗುರು ಪರಂಪರೆಗೆ ನಮಿಸುತ್ತಾ ಅವರ ಆಶೀರ್ವಾದವನ್ನ ಪಡಿತಾ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಕುಳಾಯ್ ಇವರ ಆಶೀರ್ವಾದವನ್ನ ಪಡೆಯುತ್ತಾ ಮತ್ತೆ ಪ್ರೆಸಿಡೆಂಟ್ ಆದ ನಾಮನಿಷ್ಠ ಪ್ರಭು ಶ್ರೀಧರ್ ಪ್ರಭು ಅವರಿಗೆ ನಮಸ್ಕರಿಸುತ್ತಾ ಈ ಅವಕಾಶವನ್ನ ಕೊಟ್ಟಂತಹ ಎಲ್ಲರಿಗೂ ನಾನು ಆಶೀರ್ವಾದವನ್ನ ಬೇಡ್ತಾ ಏನು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಭಕ್ತಿರಸಾಮೃತ ರೂಪ ಗೋಸ್ವಾಮಿ ಅವರು ಅದರ ಪ್ರಕಾರ ಹೇಳುವಂತಹ ಬುದ್ಧಿ ಕೊಡ್ಲಿ ಅಂತ ನಾನು ಬೇಡ್ತಾ ನಿಮಗೂ ಅರ್ಥ ಆಗ್ಲಿ ಅಂತ ಬೇಡ್ತಾ ನಾವು ಪ್ರಾರಂಭಿಸೋಣ. ಎಲ್ಲಾ ಗುರು ಪರಂಪರೆಗೂ ನಾವು ಇವತ್ತು ಗುರು ಪೂರ್ಣಿಮಾ ಇರೋದ್ರಿಂದ ಎಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬೇಡ್ತಾ ಓಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಲಾಶಲಾಕಯ ಚಕ್ಷು ಉನ್ಮೀಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿನಿತಿ ನಾಮಿನಿ ನಮಾಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯನಿ ಗೌರಕದಾದಯ ಧಾಮನಗರ ಗ್ರಾಮ ಧಾರಣೆ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ ಪ್ರಭುಜಿ ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡವತ್ ಪ್ರಣಾಮ ಪ್ರಭುಜಿ. ಪ್ರಾರಂಭಿಸೋಣ ಮಾತಾಜಿ. ಸ್ಕ್ರೀನ್ ಹಾಕ್ತೀರಾ? ಸ್ಟಾರ್ಟ್ ಮಾಡೋಣ. ಎಸ್ ಹಾಕಿ ಮತ್ತೆ ಪರವಾಗಿಲ್ಲ. ಹರೇ ಕೃಷ್ಣ. ಈಗ ನಾವು ಮೊದಲನೇ ಅಧ್ಯಾಯ ನೋಡಿದ್ವಿ. ಈಗ ನಾವು ಎರಡನೇ ಅಧ್ಯಾಯವನ್ನ ಆಲ್ರೆಡಿ ನೋಡಿದ್ದೇವೆ. ಈಗ ಸಂಕ್ಷಿಪ್ತವಾಗಿ ನಾವು PPTಯಲ್ಲಿ ನೋಡ್ತಾ ಹೋಗೋಣ. ನಾವು ಲಾಸ್ಟ್ ಅಧ್ಯಾಯದಲ್ಲಿ ನೋಡಿದ್ವಿ ಅಲ್ಲ. ಪೋಸ್ಟ್ ಮಾಡ್ತಿದ್ವಿ. ಓ ಸಾರಿ, ಪೋಸ್ಟ್ ಮಾಡ್ಬೇಕಲ್ಲ. ಮಾಡಿದ್ದೇನೆ ಮತ್ತೆ ದಾರಿ. ಕಾಣಿಸ್ತಾ ಇದೆಯಲ್ಲ ಮಾತಾಜಿ? ಹಾ ಎಸ್ ಮಾತಾಜಿ. ಪ್ರಭುಪಾದರಿಗೆ ಒಂದು ಸುತ್ತ. ಎಸ್ ಪ್ರಭುಪಾದರಿಗೆ ನಮಿಸುತ್ತಾ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಈಗ ಎರಡನೇ ಅಧ್ಯಾಯದಲ್ಲಿ ನಾವು ಏನ್ ನೋಡಿದ್ವಿ? ಭಕ್ತಿಯ ಪ್ರಾರಂಭಿಕ ಹಂತಗಳನ್ನ ನೋಡಿದ್ವಿ ಅಲ್ವಾ ನಾವು. ಅಲ್ಲಿ ಏನೆಲ್ಲ ಹೇಗೆ ನಮ್ಗೆ ಭಗವಂತನ ಕೃಪೆಯಿಂದ ಮತ್ತೆ ಅಜ್ಞಾತ ಸುಕೃತಿಯಿಂದ ನಮ್ಗೆ ಭಗವಂತನ ಭಕ್ತಿ ಸಿಗ್ತದೆ ಅನ್ನೋದನ್ನ ನಾವು ನೋಡಿದ್ವಿ ಅಲ್ಲ.
ಅದು ಹೇಗೆ ಅಂದ್ರೆ ಹೀಗೆ ನಮ್ಮ ಪ್ರಭುಪಾದವರ ಕೃಪೆಯಿಂದ, ಆ ಪ್ರಭುಪಾದವರ ಆಂದೋಲನದಿಂದ ನಮ್ಗೆ ಈಗ ಎಲ್ಲರಿಗೆ ಕೂಡ ಆ ಸುಕೃತಿ ಸಿಕ್ಕಿ ನಾವು ಲೈವ್ ಅಲ್ಲಿ ಈಗ ಇದ್ದೇವೆ ಅಲ್ವಾ. ಆ ಭಗವಂತನ ಕೃಪೆ ಮತ್ತೆ ಭಕ್ತರ ಕೃಪೆ ಇಲ್ಲದೆ ನಮಗೆ ಯಾವ ರೀತಿಯಲ್ಲಿ ಸಹ ಭಕ್ತಿ ಮಾಡ್ಲಿಕ್ಕೆ ಅಸಾಧ್ಯ ಅಂತ ಇಲ್ಲಿ ನಾವು ನೋಡ್ಬೋದು. ಅದಕ್ಕೆ ನೋಡಿ ಭಕ್ತಿಯ ಪ್ರಾರಂಭಿಕ ಹಂತಗಳು, ಮತ್ತೆ ಅದರಲ್ಲಿ ನಾವು 3 ನೋಡಿದ್ವಿ ಅಲ್ವಾ, ಸಾಧನಾ ಭಕ್ತಿ, ಭಾವ ಭಕ್ತಿ ಮತ್ತೆ ಪ್ರೇಮ ಭಕ್ತಿ ಅಲ್ವಾ. ಹೀಗೆ ನೆಕ್ಸ್ಟ್ ಮಾತಾಡಿ. ಇಲ್ಲಿ ನೋಡಿ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳು. ಇದು ಫಸ್ಟ್ನೇ ಅಧ್ಯಾಯ ಮಾತಾಜಿ, ಬರದ ಮಾತಾಜಿ. ಇಲ್ಲಿ ಪಾಠ 2ರ ಅವಲೋಕನವನ್ನ ನಾವು ನೋಡ್ತಾ ಇದ್ದೇವೆ. ಹೇಗೆ ಅಂದ್ರೆ ಶುದ್ಧ ಭಕ್ತಿ ಸೇವೆಯ ವ್ಯಾಖ್ಯಾನವನ್ನ, ಸ್ವರೂಪ ಮತ್ತು ತಟಸ್ಥ ಲಕ್ಷಣಗಳನ್ನ ಉಲ್ಲೇಖಿಸಿ ವಿವರಿಸಿದರು. ಶುದ್ಧ ಮತ್ತು ಮಿಶ್ರ ಭಕ್ತಿ ಸೇವೆಯ ಉದಾಹರಣೆಗಳನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಚರ್ಚಿಸಿದ್ದೇವೆ ಅಲ್ವಾ. ನೆಕ್ಸ್ಟ್ ಮಾತಾಡಿ. ಅಂದ್ರೆ ನಮ್ಮ ಸ್ವರೂಪ ಯಾವುದು ಮತ್ತೆ ತಟಸ್ಥ ಯಾವ ಲಕ್ಷಣ ಅನ್ನೋದನ್ನ ನಾವು ಶುದ್ಧ ಭಕ್ತಿ ಸೇವೆಯಲ್ಲಿ ನಾವು ನೋಡಿದ್ವಲ್ಲ. ಮತ್ತೆ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳು ಇದು ನಾವು ನೋಡಿದ್ವಿ ಅಲ್ವಾ. ಮೊದಲನೇ ಅಧ್ಯಾಯದಲ್ಲಿ ಏನೆಲ್ಲ ನಾವು ನೋಡಿದ್ವಿ ಅಲ್ವಾ ಈಗಾಗ್ಲೇ. ಕ್ಲೇಶಾಗ್ನಿ, ಶುಭದ, ಮತ್ತೆ ಮೋಕ್ಷ, ಲಘುತ, ಮತ್ತೆ ಸುದುರ್ಲಭ, ಸಾಂದ್ರಾನಂದ, ಮತ್ತೆ ನಾವೇನ್ ನೋಡಿದ್ವಿ ಕೃಷ್ಣಾಕರ್ಷಣೆ ಅಲ್ವಾ. ಇತಿ ಕೃಷ್ಣಾಕರ್ಷಣೆಯನ್ನ ನಾವು ನೋಡಿದ್ವಿ. ಓಕೆ, ಮೊದಲನೇ ಅವಲೋಕನ ಕೊಟ್ಟಿದ್ದಾರೆ, ಹೀಗೆ ನೋಡಿದ್ವಿ. ನಂತರ ನಾವ್ ಹೇಗೆ ಕ್ಲೇಶಾಗ್ನಿ, ನಾವು ಭಕ್ತಿ ಮಾಡಿದ್ರೆ ನಮಗೆ ಹೇಗೆ ನಮ್ಮ ಕಷ್ಟಗಳು ಹೋಗಿ ನಾವು ಹೇಗೆ ಶುಭದ ಆಗ್ತೇವೆ, ನಂತರ ನಾವು ಮೋಕ್ಷವನ್ನ ಪಡಿತೇವೆ ಅಲ್ವಾ. ಆದ್ರೆ ಇದು ಸಿಗೋದು ಸುದುರ್ಲಭ, ಈ ನಮ್ಮ ಶ್ಲೋಕದಲ್ಲಿ ಹೇಳ್ತಾ ಇದ್ದೇವೆ. ಅದೆಲ್ಲ ಸಿಕ್ಕಿದ ನಂತರ ನಮಗೆ ಆನಂದ, ಯಾವ ರೀತಿ ಭಕ್ತಿ ಆನಂದ ಆಗ್ತದೆ ನಮಗೆ, ನಂತರ ಕೃಷ್ಣ ಆಕರ್ಷಣೆ ಅಂದ್ರೆ ಪ್ರೇಮ ಭಕ್ತಿ ಬರ್ಲಿಕ್ಕೆ ಆಗ್ತದೆ ಅನ್ನೋದನ್ನ ನಾವು ನೋಡಿದ್ವಿ ಮೊದಲನೇ ಅಧ್ಯಾಯದಲ್ಲಿ. ಯಾವ ರೀತಿ ಕ್ಲೇಶಾಗ್ನಿ ಎಲ್ಲ ನಾಶವಾಗಿ ಮತ್ತೆ ಪಾಪಗಳೆಲ್ಲ ಹೋಗಿ ನೋಡಿ ಇದ್ರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳಂದ್ರೆ ಕ್ಲೇಶಾಗ್ನಿ, ಎಲ್ಲಾ ಐಹಿಕ ಕ್ಲೇಶಗಳಿಗೂ ತಕ್ಷಣವೇ ಪರಿಹಾರ ನಮ್ಗೆ ಸಿಗ್ತದೆ ಈಗಾಗ್ಲೇ ನೋಡಿದಾಗೆ. ಶುಭದ, ಸಕಲ ಶುಭದ ಪ್ರಾರಂಭ, ಅಂದ್ರೆ ಭಕ್ತಿ ಸೇವೆಯನ್ನ ನಾವು ಮಾಡ್ತಾ ಹೋದಾಗ ನಮಗೆ ಪ್ರಾರಂಭ ಶುಭದ ಅಲ್ವಾ, ಈಗ ನೋಡಿದ್ದೇವೆ ನಾವು. ಮೋಕ್ಷ, ಮುಕ್ತಿಯ ಕಲ್ಪನೆಯನ್ನ ಸಹ ಹೀಗಳಿದ್ದಾರೆ. ಅಂದ್ರೆ ಮೋಕ್ಷ ಅಂತ ಹೇಳಿದ್ರೆ ನಾವು 5 ಮೋಕ್ಷವನ್ನ ನೋಡಿದ್ವಿ ಅಲ್ವಾ. ಆ ಭಕ್ತರು ಆ ಮೋಕ್ಷವನ್ನು ಕೂಡ ಅವರು ಯಾವ ರೀತಿಯಲ್ಲೂ ಬಯಸಲ್ಲ ಅಂತ ಹೇಳ್ತೇವೆ ನಾವು. ಅಂದ್ರೆ ಇದೆಲ್ಲ ನಮ್ಗೆ ಸಿಗ್ಲಿಕ್ಕೆ ಸುದುರ್ಲಭ. ಹೇಗೆ ಅಂದ್ರೆ ಸಾಧನೆ ಬಹು ಅಂದ್ರೆ ತುಂಬಾ ಕಷ್ಟ, ನಮಗೆ ರೇರ್ ಸಿಗೋದು ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೆ ಈ ಶುದ್ಧ ಭಕ್ತಿ ನಂತರ ಈ ಸುದುರ್ಲಭ, ಸಾಂದ್ರಾನಂದ ವಿಶೇಷಾತ್ಮ, ಅಂದ್ರೆ ತನ್ನಂತೆ ತಾನೇ ವ್ಯಕ್ತಿಯನ್ನ ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ. ಅಂದ್ರೆ ಭಕ್ತಿ ನಂತರ ನಾವು ಮಾಡಿದಾಗ, ಸಾಧನ ಮಾಡ್ತಾ ಬಂದಾಗ ನಮಗೆ ಆನಂದವನ್ನ ಕೊಡದೆ, ಏನದು ಇಂಟರ್ನಲ್ ಆನಂದ, ಅಂದ್ರೆ ಭಗವಂತನ ಒಳಗಿನ ಆನಂದ, ಅಂದ್ರೆ ನಮ್ಮ ಆತ್ಮದ ಆನಂದ ನಮ್ಗೆ ಸಿಗ್ತದೆ. ಮತ್ತೆ ಕೃಷ್ಣನನ್ನ ಆಕರ್ಷಿಸುವ ಶುದ್ಧ ಭಕ್ತಿ ಸೇವೆಯೊಂದೇ ಮಾರ್ಗ ನಮಗೆ ಅನ್ನೋದನ್ನ ಲಾಸ್ಟ್ ಅಲ್ಲಿ ನೋಡ್ತೀವಿ. ಹರೇ ಕೃಷ್ಣ ಮಂಗಳ. ಅಂದ್ರೆ ಹರೇ ಕೃಷ್ಣ ವರದಮಾತಾಜಿ. ಇದು ಅಂದ್ರೆ ಅವಲೋಕನ ಮಾತ್ರ ಕೊಡ್ತಾ ಇದ್ದಾರೆ ಅಲ್ಲ ಇದ್ರಲ್ಲಿ ಸ್ಲೈಡ್ಸ್ ಅಲ್ಲಿ. ನೆಕ್ಸ್ಟ್ 2ನೇ ಚಾಪ್ಟರ್ ಇದೆಯಾ ಮಾತಾಜಿ ಇದ್ರಲ್ಲಿ? ಇದನ್ನೇ ಕೊಟ್ಟಿದ್ದಾರೆ ಮಾತಾಜಿ, ನಿಮ್ಗೆ ವಿನಾಯಕರ ಪರಿಸ್ಥಿತಿ ಇದೆ ಮಾತಾಜಿ. ಹೌದಾ, ಒಂದ್ ನಿಮಿಷ ನಾನು ನಿಮಗೆ ಕಳಿಸ್ತೇನೆ, ನಾನು ಎಲ್ಲವನ್ನ ಕಳಿಸ್ತೇನೆ. ಅಂದ್ರೆ ಅದು ಇದು ಮೊದಲನೇ ಅಧ್ಯಾಯ. ಒಂದ್ ನಿಮಿಷ ಶೇರಿಂಗ್ ಸ್ಟಾಪ್ ಮಾಡ್ತೇನೆ ಹಾಗಾದ್ರೆ. ಎಸ್ ಎಸ್ ತೊಂದ್ರೆ ಇಲ್ಲ, ಒಂದೊಂದು ಸಮಯ ಆಗ್ತದೆ ನಮಗೆಲ್ಲ. ನಾನು ಅಲ್ಲಿ ಎಲ್ಲಾ PPTಯನ್ನ ನಿಮಗೆ ಕಳಿಸ್ತೇನೆ ಮಾತಾಜಿ. 4 ಇದು ಒಂದ್ಸಲ ನೋಡಿ.
ವರದ ಮಾತಾಜಿ ಶ್ರೀ ಕೃಷ್ಣ. ಇದು ಓಪನ್ ಮಾಡಿ ಮಾತಾಜಿ, ನಿಮಗೆ ಕಳಿಸಿದ್ದೇನೆ ನೋಡಿ. ಇದನ್ನ ನನ್ನಲ್ಲಿ ಓಪನ್ ಆಗಲ್ಲ, ಅದೇ ಪ್ರಾಬ್ಲಮ್ ಮಾತಾಜಿ, ತುಂಬಾ ಕಷ್ಟ. ಕಳಿಸಿದ್ದೇನೆ ನಿಮಗೆ ನೋಡಿ. ಪಾಠ 4 ಹರೇ ರಾಮ 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 ಹರೇ ಕೃಷ್ಣ ಕೃಷ್ಣ ಕಾಣಿಸ್ತಾ ಇದೆಯಲ್ವಾ? ಹಾ, 2 ಅನ್ನೋದು ಕಾಣ್ತಾ. ಪಾಠ 3 ಅವಲೋಕನ ಉತ್ತೇಜಿಸುವಾಗ ಇದು ನೋಡಿ ಮಾತಾಜಿ. ಹಾ ಇದೆ ಕರೆಕ್ಟ್ ಮಾತಾಜಿ. ಇದು ನೆಕ್ಸ್ಟ್ ನಮದು 4ನೇದು ಸ್ಟಾರ್ಟ್ ಆಗ್ತದೆ ಅಲ್ವಾ? ಇದು ಕರೆಕ್ಟ್ ಅಲ್ಲ? 2ನೇ ಅಧ್ಯಾಯ ಬಂತಲ್ಲ ಮಾತಾಜಿ ಅದ್ರಲ್ಲಿ? ಇದ್ರಲ್ಲಿ ಪಾಠ 3 ಅವಲೋಕನ ಅಂತ ಇದೆ ಮಾತಾಜಿ. ಹೌದಾ? ನೋಡ್ಕೊಂಡು ಹೋಗುವ, ಗೊತ್ತಾಗ್ತದೆ. ಪಾಠ 3 ಅವಲೋಕನ ಅಂತ ಇದೆ ಮಾತಾಜಿ. ಶುದ್ಧ ಭಕ್ತಿ ಸೇವೆ ಪಾಠ 4 ಇದೆ, ನಂತರ ಪಾಠ 4 ಇದೆ. ನಂತರ ಹೌದಾ? ಇದ್ರಲ್ಲಿ ಇದೆಯಲ್ಲ? ಹಾ, ಪಾಠ 4 ಇದೆ. ಎಸ್, ಪಾಠ 4 ಇದೆಯಲ್ಲ ಮತ್ತೆ ಇದ್ರಲ್ಲಿ? ಹಾ, ಇದೆ ಇದೆ ಇದೆ. ಎಸ್, ಇದೆ ಇದೆ. ಆಗ ಸರಿ ಮತ್ತೆ. ಸಾರಿ ಮತ್ತೆ, ಅಂದ್ರೆ ನಮಗೆ ಅವ್ರು ಕಳಿಸಿದ್ದನ್ನ ನಾನು ಕಳಿಸಿದೆ, ಅಂದ್ರೆ ಪ್ರಭು ಅವರು ಮಿಕ್ಸ್ ಆಗಿ ಕಳಿಸಿದ್ದಲ್ಲ, ಅದಕ್ಕೆ ಅವರಿಗೆ ಕೂಡ ಗೊತ್ತಾಗಿಲ್ಲ. ಈಗ ನಾವು ನೋಡಿದ್ವಿ ಪಾಠ 3ರ ಅವಲೋಕನ ಈಗಾಗ್ಲೇ ನೋಡಿದ್ವಿ. ಕೂತ್ಕೊಂಡು ಹೋಗುವ ಭಕ್ತಿ ಸೇವೆಯ ಗುಣಲಕ್ಷಣಗಳನ್ನ ನೋಡಿದ್ವಿ, ಮತ್ತೆ ಹಂತಗಳನ್ನ ಯಾವ ರೀತಿ ಪ್ರಕಟವಾಗ್ತದೆ ಅನ್ನೋದನ್ನ ನೋಡಿದ್ವಿ. ಅದರಲ್ಲಿ ಕ್ಲೇಶಾಗ್ನಿ ಶುಭದ ಹಂತಗಳನ್ನ ನಾವು ನೋಡ್ತಾ ಹೋದ್ವಿ ಅಲ್ವಾ? ಮಾತಾಜಿ, ನೀವು ಪಾಠ 1ರದ್ದು ಸ್ಲೈಡ್ಸ್ ಆಗ್ತಾ ಬನ್ನಿ. ಪಾಠ 4 ಹಾಕ್ತೀನಿ ಮಾತಾಜಿ. ಸಾಧನ. ಎಸ್ ಮಾತಾಜಿ. ಹಾ, ಅದು ಎಸ್ ಮುಂದಿನ ಇದೆ. ಹರೇ ಹಾ, ಎಸ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಓಕೆ ಮಾತಾಜಿ, ಸರಿ ಇದೆಯಾ ಈಗ? ಈಗ ನಾವು ಸರಿ ಇದೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಈಗಾಗ್ಲೇ ನಾವು ನೋಡಿದ್ವಿ, ಓದಿದ್ವಿ ಕೂಡ ಬುಕ್ಕಲ್ಲಿ. ನಾನು ಈಗ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ, ಮತ್ತೆ ನೀವು ಸಮಯ ಇದ್ರೆ ಬೇಗ ಬೇಗ ಓದಿದ್ರೆ ಓಕೆ. ಅಂದ್ರೆ ಇದರಲ್ಲಿ ಸ್ವಲ್ಪನೇ ಇರೋದು ಸ್ಲೈಡ್ಸ್, ಹಾಗೆ ನಾವು ಹೇಳ್ತಾ ಹೋಗುವ. ಅಂದ್ರೆ ಭಕ್ತಿ ಸೇವೆಯ 3 ಪ್ರಭೇದಗಳನ್ನ ನಾವು ನೋಡಿದ್ವಿ. ಏನು? ಸಾ ಭಕ್ತಿ, ಸಾಧನಂ ಭಾವ, ಪ್ರೇಮಾಚೇತಿ ತ್ರಿದೋದಿತ. ಅಂದ್ರೆ ಭಕ್ತಿಯಲ್ಲಿ 3 ವಿಧಗಳಿವೆ: ಸಾಧನ ಭಕ್ತಿ, ಭಾವ ಭಕ್ತಿ, ಮತ್ತೆ ಪ್ರೇಮ ಭಕ್ತಿ ಅನ್ನೋದನ್ನ ನಾವು ನೋಡಿದ್ವಿ. ನಾವು ಹೇಗೆ ಅಂದ್ರೆ ಈ ಭಕ್ತಿಯಲ್ಲಿ 3 ವಿಧಗಳನ್ನ ಈಗಾಗ್ಲೇ ನಾವು ನೋಡಿದ್ವಿ ಅಲ್ವಾ? ಅಂದ್ರೆ ಸಾಧನ ಭಕ್ತಿಯಲ್ಲಿ ಯಾವ ರೀತಿ ನಾವು ಸಾಧನೆ ಮಾಡಿದ್ರೆ ಅಂದ್ರೆ ಕ್ಲೇಶಾಗ್ನಿ ಮತ್ತೆ ಶುಭದವನ್ನ ನಾವು ಪಡೆದುಕೊಳ್ಬಹುದು. ಅಂದ್ರೆ ಸಾಧನೆಯ ಮೂಲಕ, ಅಂದ್ರೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ನಾವು ಯಾವ ರೀತಿ ನಮ್ಮ ಕಷ್ಟಗಳನ್ನ ನಾವು, ಅಂದ್ರೆ ನಮ್ಮಲ್ಲಿರುವಂತಹ ಕಷ್ಟಗಳನ್ನ ಕಳೆದು ನಾವು ಒಂದು ಶುಭ ಆರಂಭ ಅನ್ನೋದನ್ನ ನಾವು ಸಾಧನೆ ಮಾಡಿದಾಗ, ನಾವು ಈಗ ಉದಾಹರಣೆಗೆ ನಾವು ಜಪ ಮಾಡ್ತಾ ನಮಗೆ ಅದು ಗೊತ್ತಾಗ್ತದೆ ಅಲ್ವಾ? ಆಗ ಆ ಸಮಯವನ್ನ ನಾವು ಜಪಕ್ಕೆ ಕೊಟ್ಟಾಗ ಆ ಸ್ಪಿರಿಚುಯಲ್ ಅಂದ್ರೆ ನಮಗೆ ಗೊತ್ತಾಗ್ತದೆ. ಮೊದಲಲ್ಲಿ ನಮ್ಗೆ ಏನು ಪ್ರಾರಂಭದಲ್ಲಿ ಅದು ಹೇಗಪ್ಪ ಮಾಡೋದು ಆತರ ಫೀಲ್ ಬರ್ತದೆ. ಆದ್ರೆ ಅದು ಮಾಡ್ತಾ ಅದರ ಬಗ್ಗೆ ನಮ್ಗೆ ರುಚಿ ಸಿಗ್ತದೆ. ಆಗ ನಮ್ಮಲ್ಲಿರುವಂತಹ ಎಷ್ಟೋ ಕ್ಲೇಶಗಳು ನಮಗೆ ಶಮನವಾಗುವ ಅನುಭವ ಕೂಡ ನಮಗೆ ಆಗ್ತದೆ ಅನ್ನೋದನ್ನ ನಾವು ಸಾಧನ ಭಕ್ತಿಯಲ್ಲಿ ನೋಡ್ಬೋದು. ಅದೇ ರೀತಿ ಭಾವ ಭಕ್ತಿಯಲ್ಲಿ ನಾವು ನೋಡ್ಬೋದು. ಹೇಗೆ ಅಂದ್ರೆ ಮೊಗ್ಗಲಗು ಕೃತ್ ಮತ್ತೆ ಸುದುರ್ಲಭ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿ ಪ್ರೇಮ ಭಕ್ತಿಯಲ್ಲಿ ನಾವು ಅದು ತುಂಬಾ ಅಂದ್ರೆ ರೇರ್. ನಮಗೆ ಇನ್ನು ನಾವು ಸಾಧಕರು ಆದ್ರೆ ಹೇಳ್ತಿದ್ದಾರೆ ಅವರು ಯಾವ ರೀತಿ ನಾವು ಪಡಿಬಹುದು. ಇದೆಲ್ಲಾ ಪಡೆದ ನಂತರ ನಾವು ಮೋಕ್ಷದ ನೆಕ್ಸ್ಟ್ ಏನಂತ ಆದ್ರೆ ಸುದುರ್ಲಭ. ಇದು ಪಡಿಲಿಕ್ಕೆ ನಮಗೆ ಸುದುರ್ಲಭ. ಯಾಕಂದ್ರೆ ನಾವು ಭರತ ಮಹಾರಾಜ್ ಅವರದ ಕಥೆಯನ್ನ ನಾವು ನೋಡಿರ್ಬೋದು ಅಲ್ಲ. ನಿಜವಾಗಿ ಅಂದ್ರೆ ಅವರು ಭಾವ ಸ್ಟೇಜ್ ಅಲ್ಲಿ ಇದ್ರು. ಆದ್ರೆ ಆಮೇಲೆ ಅವ್ರು ಏನ್ ಮಾಡ್ತಾರೆ, ಜಿಂಕೆಯ ಮೋಹಕ್ಕೆ ಅವರು ಪ್ರೀತಿಗೆ ಒಳಗಾಗಿ ಅವ್ರು ಏನ್ ಮಾಡ್ತಾರೆ, ಲಾಸ್ಟ್ ಅಲ್ಲಿ ಅವರು ಅದು ಆಗ್ಲಿಲ್ಲ. ಪ್ರೇಮ ಭಕ್ತಿ ಹಂತಕ್ಕೆ ಹೋಗ್ಬೇಕಿತ್ತು, ಬಟ್ ಆದ್ರೆ ಅದು ಅಂದ್ರೆ ನಾವು ಸುದುರ್ಲಭ ಅನ್ನೋದಕ್ಕೆ ಅಲ್ವಾ, ಆತರ ನಾವು ನೋಡ್ಬೋದು. ಆದ್ರೆ ಅವರೆಲ್ಲ ಶುದ್ಧ ಭಕ್ತರಿದ್ದಾರೆ. ಅವರಿಗೆ ನೆಕ್ಸ್ಟ್ ಜನ್ಮ ಸಿಕ್ಕಿದ್ರೂ ಕೂಡ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಭಗವಂತ ಅವಕಾಶ ಕೊಡ್ತಾರೆ ಅನ್ನೋದನ್ನ ನೋಡಿದ್ವಿ ನಾವು. ಅದೇ ರೀತಿ ಪ್ರೇಮ ಭಕ್ತಿಯಲ್ಲಿ ಸಾಂದ್ರಾನಂದ ವಿಶೇಷಾತ್ಮ ಅಂದ್ರೆ ತುಂಬಾ ಆನಂದ ಸಿಗ್ತದೆ ನಮಗೆ. ಯಾವಾಗ ಪ್ರೇಮ ಭಕ್ತಿಯಲ್ಲಿ ನಮಗಿನ್ನೇನು ಯಾವ
ಆ ಯಾವ ಯಾವ ಹಂತ ಇರಲ್ಲ, ಲಾಸ್ಟ್ ಅದು ನಮಗೆ. ಆಗ ನಾವು ಸಚ್ಚಿತ್ತಾನಂದ ಯಾವ ಹಂತದು, ನಾವು ದೇಹ ಅನ್ನೋದನ್ನ ಮರೆತು ನಾವು ಆತ್ಮ ಅನ್ನೋ ಭಾವನೆಯಲ್ಲಿ ನಾವು ಭಕ್ತಿಯನ್ನ ಮಾಡಿದಾಗ ಭಗವಂತನಲ್ಲಿ ಅದು ಪ್ರೇಮ ಬರ್ತದೆ. ಯಾವಾಗ ಅಂತಂದ್ರೆ ನಮ್ಮ ಒಳಗಿಂದ ಆತ್ಮದಿಂದ ಅದು ನಮ್ಗೆ ಬರ್ತದೆ. ನೆಕ್ಸ್ಟ್ ಮಾತಾಜಿ. ನೋಡಿ ಇಲ್ಲಿ ಅವರು ಕೊಟ್ಟಿದ್ದಾರೆ ಏನೆಲ್ಲ ಉಪವಿಭಾಗ ಅಂದ್ರೆ ಭಗವದ್ ಭಕ್ತಿ ಭೇದ, ಭಕ್ತಿ ಸೇವೆಯ ಪ್ರಭೇದಗಳನ್ನ ಅವರು ಕೊಟ್ಟಿದ್ದಾರೆ ಅಲ್ವಾ. ಏನೆಲ್ಲ ಅಂತಂದ್ರೆ ಸಾಮಾನ್ಯ ಭಕ್ತಿ ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ಇಂಟ್ರೊಡಕ್ಷನ್ ಅಲ್ಲಿ ನಾವು ಸಾಮಾನ್ಯ ಭಕ್ತಿಯನ್ನ ನೋಡಿದ್ವಿ. ಸಾಧನಾ ಭಕ್ತಿ ನಾವು ಇವಾಗ 2 ರಿಂದ 16 ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈಗ ನಾವು ನೆನಪಿಡಿ, ಇದು ಈಗ ನಾವು ಭಕ್ತಿಯ ಪ್ರಾರಂಭಿಕ ಹಂತಗಳಿಂದ ಹಿಡಿದು 16ನೇ ಅಧ್ಯಾಯದವರೆಗೂ ನಾವು ಸಾಧನಾ ಭಕ್ತಿಯನ್ನ ಇದರಲ್ಲಿ ನಾವು ತಿಳಿತೇವೆ. ಭಾವ ಭಕ್ತಿಯನ್ನ 17 ಮತ್ತು 18ರಲ್ಲಿ ನಾವು ತಿಳಿತೇವೆ. ಈ 19 ಭಾಗಗಳಿದೆಯಲ್ಲ ನಮ್ಗೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 4 ನಾವು ಪ್ರಭೇದಗಳನ್ನ ನೋಡ್ತೇವೆ ಅಲ್ವಾ. ಆ ಪೂರ್ವ ಭಾಗದಲ್ಲಿ ಮಾತ್ರ ಈ ಸಾಧನಾ ಮತ್ತೆ ಭಾವ ಭಕ್ತಿ ಪ್ರೇಮ ಭಕ್ತಿಯನ್ನ ನಾವು ನೋಡ್ಬೋದು. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಪ್ರೇಮ ಭಕ್ತಿಯನ್ನ 19ನೇ ಅಧ್ಯಾಯ ಇಷ್ಟನ್ನ ನಾವು ನೋಡ್ಬೋದು. ಅದರಿಂದ ಆಚೆ ನಾವು ನೋಡ್ಲಿಕ್ಕಿಲ್ಲ, ಅದು ನಮ್ಮ ಗುರುಗಳು ಹೇಳಿದ್ದಾರೆ. ಇಷ್ಟು ನಾವು ಮೊದಲನೇ ಹಂತದಲ್ಲಿ ನಾವು ಇಷ್ಟನ್ನ ಕಲಿತಾ ಹೋಗ್ಬೋದು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ. ಭಕ್ತಿಯ ಪ್ರಾರಂಭಿಕ ಹಂತ. ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆಗೆ ಅರ್ಹನಾದ ವ್ಯಕ್ತಿಯನ್ನ ಅವನ ವಿಶಿಷ್ಟ ಅಭಿರುಚಿಗಳಿಂದ ವಿಭಾಗಿಸಬಹುದೆಂಬ ಸಂಬಂಧದಲ್ಲಿ ಶೀಲ ರೂಪ ಗೋಸ್ವಾಮಿಯವರು ನೀಡುವ ಸೂಚನೆ ಆಗಿದೆ. ಇಲ್ಲಿ ನೋಡಿ ನಾವು ನೋಡ್ಬೋದು, ಏನು ಅರ್ಹನಾದ ಅಂದ್ರೆ ಯಾವುದಕ್ಕೆ ಅರ್ಹನಾದ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಅಥವಾ ಭಕ್ತಿ ಸೇವೆಗೆ ಅಂತಹ ವಿಶಿಷ್ಟ ಅಭಿರುಚಿಗಳಿಂದ ವಿಭಾಗಿಸಬಹುದೆಂಬುದು. ಅಂದ್ರೆ ಅಭಿರುಚಿ ನಮ್ಗೆ ಕೃಷ್ಣ ಅಂದ್ರೆ ಭಕ್ತಿ ಸೇವೆಗೆ ಅಭಿರುಚಿ ನಮ್ಗೆ ಯಾವಾಗ ಬೆಳೀತದೆ ಅಂದ್ರೆ ಭಕ್ತಿ ರುಚಿ, ಅದರಲ್ಲಿ ರುಚಿ ಬಂದು ನಾವು ಯಾಕೆ ಅಂದ್ರೆ ಅದರಿಂದ ನಮ್ಮ ಭಕ್ತಿಯನ್ನ ವೃದ್ಧಿ ಆಗ್ಬೇಕಾಗ್ತದೆ, ಭಕ್ತಿ ಸೇವೆಯನ್ನ ನಾವು ಮಾಡ್ಬೇಕಾಗ್ತದೆ. ನಾವ್ ಎಷ್ಟೇ ಪ್ರಗತಿ ಹೊಂದುತ್ತಾ ಹೋದ್ರೂ ಕೂಡ ನಾವು ಈಗ ಉದಾಹರಣೆಗೆ ನೋಡ್ಬೋದು, ಆಧ್ಯಾತ್ಮಿಕದಲ್ಲಿ ನಾವು ಎಷ್ಟೇ ಪ್ರಗತಿಯನ್ನ ಹೊಂದಿದ್ರು ಕೂಡ ಅದು ಆ ರುಚಿಯಲ್ಲಿ ನಮಗೆ ಯಾವ ರೀತಿಯ ಶಾಶ್ವತವಾದ ಅಭಿರುಚಿ ಸಿಗಲ್ಲ ನಮ್ಗೆ. ಆದ್ರೆ ಇಲ್ಲಿ ಹೇಳ್ತಾರೆ ಭಕ್ತಿ ಸೇವೆ ಎಲ್ಲಿ ನಮ್ಗೆ ಸ್ವಲ್ಪ ಕೂಡ ಅಭಿರುಚಿ ಬಂದ್ರೂ ಕೂಡ ಅದು ನಮ್ಮನ್ನ ತುಂಬಾ ಮೇಲ್ಮಟ್ಟಕ್ಕೆ ಕೊಂಡೊಯ್ತದೆ, ಮತ್ತೆ ಅದು ಶಾಶ್ವತವಾದದ್ದು ಅನ್ನೋದನ್ನ ನಾವು ನೋಡ್ತೀವಿ. ಆಗ ಆ ಅಭಿರುಚಿಗಳಿಂದ ವಿಭಾಗಿಸಬಹುದೆಂಬುದು ಈ ಸಂಬಂಧದಲ್ಲಿ ಹೇಳ್ತಾರೆ. ಅಂದ್ರೆ ರೂಪ ಗೋಸ್ವಾಮಿ ಅವರು ನಮಗೆ ಸೂಚನೆಯನ್ನ ಕೊಡ್ತಾರೆ ಏನೇನು ಅಲ್ವಾ. ಅಂದ್ರೆ ಹೇಗೆ ನಮ್ಗೆ ಈ ಭಕ್ತಿಯಿಂದ ಎಲ್ಲವೂ ಅಂದ್ರೆ ಗೊತ್ತೋ ಗೊತ್ತಿಲ್ಲದೋ ಅಜ್ಞಾತ ಸುಕೃತಿಯಿಂದ ನಮ್ಗೆ ಭಕ್ತಿ ಮಾಡಿದಾಗ ಗೊತ್ತೋ ಗೊತ್ತಿಲ್ಲದೋ ನಮ್ಗೆ ಆ ಭಗವಂತನ ಕರುಣೆ, ಭಕ್ತರ ಕರುಣೆ ಸಿಗ್ತದೆ ಅಂತ ನಾವು ನೋಡಿದ್ವಿ. ಇದಕ್ಕೆ ನಾವು ಯಾವ ರೀತಿ ಅಂತ ಹೇಳಿದ್ರೆ ಭಕ್ತಿ ಸೇವೆ ಎಷ್ಟು ಅಂದ್ರೆ ಅದು ಅಜ್ಞಾನ ಸುಕೃತಿ ಅಂದ್ರೆ ನಮಗೆ ಅರಿವಿಲ್ಲದೆ ನಮ್ಗೆ ಬರ್ತದೆ ಅದು. ನಾವು ಧರ್ಮ ಅಂತ ನಮ್ಗೆ ಗೊತ್ತಿರಲ್ಲ, ಒಂದೊಂದ್ಸಲ ನಾವು ಏನ್ ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ, ಬಟ್ ಭಕ್ತಿ ಸೇವೆಯಲ್ಲಿ ನಾವು ಭಾಗ್ಯ ಆಗ್ತೀವಿ. ಈಗ ನಾವು ಹೊಸದಾಗಿ ದೇವಸ್ಥಾನಕ್ಕೆ ಬಂದಿರ್ತೇವೆ, ಅದು ನಮಗೆ ಗೊತ್ತಿರಲ್ಲ, ಆದ್ರೆ ಅಲ್ಲಿ ದಿನನಿತ್ಯ ಮಾಡುವಂತಹ ಮಾತಾಜಿ ಆಗ್ಲಿ ಅಥವಾ ಪ್ರಭುಗಳಾಗ್ಲಿ ನಮ್ಗೆ ಏನು ಸೇವೆ ಕೊಡ್ತಾರೆ ಅದನ್ನ ನಾವು ಒಂದು ಶ್ರದ್ಧೆಯಿಂದ ಮಾಡ್ತೇವೆ. ಆಗ ಆ ಶ್ರದ್ಧೆಯಿಂದ ಮಾಡಿದಾಗ ಭಗವಂತ ಅದಕ್ಕೆ ನಮ್ಗೆ ಮಾರ್ಕ್ಸ್ ಕೊಡ್ತಾರೆ ಅಲ್ವಾ. ಅಂದ್ರೆ ಭಗವಂತನ ಪ್ರೇಮ ಮಾರ್ಕ್ಸ್ ಅಂದ್ರೆ ನಾನು ಭೌತಿಕದಲ್ಲಿ ಹೇಳ್ತಿಲ್ಲ, ಅಂದ್ರೆ ಭಗವಂತ ನಮ್ಗೆ ಅದನ್ನ ನಮ್ಮ ಮತ್ತೆ ರುಚಿ ಹೆಚ್ಚಿಸ್ಲಿಕ್ಕೆ ನಮ್ಗೆ ಭಗವಂತ ಸಹಾಯ ಮಾಡ್ತಾರೆ ಅನ್ನೋದನ್ನ ನಾವ್ ಈಗಾಗ್ಲೇ ನೋಡಿದ್ವಿ. ಯಾವ ರೀತಿ ಅದು ಸುಕೃತಿ ಅಲ್ವಾ. ಈಗಾಗ್ಲೇ ನಾವು ನೋಡಿದ್ವಿ ಹೇಗೆ ಅಂತಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ನಾವ್ ಯಾಕೆ ಟೆಂಪಲ್ಗೆ ಅಂದ್ರೆ ಜಸ್ಟ್ ನಾವು ಕೈ ಮುಗಿತೇವೆ ಅಷ್ಟೇ ಅಲ್ವಾ. ಅದರ ನಮ್ಗೆ ಆ ಶಾಸ್ತ್ರದ ಬಗ್ಗೆ ಆಗ್ಲಿ, ನಾವ್ ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಯಾಕೆ ನಮ್ಗೆ ತೀರ್ಥ ಕೊಡ್ತಾರೆ ಅಥವಾ ಯಾಕೆ ಭಗವಂತನ ಪಾದದ ಹೂ ಕೊಡ್ತಾರೆ ನಮ್ಗೆ, ಒಂದು ನೀರಲ್ಲ, ಜಸ್ಟ್ ನಾವ್ ಏನ್ ಮಾಡ್ತೀವಿ ತೀರ್ಥವನ್ನ ಕುಡಿತೇವೆ, ಭಗವಂತ ಅಂತ ಕೈ ಮುಗಿತೇವೆ, ಮತ್ತೆ ನಾವು ಆ ಹೂವನ್ನ ತಲೆಗಿಟ್ಕೊಳ್ತೀವಿ, ಕಣ್ಣಿಗೆ ಹೊತ್ತಿ ಅಲ್ವಾ. ಇದೆಲ್ಲ ಏನು ನಮ್ಗೆ ಗೊತ್ತಿಲ್ಲದೆ ಅಲ್ವಾ, ಅದ್ ಭಗವಂತ ಅಂತ ಗೊತ್ತು, ಆದ್ರೆ ಅದರ ಹಿಂದಿನ ರಹಸ್ಯ ಭಗವಂತನಿಗೆ ಮಾತ್ರ ಗೊತ್ತಿರ್ತದೆ ಅನ್ನೋದನ್ನ ನಾವು ನೋಡಿದ್ವಿ. ಅದಕ್ಕೆ ಅಜ್ಞಾತ ಸುಕೃತಿಯಿಂದ ಈ ಈ ಅಭಿರುಚಿ, ಭಗವಂತನ ಸೇವೆಯಲ್ಲಿ ಅಭಿರುಚಿ ಹೇಗೆ ಬರ್ತದೆ ಒಬ್ಬರಿಂದ ಒಬ್ಬರಿಗೆ ಅನ್ನೋದನ್ನ ನಾವು ನೋಡ್ಬೋದು. ಉದಾಹರಣೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಗುರು ಮಹಾರಾಜ್ ಅವರ ಸಣ್ಣ ಕಥೆಯನ್ನ ನಾವು ನೋಡಿದ್ವಿ ಅಲ್ವಾ.
ಹೇಗೆ ನಮ್ಮ ದಯಾನಂದ ಸ್ವಾಮಿಯವರು ಅವರು ನಮ್ಮ ರಥಯಾತ್ರೆ ಮಾಡುವಾಗ ಮೊಳೆಯನ್ನ ಹೊಡಿಲಿಕ್ಕೆ ಸಹಾಯವನ್ನ ಕೋರಿದಾಗ ನಮ್ಮ ಗುರು ಮಹಾರಾಜ್ ಅವರು ಬಂದು ಅದಕ್ಕೆ ಮೊಳೆಯನ್ನ ಬಡ್ದು ನಂತರ ಅವರು ಇವತ್ತು ದೇಶಾದ್ಯಂತ ಅವರು ಎಷ್ಟೋ ಸಾವಿರ ಅಂದ್ರೆ 50,000 ಹೆಚ್ಚು ಅವರ ಭಕ್ತರಾಗ್ತಾ ಇದ್ದಾರೆ ಇವಾಗ. ಅಂದ್ರೆ ಅಜ್ಞಾತ ಸುಕೃತಿ ಸಿಗ್ತಾ ಇದೆ ನೋಡಿ. ಮೊದಲು ನಮ್ಮ ಪ್ರಭುಪಾದವರು ಹೇಗೆ ಅಮೆರಿಕಕ್ಕೆ ಹೋಗಿ ಅಲ್ಲಿರುವಂತಹ ಜನರಿಗೆ ಯಾವುದೇ ರೀತಿಯಲ್ಲಿ ಗೊತ್ತಿರಲಿಲ್ಲ, ಆದ್ರೆ ಕೃಷ್ಣನನ್ನ ಅವರಿಗೆ ಕೊಟ್ಟರು, ಶಾಸ್ತ್ರವನ್ನ ಕೊಟ್ರು, ನಮ್ಮ ಆತ್ಮದ ಬಗ್ಗೆ ಅವರಿಗೆ ಜ್ಞಾನವನ್ನ ಕೊಟ್ರು. ಈಗ ಎಷ್ಟೋ ಜನರು ನಾವು ನೋಡ್ತಾ ಇದ್ದೇವೆ, ಎಷ್ಟು ಅವರು ಪ್ರಪಂಚಾದ್ಯಂತ ಕೃಷ್ಣನ ಪ್ರಚಾರ ಮಾಡ್ತಾ ಇದ್ದಾರೆ ಅಲ್ವಾ. ಹೀಗೆ ಗುರುವಿನ ಮೂಲಕ ನಾವು ಶರಣಾದಾಗ ಭಗವಂತ ನಮ್ಗೆ ಏನ್ ಅಜ್ಞಾತ ಸುಕೃತಿಯನ್ನ ಕೊಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಅಂದ್ರೆ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಈ ಅಭಿರುಚಿಯಿಂದ ನಾವು ಯಾವಾಗ ಈ ಸಂಬಂಧವನ್ನ ಜೋಡಣೆ ಮಾಡ್ತೀವಿ, ಯಾವ ಸಂಬಂಧ ಅದು ಆತ್ಮ ಪರಮಾತ್ಮನ ಸಂಬಂಧ, ಭಗವಂತ ಮತ್ತೆ ನಮಗಿರುವ ಸಂಬಂಧ ಯಾವ ರೀತಿ ಜೋಡಣೆ ಆಗ್ತದೆ ಅನ್ನೋದನ್ನ ಇದ್ರಲ್ಲಿ ನಾವು ನೋಡ್ಬೋದು. ಹರೇ ಕೃಷ್ಣ ಮಾತಾಜಿ. ಇದು ಶ್ಲೋಕ ಕೊಟ್ಟಿದ್ದಾರೆ, ಓದ್ತೀರಾ ಯಾರಾದ್ರೂ? ಅಂದ್ರೆ ಬೇಗ ಓದ್ಕೊಂಡು ಹೋಗಿ. ಓದಿ ಮಾತಾಜಿ, ಒಬ್ರೊಬ್ಬರೇ ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ಹರೇ ಕೃಷ್ಣ. ಸ್ವಲ್ಪಾಪಿ ರುಚಿರ್ ಏವ ಸಾಧ್ಯ ಭಕ್ತಿ ತತ್ವಬೋಧಿಕ. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ಗ್ರಂಥಗಳಲ್ಲಿ ಸ್ವಾಭಾವಿಕವಾಗಿಯೇ ಒಲವು ಉಳ್ಳವರಿಗೆ ಮಾನಸಿಕ ಕಲ್ಪನೆಗಳಲ್ಲೂ ವಾದ ವಿವಾದಗಳಲ್ಲೂ ತೊಡಗುವ ಅಭ್ಯಾಸವುಳ್ಳ ಜನರಿಗಿಂತ ಹೆಚ್ಚು ಸುಲಭವಾಗಿ ಭಕ್ತಿ ಸೇವೆ ಒಲಿಯುತ್ತದೆ. ಹರೇ ಕೃಷ್ಣ. ಭಕ್ತರ ಸಾಮರ್ಥ್ಯ. ಹರೇ ಕೃಷ್ಣ. ಇಲ್ಲಿ ನೋಡಿ ಹೇಳ್ತಾರೆ, ಭಕ್ತಿ ಅಂದ್ರೆ ಸ್ವಲ್ಪಮಾಪಿ ರುಚಿರ್ ಏವ ಸ್ಯಾತ್ ಭಕ್ತಿ ತತ್ವದ ಬೋಧಿಕ. ಅಂದ್ರೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳ ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ಗ್ರಂಥಗಳಲ್ಲಿ ಸ್ವಾಭಾವಿಕವಾಗಿಯೇ ಒಲವುಳ್ಳವರಿಗೆ ಮಾನಸಿಕ ಕಲ್ಪನೆಗಳಲ್ಲೂ ವಾದ ವಿವಾದಗಳಲ್ಲೂ ತೊಡಗುವ ಅಭ್ಯಾಸವುಳ್ಳ ಜನರಿಗಿಂತ ಹೆಚ್ಚು ಸುಲಭವಾಗಿ ಭಕ್ತಿ ಸೇವೆ ಒಲಿಯುತ್ತದೆ. ಅಂದ್ರೆ ನಮಗೆ ಭಕ್ತಿ ಸೇವೆ ಹೇಗೆ ಒಲಿತದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂತಂದ್ರೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ಗ್ರಂಥಗಳಲ್ಲಿ ಸ್ವಾಭಾವಿಕ ಅಂದ್ರೆ ಇಲ್ಲಿ ನಮ್ಮ ಸ್ವಾಭಾವಿಕ ಗುಣವನ್ನ ನೋಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಸ್ವಾಭಾವಿಕ, ನಮ್ಮ ಸ್ವರೂಪ ಸ್ವಾಭಾವಿಕವಾದದ್ದು. ಅಂದ್ರೆ ಒಲವುಳ್ಳವರಿಗೆ ಅಂದ್ರೆ ನಮ್ಮ ಸ್ವರೂಪ ಇಲ್ಲಿ ಏನ್ ಹೇಳ್ತಿದ್ದಾರೆ, ಸ್ವಾಭಾವಿಕ ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲಿ ನಮಗಾಗ್ಲೇ ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತಗಳಂತಹ ಬಗ್ಗೆ ನಮ್ಗೆ ಏನಾದ್ರೆ ನಮ್ಗೆ ಒಲವಿದ್ರೆ ನಮಗೀಗ ಸುಲಭವಾಗಿ ಅಂದ್ರೆ ಅವ್ರು ಹೇಳ್ತಾರೆ ಮಾನಸಿಕ ಕಲ್ಪನೆಗಳಲ್ಲೂ ವಾದ ವಿವಾದಗಳಲ್ಲೂ ತೊಡಗುವ ಅಭ್ಯಾಸವುಳ್ಳ ಜನರಿಗೆ ಹೆಚ್ಚು ಸುಲಭವಾಗಿ ಭಕ್ತಿ ಸೇವೆ ಒಲಿಯುತ್ತದೆ. ಅಂದ್ರೆ ಯಾವ ರೀತಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಭಗವದ್ಗೀತೆ ಶ್ರೀಮದ್ ಭಾಗವತದ ಬಗ್ಗೆ ನಮ್ಗೆ ಗೊತ್ತಿದ್ರೆ ಆಗ ನಮ್ಗೆ ಸುಲಭವಾಗಿ ಅದರ ಬಗ್ಗೆ ನಾವು ನಮ್ಗೆ ಬೇಗ ಒಲಿತದೆ ಅಂತ. ಈಗ ನಾವು ನೋಡಿದ್ವಿ, ಮೊದಲನ ಬಾರಿಗೆ ನಾವು 18 ಅಧ್ಯಾಯದ ಭಗವದ್ಗೀತೆಯನ್ನ ಆನ್ಲೈನ್ ಮೂಲಕ ನಾವೆಲ್ಲರೂ ಬಂದ್ವಿ ಅಲ್ವಾ. ಹಂತವಾಗಿ ನಮ್ಗೆ ಅದರ ಬಗ್ಗೆ ಏನ್ ಸಿಕ್ತು, ಸ್ವಲ್ಪ ಒಲವು ಸಿಕ್ತು. ಯಾಕೆ ಸಿಕ್ತು? ಅದು ನಮ್ಗೆ ಸ್ವಭಾವತ ಅಂದ್ರೆ ನಮ್ಮ ಸ್ವರೂಪ ಆಗಿದೆ. ಅದು ಸ್ವಲ್ಪ ನಮ್ಗೆ ಸಹಾಯವಾಗಿದೆ. ಅಂದ್ರೆ ಅಜ್ಞಾತ ಸುಕೃತಿಯಿಂದ, ಭಕ್ತರ ಸಂಘದಿಂದ ನಮ್ಗೆ ಅದು ಏನಾಗ್ತದೆ, ಮತ್ತೆ ಅದು ನಮ್ಗೆ ಇದು ಮುಂದೆ ಬರ್ತದೆ. ಅಂದ್ರೆ ಪ್ರಚೋದಿಸ್ತದೆ ನಮ್ಮನ್ನ, ಮನಸ್ಸು, ನಮ್ಮ ಚೈತನ್ಯ ಅದನ್ನ ಪ್ರಚೋದಿಸ್ತದೆ ಅಲ್ವಾ. ಆ ಸ್ವರೂಪವನ್ನ ಯಾವಾಗ ಅಂತಂದ್ರೆ ಆ ಸ್ವರೂಪಕ್ಕೆ ನಾವು ಚೈತನ್ಯವನ್ನ ಕೊಟ್ಟಾಗ ಆಗ ಅದು ಏನಾಗ್ತದೆ, ಉಲ್ಬಣವಾಗ್ತದೆ ನಮಗೆ. ಯಾವಾಗ ಅಂತಂದ್ರೆ ನಮ್ಗೆ ಚೈತನ್ಯಕ್ಕೆ ಏನ್ ಬೇಕು, ಆ ಸ್ವರೂಪಕ್ಕೆ ನಾವು ಏನ್ ಕೊಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗ್ತದೆ ಅಲ್ವಾ. ಈಗ ನಮ್ಮ ಸ್ವರೂಪ ಏನಾಗಿತ್ತು, ಅದು ಈಗ ನಮಗೆಲ್ಲ ಗೊತ್ತಿರುವ ಪ್ರಕಾರ ಸ್ವರೂಪ ಏನಾಗ್ತದೆ ಅಂದ್ರೆ ನಾವು ಭಗವಂತನ ಸೇವೆಯಲ್ಲಿ ನಿರತರಾಗ್ಬೇಕು. ನಮ್ಮ ಸ್ವರೂಪ ಅಲ್ಲ, ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ ಅನ್ನೋದು ನಮ್ಮ ಸ್ವರೂಪ ಅಲ್ವಾ, ಎಲ್ಲ ಆತ್ಮಗಳ ಸ್ವರೂಪ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ಇದ್ರಲ್ಲಿ ನಮ್ಗೆ ಒಲವಿದ್ದಾಗ ನಮ್ಗೆ ಭಕ್ತಿ ಸೇವೆಯಲ್ಲಿ ಸುಲಭವಾಗಿ ನಮ್ಗೆ ಸಿಗ್ತದೆ ಅಂತಾರೆ. ಆದ್ರೆ ಅಭಿರುಚಿ ಇರ್ಬೇಕು ನಮ್ಗೆ ಯಾವುದೇ ರೀತಿಯಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳ್ತಾರೆ, ನಮ್ಮ ಅಂದ್ರೆ ಹೇಗೆ ಯಾವ ತರ ಸಿಗ್ತದೆ ಅಂದ್ರೆ ನಮ್ಗೆ ಎಲ್ಲರ ಆಶೀರ್ವಾದದಿಂದ ಮಾತ್ರ. ಅಂದ್ರೆ ಗುರುಗಳ ಆಶೀರ್ವಾದದಿಂದ,
ಕೃಷ್ಣ ಭಕ್ತರ ಆಶೀರ್ವಾದದಿಂದ ಅವರ ಸೇವೆ ಮಾಡೋದ್ರಿಂದ ನಮಗೆ ಅದು ಜಾಗೃತ ಆಗ್ತದೆ. ಅದು ನಮ್ಮಲ್ಲಿ ಇದೆ, ಆದ್ರೆ ಅದು ಜಾಗೃತ ಆಗ್ಲಿಕ್ಕೆ ಕಾರಣ ನಾವು ಭಕ್ತರ ಸಂಘದಲ್ಲಿದ್ದಾಗ ಪ್ರಭುಪಾದವರು ಕೊಟ್ಟಂತಹ ಭಗವದ್ಗೀತೆ, ಶ್ರೀಮದ್ ಭಾಗವತಗಳಂತಹ ಸಂಘವನ್ನ ನಾವು ಪಡೆದಾಗ ಇದರಿಂದ ನಮ್ಮ ಮಾನಸಿಕ ಕಲ್ಪನೆಗಳು, ವಾದ ವಿವಾದಗಳಲ್ಲೂ ನಮ್ಗೆ ಅಭ್ಯಾಸ ಮಾಡಿದಾಗ ನಾವು ಅಂದ್ರೆ ಆ ಜನರಿಗಿಂತ ಹೆಚ್ಚು ಸುಲಭವಾಗಿ ನಾವು ಭಕ್ತಿ ಸೇವೆಯನ್ನ ಮಾಡ್ಬೋದು. ಅದೇ ಮುಂದೆ ಹೇಳ್ತಾರೆ ನೋಡಿ, ಓದ್ತೀರಾ? ಯಾರಾದ್ರೆ ಓದಿ. ಹರೇ ಕೃಷ್ಣ. ಒಬ್ಬರಿಂದ ಒಬ್ರು ಓದಿ. ಎಸ್ ಓದಿ. ಮತ್ತೆ ಸೇವೆಯು ವ್ಯಕ್ತಿಯ ಪೂರ್ವ ಜನ್ಮದಿಂದ ಮುಂದುವರೆದು ಬಂದದ್ದೆಂಬುದು ಗೋಸ್ವಾಮಿಯವರ ಹೇಳಿಕೆ. ಈ ಹಿಂದೆ ಭಕ್ತಿ ಸೇವೆಯೊಂದಿಗೆ ಸಂಬಂಧವಿದ್ದ ಹೊರತು ಯಾರು ಅದನ್ನು ಕೈಗೊಳ್ಳಲಾರರು. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಈಗ ಅಲ್ಲಿಗೆ ಹೇಳಿದಾಗೆ ಅಂದ್ರೆ ಭಕ್ತಿ ಸೇವೆಯು ವ್ಯಕ್ತಿಯ ಪೂರ್ವ ಜನ್ಮದ ಮುಂದುವರೆದು ಬಂದದ್ದು. ಅಂದ್ರೆ ನಾವೀಗ ಏನ್ ಮಾಡ್ತಾ ಇದೀವಿ, ಅದು ನಮ್ಮ ಭಕ್ತಿ. ಇದರಲ್ಲಿ ನಾವು ಒಂದು ಪಾಯಿಂಟ್ ನೋಡ್ಬೋದು, ಯಾವತ್ತು ಆಧ್ಯಾತ್ಮಿಕತೆ ಏನೋ ಅದು ಶಾಶ್ವತವಾದದ್ದು. ನೋಡಿ, ನಾವು ಈ ಜನ್ಮದಲ್ಲಿ ಒಂದು ಪಾಯಿಂಟ್ ಮಾಡ್ತಿದ್ರೆ ನೆಕ್ಸ್ಟ್ ಜನ್ಮ ನಾವು ಹೋದ್ರೆ ಭಗವಂತನ ಸುಕೃತಿ, ಭಕ್ತರ ಸುಕೃತಿ ಇದ್ದು ಮತ್ತೆ ನಾವು ಮಾನವ ಜನ್ಮನಾಗಿ ಬಂದ್ರೆ ಏನೋ ಆ ಒಂದರಿಂದ ಸ್ಟಾರ್ಟ್ ಆಗ್ತದೆ ನಮಗೆ. ಆದ್ರೆ ಭೌತಿಕ ಇದು ನಮ್ಗೆ ಯಾವ ರೀತಿ ಸ್ಟಾರ್ಟ್ ಆಗ್ತದೆ? 0 ಇಂದನೇ ಸ್ಟಾರ್ಟ್ ಆಗ್ತದೆ. ಈಗ ನಾವು ಭಕ್ತಿಯಲ್ಲಿ ನಾವು ಏನೇ ಡಾಕ್ಟರೇಟ್ ಪದವಿ ಪಡೆದರೂ ಕೂಡ ನಾವು ಮತ್ತೆ ನೆಕ್ಸ್ಟ್ ಜನ್ಮ ಬಂದ್ರೆ ನಾವು ಡಾಕ್ಟರ್ ಇಂದ ನಾವು ಮುಂದುವರಿಲಿಕ್ಕೆ ಅಸಾಧ್ಯ. ನಾವು ಮತ್ತೆ ಕೂಡ 1ನೇ ಕ್ಲಾಸಿಂದ ABCD ಯನ್ನ ಕಲಿತು ಮತ್ತೆ ನಾವು ಹೋಗ್ಬೇಕಾಗ್ತದೆ. ಅದು ಅಶಾಶ್ವತ ಅನ್ನೋದು. ಆದ್ರೆ ಇಲ್ಲಿ ಭಕ್ತಿ ಸೇವೆಯು ಪೂರ್ವ ಜನ್ಮದಿಂದ ಮುಂದುವರಿದು ಬಂದದ್ದೆಂಬುದು ಗೋಸ್ವಾಮಿಯವರ ಹೇಳಿಕೆ ಅಂತ ಇಲ್ಲಿ ನಾವು ಗೋಸ್ವಾಮಿ ಅವರಿಗೆ ಸ್ಮರಿಸುತ್ತಾ ನಾವು ನೋಡ್ಬೋದು. ಅಂದ್ರೆ ಭಕ್ತಿ ಸೇವೆಯೊಂದಿಗೆ ಸಂಬಂಧವಿದ್ದ ಹೊರತು, ಅಂದ್ರೆ ಈ ಸಂಬಂಧ ಇದೆ ನಮಗೆ, ಆತ್ಮಕ್ಕೆ ಪರಮಾತ್ಮಕ್ಕೆ ಯಾವಾಗನೂ ಸಂಬಂಧ ಇದೆ. ಭಗವಂತ ನಾವು ಎಷ್ಟು ಭಗವಂತನಿಗೆ ನೆನಪಿದೆ ಅಲ್ವಾ? ಭಗವಂತ ನಮ್ಮ ಪೂರ್ವ ನಾವೆಷ್ಟು 84 ಲಕ್ಷ ಜೀವರಾಶಿಗಳಲ್ಲಿ ಎಷ್ಟೋ ಜನ್ಮವೆತ್ತಿ ಬಂದಿದ್ದೇವೆ. ಆ ಜನ್ಮದಲ್ಲಿ ನಾವ್ ಏನೆಲ್ಲ ಮಾಡಿದ್ದೇವೆ ಅನ್ನೋದನ್ನ ಭಗವಂತ ನಮ್ಮ ಜೊತೆಯಲ್ಲೇ ಇದ್ದು ಭಗವಂತ ನೋಡ್ತಾರೆ, ಉಪದೃಷ್ಟ ಹನುಮಂತನಾಗಿ ಅಲ್ವಾ? ಎಲ್ಲವನ್ನ ನೋಡ್ತಾ ಇದ್ದಾರೆ ಭಗವಂತ. ಅವರು ಯಾವಾಗಲೂ ಸಾಕ್ಷಿಯಾಗಿ ನಮ್ಮ ಹೃದಯದಲ್ಲೇ ಇದ್ದು ಅವರು ನಾವು ಎಷ್ಟು ಲಕ್ಷ ಜೀವರಾಶಿಗಳಲ್ಲಿ ನಾವು ಪುನರಪಿ ಜನನಂ ಪುನರಪಿ ಮರಣಂ ಹಾಗೆ ಅವರು ಬಂದಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಏನಂತ, ಪೂರ್ವ ಜನ್ಮದಿಂದ ಮುಂದುವರೆದು. ಅಲ್ಲಿಗೆ ಅರ್ಥ ನಮ್ಮ ಸಂಬಂಧ ಈಗದ್ದಲ್ಲ. ನಮ್ಮ ಸಂಬಂಧ ನಾವು ಯಾವಾಗ ಈ ಜನ್ಮವನ್ನ ಪಡಿತಾ ಇದ್ದೀವಿ, ಯಾವುದೇ ಜನ್ಮ, ಯಾವುದೇ ಪ್ರಾಣಿ, ಆ ಎಲ್ಲಾ ಜನ್ಮದಲ್ಲಿ ಸಹ ಭಗವಂತ ನಮ್ಮಲ್ಲಿದ್ದಾನೆ. ಅಂದ್ರೆ ನಮ್ಮ ಸ್ವರೂಪ ನಿತ್ಯವಾದದ್ದು, ಸನಾತನವಾದದ್ದು ಅಲ್ವಾ? ನಾ ಜಯಾತೆ ನಾ ಮೀರತೆ ವಾ ಕದಾಚಿನ್. ಅಂದ್ರೆ ನಮ್ಮದು ಸಂಬಂಧ ಏನು? ಆತ್ಮದ ಸಂಬಂಧ. ಅಂದ್ರೆ ಭಗವಂತನ ಜೊತೆಗೆ ಬಂದಿದ್ದದ್ದು ಯಾವುದು? ಪೂರ್ವ ಜನ್ಮದಿಂದನೇ ಮುಂದುವರಿದು ಬಂದದ್ದೆಂಬುದು ಗೋಸ್ವಾಮಿಯವರ ಹೇಳಿಕೆ ಅಂತ ಇಲ್ಲಿ ನಾವು ನೋಡ್ಬೋದು. ಅಂದ್ರೆ ಭಕ್ತಿ ಸೇವೆ ಆಲ್ರೆಡಿ ನಮ್ಮಲ್ಲಿ ಇದೆ. ಅಂದ್ರೆ ಭಕ್ತಿ ಸೇವೆ ನಮ್ಮಲ್ಲಿ ಆಲ್ರೆಡಿ ಇದೆ. ಅದು ನಮ್ಮ ಮತ್ತೆ ನಾವು ಮುಂದುವರಿತಿದ್ದೇವೆ ಅಂತಂದ್ರೆ ಅದು ಪೂರ್ವ ಜನ್ಮದಿಂದ ಬಂದಂತ ಅನ್ನೋದನ್ನ ನಾವು ನೋಡ್ಬೋದು. ಅಂದ್ರೆ ನಮ್ಮದು ಸ್ವರೂಪ ಆಲ್ರೆಡಿ ಇದೆ. ಅದು ಏನಾಗಿದೆ, ನಮಗೆ ಈ ಭೌತಿಕ ಜಗತ್ತಿಗೆ ಬಂದಾಗ ನಮ್ಮನ್ನ ಅದು ಕವರ್ ಮಾಡಿದೆ. ಅಂದ್ರೆ ಯಾಕೆ ಕವರ್ ಮಾಡಿದೆ? ನಮ್ಮ ಆಸೆಗಳಿಂದ. ಅದಕ್ಕೂ ಕೂಡ ನಾವೇ ಕಾರಣ. ನಮ್ಮ ಆಸೆಗಳಿಂದ ನಮ್ಮನ್ನ ಕವರ್ ಮಾಡಿದೆ. ನಮ್ಮ ನಿಜ ಸ್ವರೂಪ ನಮಗೆ ಗೊತ್ತಿಲ್ಲ. ನಾವೇನ್ ಮಾಡಿದ್ದೇವೆ? ನಮ್ಮ ನಿಜ ಸ್ವರೂಪದಿಂದ ಬೇರ್ಪಟ್ಟು, ಭಗವಂತನಿಂದ ಬೇರ್ಪಟ್ಟು ನಾವೇನ್ ಮಾಡಿದ್ದೇವೆ? ನಮ್ಮ ಇಚ್ಛೆ, ಭಗವಂತ ಕೊಟ್ಟಂತಹ ಸ್ವಲ್ಪ ಸ್ವತಂತ್ರವನ್ನ ನಾವು ಉಪಯೋಗಿಸಿಕೊಂಡು ನಾವೇನ್ ಮಾಡಿದೀವಿ? ಬದ್ಧ ಜೀವಿಗಳಾಗಿ ಈಗ ಬಂದಿದ್ದೇವೆ. ಆದರೂ ಕೂಡ ಇಲ್ಲಿ ಯಾವ ಜೀವಿಯಾಗಿ ಬಂದರೂ ಕೂಡ ನಮ್ಮ ಸ್ವರೂಪ ನಮ್ಮ ಒಳಗಡೆ ಕವರ್ ಆಗಿ ಇದೆ. ಆದ್ರೆ ಆ ಕವರ್ ಅನ್ನ ನಾವು ತೆಗೆದು ನಾವು ಮತ್ತೆ ಮುಂದೆ ಹೋಗ್ಲಿಕ್ಕೆ ನಮಗೇನು ದಾರಿ ಮಾರ್ಗ ಅಂದ್ರೆ ನಮ್ಮ ಗುರು ಹಿರಿಯರ ಪಾದವನ್ನ ಹಿಡಿದು ಅವರು ಏನ್ ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ಹೋಗೋದೊಂದೇ ನಮ್ಗೆ ಮಾರ್ಗ. ಅದನ್ನೇ ಅಂದ್ರೆ ಈ ಸ್ವರೂಪ ನಮ್ಗಿದೆ. ಅಂದ್ರೆ ಉದಾಹರಣೆಗೆ ನಾವು ಈಗಾಗ್ಲೇ ನೋಡಿದೀವಿ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ. ಅಂದ್ರೆ ಒಂದು ಮಗು ಇರ್ತದೆ, ಅದು ನಡಿಲಿಕ್ಕೆ ಆಲ್ರೆಡಿ ಗೊತ್ತು. ಆದ್ರೆ ಆ ಮಗುವನ್ನ ನಡಿಲಿಕ್ಕೆ ಸಹಾಯ ಬೇಕಾಗ್ತದೆ ಅಲ್ವಾ? ಅಪ್ಪ ಅಮ್ಮನ ಸಹಾಯ. ಅಂದ್ರೆ ಅದು ಅಂಬೆಗಾಲಿಡುತ್ತಾ ನಡೆಯುವಾಗ ಏನಾಗ್ತದೆ? ಬೀಳ್ತದೆ, ಅಥವಾ ಎದ್ದು ನಿಲ್ತದೆ, ಮತ್ತೆ ಬೀಳ್ತದೆ. ಅದೇ ರೀತಿ ಅಂದ್ರೆ ಅದರ ಸ್ವಭಾವ ನಡೆಯೋದು ಅಲ್ವಾ? ಆದ್ರೆ ಅದು ನಮ್ಮ ಸಹಾಯ ಕೋರ್ತಾ ಇದೆ. ಅದೇ ರೀತಿ ನಮ್ಮ ಜೀವಾತ್ಮನ ಸ್ವರೂಪ ಏನು? ಭಗವಂತನ ಸೇವೆ ಅದಿದೆ. ಆದ್ರೆ ಅದಕ್ಕೆ ಪುಷ್ಟಿ ಕೊಡಲು ನಾವೇನ್ ಮಾಡ್ಬೇಕು? ಈ ಗೋಸ್ವಾಮಿಯವರಂತಹ ಪಾದ ಕಮಲಗಳಿಂದ ನಾವು ಹೋಗ್ಬೇಕು. ಅಂದ್ರೆ ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು? ನಮ್ಮ ಸ್ವರೂಪ ಆಲ್ರೆಡಿ ಭಗವಂತನ ಸೇವೆಯಲ್ಲಿ ಇದೆ. ಆದ್ರೆ ಅದು ನಮಗೆ ಚಲಾವಣೆಯಲ್ಲಿ ಬರ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು?
ಪುಷ್ಟಿಯನ್ನ ಕೊಡ್ಬೇಕು. ಆ ಪುಷ್ಟಿ ಏನು ಅಂತಂದ್ರೆ ಈಗ ನಾವು ಎಲ್ಲ ನಮ್ಮ ಹಿರಿಯ ಭಕ್ತರಿಂದ ಎಲ್ಲ ನಾವು ಭಗವಂತನ ಬಗ್ಗೆ ಶ್ರವಣ ಮಾಡುತ್ತಾ ನಾವು ಹೋಗ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೋದು. ಎಸ್ ಮ್ಯಾಮ್. ಓದಿ, ಬೇರೆಯವರು ಓದಿ, ಒಬ್ಬರಿಂದ ಒಬ್ಬರು ಓದಿ ಎಲ್ಲಾರು, ಆಗ ಸ್ವಲ್ಪ ಎಲ್ರಿಗೂ ಚಾನ್ಸ್ ಸಿಗ್ತದೆ ಅಲ್ಲ, ಅದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತಿಯ ಪ್ರಾರಂಭಿಕ ಹಂತ. ಒಂದು ವೇಳೆ ಅವಿಚ್ಛಿನ್ನತೆ ಇಲ್ಲದೆ ಹೋದರೂ ಒಬ್ಬ ವ್ಯಕ್ತಿಯು ಆಕಸ್ಮಿಕವಾಗಿ ಶುದ್ಧ ಭಕ್ತನೊಬ್ಬನ ಉಪದೇಶದಲ್ಲಿ ಆಸಕ್ತಿ ತಾಳಿದರೆ ಅಂತಹವನನ್ನು ನಾವು ಮಾನ್ಯ ಮಾಡಬಹುದು ಮತ್ತು ಆ ವ್ಯಕ್ತಿಯು ಭಕ್ತಿ ಸೇವಾ ಕಾರ್ಯದಲ್ಲಿ ಮುಂದುವರಿಯಬಹುದು. ಭಕ್ತಿ ರಸಾಮೃತ ಸಿಂಧು ಪುಟ 21. ಹರೇ ಕೃಷ್ಣ. ಅವಿಚ್ಛಿನ್ನತೆ ನೋಡಿ ಇಲ್ಲಿ ಹೇಳ್ತಾರೆ, ಕಂಟಿನ್ಯೂಟಿ ಅಂದ್ರೆ ಅವಿಚ್ಛಿನ್ನತೆ ಅಂದ್ರೆ ಮುಂದುವರೆದು ಅಲ್ವಾ. ಕಂಟಿನ್ಯೂಟಿ ಅಂದ್ರೆ ಒಂದು ವೇಳೆ ಅವಿಚ್ಛಿನ್ನತೆ ಇಲ್ಲದೆ ಹೋದರೂ ಒಬ್ಬ ವ್ಯಕ್ತಿಯು ಆಕಸ್ಮಿಕವಾಗಿ ಶುದ್ಧ ಭಕ್ತನೊಬ್ಬನ ಉಪದೇಶದಲ್ಲಿ ಆಸಕ್ತಿ ತಾಳಿದರೆ ಅಂತವನನ್ನ ನಾವು ಮಾನ್ಯ ಮಾಡಬಹುದು ಮತ್ತು ಆ ವ್ಯಕ್ತಿಯು ಭಕ್ತಿ ಸೇವಾ ಕಾರ್ಯದಲ್ಲಿ ಮುಂದುವರಿಯಬಹುದು. ನೋಡಿ, ಒಂದು ವೇಳೆ ಅವಿಚ್ಛಿನ್ನತೆ ಅಂದ್ರೆ ಕಂಟಿನ್ಯೂಟಿ ಇಲ್ಲದೆ ಹೋದರೂ, ನಾವು ನಿಲ್ಸಿದ್ದೇವೆ, ಇವಾಗ ನಾವು ಭಕ್ತಿಯನ್ನ ನಮ್ಮ ರೂಪ ಇದೆ, ಆದ್ರೆ ಅದನ್ನ ನಾವು ನಿಲ್ಲಿಸಿದ್ದೇವೆ. ಆದ್ರೆ ಇಲ್ಲದೆ ಹೋದರೂ ಕೂಡ ಒಬ್ಬ ಆಕಸ್ಮಿಕವಾಗಿ ನೋಡಿ, ಅದೇನು ಅಜ್ಞಾತ ಸುಕೃತಿ, ಆಕಸ್ಮಿಕವಾಗಿ ಶುದ್ಧ ಭಕ್ತನೊಬ್ಬನ ಉಪದೇಶದಲ್ಲಿ ಆಸಕ್ತಿ ತಾಳಿದರೆ ಅಂತವನನ್ನ ನಾವು ಮಾನ್ಯ ಮಾಡಬಹುದು ಮತ್ತು ಆ ವ್ಯಕ್ತಿಯು ಭಕ್ತಿ ಸೇವಾ ಕಾರ್ಯದಲ್ಲಿ ಮುಂದುವರಿಯಬಹುದು. ನಾವು ಇದರಲ್ಲಿ ದೊಡ್ಡ ಅಂದ್ರೆ ನಾವು ನೋಡ್ಬೋದು ಇವಾಗ ಯಾವ ರೀತಿ ಅಂತಂದ್ರೆ ನಾವು ನಮ್ಮ ನಾರದ ಮಹರ್ಷಿಯವರನ್ನ ನೋಡ್ಬೋದು ಅಲ್ವಾ. ಅವರು ಅಂದ್ರೆ ಉದಾಹರಣೆ ಹೇಳ್ತಾ ಇರೋದು ಅಂದ್ರೆ ಅವರೆಲ್ಲ ಭಗವಂತನ ಹತ್ತಿರದ ಅಂದ್ರೆ ಸ್ವರೂಪ ಅಲ್ವಾ, ಸ್ವಾಂಶ ವಿಸ್ತರಣೆ ಅಂತ ನಾವು ಹೇಳ್ಬೋದು. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ಅವರ ಕಥೆಯನ್ನ ನೋಡ್ಬೋದು ನಾವು, ಹೇಗೆ ಅವರು ತನ್ನ ತಾಯಿ ಭಕ್ತರ ಸೇವೆ ಮಾಡ್ತಾ ಇದ್ರು. ಆ ಸೇವೆ ಮಾಡುವಾಗ ನಮ್ಮ ಮಹರ್ಷಿಯವರಿಗೂ ಅದು ಅವಕಾಶ ಸಿಕ್ಕಿತು. ಆ ಅವಕಾಶ ಸಿಕ್ಕಿದಾಗ ಹೇಗೆ ಅದನ್ನ ಸದುಪಯೋಗ ಮಾಡ್ಕೊಂಡ್ರು, ಮತ್ತೆ ಅವರಲ್ಲಿದ್ದಂತ ಸೇವೆ ಮಾಡ್ತಾ ಮಾಡ್ತಾ ಆ ಉಚ್ಚಿಷ್ಟವನ್ನ ಅವರು ತಗೊಂಡ್ರು. ಅಂದ್ರೆ ನಾವ್ ಹೇಳುವುದು ನಮಗೆ ಇರ್ತದೆ ಒಳಗಡೆ ಅದು ಆಗ ಅಕಸ್ಮಾತ್ ಆಗಿ ನಮ್ಗೆ ಶುದ್ಧ ಭಕ್ತನೊಬ್ಬನ ಉಪದೇಶದಲ್ಲಿ ಅಂತ ಹೇಳಿದಾಗ ನಾವು ಅದನ್ನ ನೋಡ್ಬೋದು. ಆಗ ಅವರು ಉಚ್ಚಿಷ್ಟವನ್ನ ತಗೊಂಡವರು ಈಗ ದೊಡ್ಡ ಮಹಾನ್ ಅಂದ್ರೆ ನಿರಂತರವಾಗಿ ಎಲ್ಲಿಗೆ ಬೇಕಾದರೂ ವೀಣೆ ಹಿಡ್ಕೊಂಡು ಅವರು ಹೋಗ್ತಾ ಇದ್ದಾರೆ ಅಲ್ವಾ. ನಮ್ಮ ಅವರು ಇಷ್ಟು ಬಾಲಕರಾಗಿದ್ರು ನಮ್ಮ ಮಹರ್ಷಿಯವರು. ಆ ನಂತರ ತಾಯಿ ಕೂಡ ಹೋಗ್ತಾರೆ. ತಾಯಿ ಕೂಡ ಹೋದ್ರೂ ಕೂಡ ಅಲ್ಲಿ ಭಗವಂತ ಭಕ್ತರ ಸಂಘವನ್ನ ಕೊಟ್ಟು ಮತ್ತೆ ಅವರನ್ನ ಎಲ್ಲಿಗೆ ಭಕ್ತಿ ಸೇವೆಗೆ ಅವರನ್ನ ಕಾರ್ಯಗತ ಮಾಡ್ತಾರೆ. ಅದೇ ರೀತಿ ನಮ್ಮ ಪ್ರಹ್ಲಾದ್ ಮಹಾರಾಜ್ ಅವರನ್ನ ನೋಡ್ಬೋದಲ್ಲ. ಪ್ರಹ್ಲಾದ್ ಮಹಾರಾಜ್ ಅವರನ್ನ ಅವರಿಗೆ ಯಾವತ್ತು ನಿರಂತರವಾಗಿ ಅವರು ಭಗವಂತನನ್ನ ನಾಮವನ್ನ ಬಿಡ್ಲಿಲ್ಲ ಅಲ್ವಾ. ಅವರಿಗೆ ಕೂಡ ಹೇಗೆ ಅಂದ್ರೆ ಅವರ ಹೊಟ್ಟೆಯಲ್ಲಿ ಇರುವಾಗ ಗಯಾದು ಪ್ರಹ್ಲಾದ ಮಹಾರಾಜನ ಹೊಟ್ಟೆಯಲ್ಲಿ ಇರುವಾಗಲೇ ಯಾರ ಸಂಘ ಸಿಕ್ಕಿತು? ನಾರದ ಮಹರ್ಷಿಗಳ ಸಂಘ ಸಿಕ್ಕಿತು. ಅದೇ ನಾರದ ಮಹರ್ಷಿಯ ಜೀವನ ಚರಿತ್ರೆ ಏನು, ನಾರದ ಮಹರ್ಷಿಗಳು ಕೂಡ ಏನ್ ಸಿಕ್ಕಿತು? ಅದು ಸಹ ಭಕ್ತರ ಸಂಘ, ಋಷಿಮುನಿಗಳ ಸಂಘ, ಅವರ ತಾಯಿ ಸೇವೆ ಮಾಡುವಲ್ಲಿ ಅವರಿಗೆ ಸುಕೃತಿ ಸಿಕ್ಕಿತು ಅಲ್ವಾ. ಹೇಗೆ ಅವರು ಕೂಡ ನಾರದ ಮಹರ್ಷಿಗಳು ಅಕಸ್ಮಾತ್ ಆಗಿ ಶುದ್ಧ ಭಕ್ತರ ಸಂಘ ಸಿಕ್ಕಿ ಅವರು ತನ್ನ 5 ವರ್ಷದಲ್ಲಿ ತಾಯಿಯನ್ನ ಕಳೆದು ನಂತರ ಕಾಡಿಗೆ ಬಂದು ಭಗವಂತನನ್ನ ಒಂದು ಕ್ಷಣವನ್ನ ನೋಡಿ ಭಗವಂತ ಅವರು ಹೋಗ್ತಾರೆ. ಆ ಒಂದು ಕ್ಷಣವನ್ನ ನೋಡಿ ಭಗವಂತನನ್ನ ಪ್ರಕಟ ಆಗಿ ಅವರು ಹೋಗ್ಬಿಡ್ತಾರೆ. ಆ ಇದ್ರಲ್ಲೇ ಭಗವಂತನನ್ನ ಸ್ಮರಿಸುತ್ತಾ ಭಗವಂತನನ್ನ ಪಡೆದು ನಂತರ ಪ್ರಹ್ಲಾದ ಮಹಾರಾಜ್ ಅವರಿಗೆ ಕೂಡ ಅವರು ಗುರುವಾಗಿ ಹೋಗ್ತಾರೆ ಅಲ್ವಾ. ಹೀಗೆ ಭಗವಂತ ನಮ್ಗೆ ಅದನ್ನ ಕೊಡ್ತಾರೆ ನಮ್ಗೆ. ನಾವು ಒಂದು ನಮ್ಮ ಒಲವು ಹೇಗಿರ್ಬೇಕು, ನಮ್ಮ ಬಯಕೆ ಹೇಗಿದೆ ಅದರ ಮೇಲೆ ಭಗವಂತ ನಮ್ಗೆ ಕೊಡ್ತಾರೆ ಅಲ್ವಾ. ಭಗವಂತ ನೀನ್ ಆಯ್ಕೆ ಮಾಡ್ಕೋ, ನಾನು ಎರಡನ್ನೂ ಕೊಟ್ಟಿದ್ದೇನೆ, ನಿನ್ಗೆ ಭೌತಿಕವನ್ನ ಕೊಟ್ಟಿದ್ದೇನೆ ಮತ್ತೆ ನಿನ್ಗೆ ಆಧ್ಯಾತ್ಮಿಕವನ್ನ ಕೊಟ್ಟಿದ್ದೇನೆ. ಈಗ ನಾವು ಒಂದು ಮಗುವಿಗೆ ಆಟ ಸಾಮಾನವನ್ನ ಕೊಟ್ಟಿದ್ದೇವೆ ಅಥವಾ ಇಲ್ಲಿ ಒಳ್ಳೆ ಆಹಾರವನ್ನ ಕೊಟ್ಟಿದ್ದೇವೆ. ಈಗ ಅಂದ್ರೆ ನಾವು ಭೌತಿಕದಲ್ಲಿ ಹೇಳಿದ್ದು ಅದಕ್ಕೆ ಯಾವ್ದು ಇಷ್ಟ, ಅದು ಯಾವ್ದು ಮುಖ್ಯ ಅನ್ನೋದು ಮಗುವಿಗೆ ಆ ಮೂಮೆಂಟ್ ಅಲ್ಲಿ ಗೊತ್ತಾಗ್ಬೇಕು. ಆಗ ಅದ್ ತಗೊಳೋದ್ರ ಮೇಲೆ ಅದು. ಬಟ್ ತಂದೆ ತಾಯಿ ಅದಕ್ಕೆ ನೀಡ್ಸ್ ಕೊಟ್ಟಿದ್ದಾರೆ, ನಿನ್ಗೆ ನೀಡ್ಸ್ ಕೊಟ್ಟಿದ್ದೇನೆ, ಆದ್ರೆ ನೀನು ಯಾವ್ದನ್ನ ತಗೊಂಡು ನಿನ್ನ ಭವಿಷ್ಯವನ್ನ ನೀನ್ ನೋಡ್ಕೊಂತೀಯಾ ಅಂದ್ರೆ
ಭಗವಂತ ಯಾವಾಗ್ಲೂ ಸ್ವಲ್ಪ ನಮ್ಗೆ ಸ್ವತಂತ್ರವನ್ನ ಕೊಟ್ಟಿರ್ತಾನೆ ಅಲ್ವಾ. ಅದೇ ರೀತಿ ನಾವು ಈಗ ನೋಡ್ತಾ ಹೋದಾಗ ನಾವು ಯಾವಾಗ ಇಸ್ಕಾನಿಗೆ ನಾವು ಬಂದ್ವಿ, ಕೃಷ್ಣ ಪ್ರಜ್ಞೆಗೆ ಬಂದ್ವಿ, ಆಗ ನಮ್ಮ ಎಲ್ಲರೂ ನಮ್ಮ ಈ 17 ಜನ, ನಾವು 19 ಜನರು ಕೂಡ ನಮ್ಮನ್ನ ನಾವೇ ನೋಡ್ಕೋಬಹುದು. ಅಂದ್ರೆ ನಮಗೆ ಎಷ್ಟು ಭಗವಂತ ಅವಕಾಶ ಕೊಟ್ರು. ಇಸ್ಕಾನಿಗೆ ನಾವು ಆನ್ಲೈನ್ ಆಗಿ ಸೇರ್ಕೊಂಡ್ವಿ. ಎಷ್ಟೋ ಭಕ್ತರು ನಮ್ಗೆ ಏನೆಲ್ಲ ಆಗಿರ್ಬೋದು ಜೀವನದಲ್ಲಿ, ಅಥವಾ ನಮಗೆ ಕನ್ಫ್ಯೂಸ್ ಆಗಿರ್ಬೋದು, ಏನೇ ಆಗಿದ್ರೆ, ಆದ್ರೆ ಲಾಸ್ಟ್ಗೆ ನಮ್ಮ ಗುರಿ ಏನಾಗಿರ್ಬೇಕು, ನಾವು ಭಗವಂತನನ್ನ ತಿಳಿಯೋದಾಗಿರ್ಬೇಕು, ಭಗವಂತನನ್ನ ಶ್ರವಣ ಮಾಡೋದಾಗಿರ್ಬೇಕು. ಆದ್ರೆ ಇದೆಲ್ಲ ಆಗಿರ್ತದೆ. ಆದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ನಾವು ಆಕಸ್ಮಿಕವಾಗಿ ಶುದ್ಧ ಭಕ್ತನೊಬ್ಬನ ಉಪದೇಶದಲ್ಲಿ ಆಸಕ್ತಿ ತಾಳಿದರೆ ಅನ್ನೋದನ್ನ ನಾವು ನೋಡ್ಬೋದು. ನಮ್ಗೆ ಅವಕಾಶ ಎಷ್ಟುಗಳು ಸಿಕ್ಕಿದೆ ಅಲ್ವಾ, ಎಷ್ಟೆಲ್ಲ ನಾವು ಕ್ಲಾಸ್ ಕೇಳ್ತಾ ಇದೀವಿ. ಆದ್ರೆ ನಾವು ನಮ್ಮ ಗುರಿಯತ್ತ ಗಮನವನ್ನ ಕೊಡ್ಬೇಕು ಅನ್ನೋದು, ನಮ್ಮ ಗುರಿಯತ್ತ ನಮ್ಮ ಗಮನ, ನಮ್ಮ ಶ್ರದ್ಧೆ, ನಮ್ಮ ಸ್ವರೂಪ ಏನಿದೆ ಅದರ ಕಡೆಗೆ ಗಮನ ಹೋಗ್ಬೇಕು. ನಾವೆಲ್ಲವನ್ನ ಇಲ್ಲಿ ಮಾಡ್ಬೇಕು, ಇದ್ದು ಇಲ್ಲದಾಗೆ ನಾವು ಇಲ್ಲಿ ಜೀವಿಸ್ಬೇಕು ಅನ್ನೋದನ್ನ ಮಾನ್ಯ ಮಾಡ್ತಾರೆ. ಅಂದ್ರೆ ನೋಡಿ, ಎಷ್ಟು ನಮಗೆ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ನಮಗೆ ಎಷ್ಟು ಪ್ರಭುಪಾದವರಂತಹ ಸಂಘ, ನಮ್ಮ ಗುರು ಮಹಾರಾಜ್ ಅವರಂತಹ ಸಂಘ ನಮ್ಗೆ ಸಿಕ್ಕಿದೆ ಅಲ್ವಾ. ನಾವು ನೋಡಿದೀವಲ್ಲ, ಇಡೀ ಯಾರು ನೋಡಿದ್ದೇವೆ, ಇಸ್ಕಾನನ್ನ ನೋಡಿ, ಎಲ್ಲ ಅಲ್ಲಿ ಯಾವ ಜಾತಿ, ಯಾವ ಭೇದ, ಯಾವ ನೋಡಲ್ಲ. ನೀನು ಶ್ರೀಮಂತ, ನೀನು ಬಡವ ನೋಡಲ್ಲಲ್ವಾ. ನೋಡಿದೀರಲ್ಲ ಎಲ್ಲಾರು ಕೂಡ ಅಲ್ವಾ, ನಮಗೆ ಅನುಭವ ಆಗಿದೆಯಲ್ಲ. ನಮ್ಮ ಇಸ್ಕಾನ್ ಅವ್ರು ಹೇಗೆ ಅಂದ್ರೆ ಅನ್ಲಿಮಿಟೆಡ್, ನಮಗೆ ನಮ್ಮಂತವ್ರು ಹೇಳಕ್ಕೆ ಯಾವ ರೀತಿಯ ಅರ್ಹತೆ ಇಲ್ಲ ನಮ್ಗೆ. ಆದ್ರೆ ಪ್ರಭುಪಾದವರನ್ನ ಇವತ್ತು ಗುರು ಸ್ಮರಣೆ ಅಲ್ವಾ, ಅಂದ್ರೆ ದಿನ ನಾವು ಗುರುವನ್ನ ಸ್ಮರಿಸ್ಬೇಕಲ್ವಾ. ಆ ಗುರು ಚರಣಾರಂದಗೆ ನಾವ್ ಯಾವತ್ತು ಗಡಿ ನಾವು ಪಾದ ಕಮಲಗಳಿಗೆ ನಾವು ಆಶೀರ್ವಾದವನ್ನ ತಗೊಳ್ಬೇಕು. ಯಾಕಂತಂದ್ರೆ ಅವರು ಕೊಟ್ಟಂತಹ ನೋಡಿ ನಮ್ಗೆ ಅವರು ಎಲ್ಲಿ ಹೋಗಿ ಗೊತ್ತಿಲ್ಲದ ಹೋಗಿ ಅವರು ಎಷ್ಟೋ ಕಷ್ಟವನ್ನ ಅನುಭವಿಸಿ ಈ ಬದ್ಧ ಜೀವಿಗಳಿಗೆ ನಮ್ಗೆ ಅವರು ನಮ್ಗೆ ಸಹಾಯವನ್ನ ಮಾಡಿದ್ದಾರೆ ಅಲ್ವಾ. ಶುದ್ಧ ಭಕ್ತನೊಬ್ಬನ ಅಂದ್ರೆ ಉಪದೇಶವನ್ನ ನಮ್ಗೆ ಅವ್ರು ಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೆ ನಾವು ಅಂತಹ ಕೊಟ್ಟಂತಹ ಅವಕಾಶವನ್ನ ನಾವು ಏನ್ ಮಾಡ್ಬೇಕು, ಆಸಕ್ತಿಯಿಂದ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. ಯಾವ ರೀತಿ ಸ್ವೀಕಾರ ಮಾಡ್ಬೇಕಂದ್ರೆ, 2 ಕೈಯಿಂದ ನಾವು ಅದನ್ನ ತಗೊಂಡು ಕಣ್ಣಿಗೆ ಹೊತ್ತು ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. ಅದು ಏನು ಸುಲಭ ನಮಗೆ, ಆದ್ರೆ ಅದನ್ನ ತಗೊಳ್ಳುವಂತಹ ಮನಸ್ಸು ನಮಗಿರ್ಬೇಕಾಗ್ತದೆ ಅಲ್ವಾ. ಯಾವ ರೀತಿ ಭಕ್ತಿ ಸೇವೆ ಕಾರ್ಯದಲ್ಲಿ ಅವನು ಮುಂದುವರಿಯಬಹುದು ಅನ್ನೋದನ್ನ ನಾವು ಈ ರೀತಿಯಲ್ಲಿ ನಾವು ನೋಡ್ಬೋದು. ಹರೇ ಕೃಷ್ಣ. ಜಾಗೃತಗೊಳಿಸ್ಬೇಕು, ನಮ್ಮ ಸ್ವರೂಪವನ್ನ ನಾವು ಜಾಗೃತಗೊಳಿಸ್ಬೇಕು. ಯಾವಾಗ ಅಂದ್ರೆ ಶುದ್ಧ ಭಕ್ತನೊಬ್ಬನ ಅವರ ಬಗ್ಗೆ ನಮ್ಗೆ ಕೊಟ್ಟಂತಹ ಅವಕಾಶವನ್ನ ನಾವು ಪಡೆದಾಗ. ಹರೇ ಕೃಷ್ಣ. ನೆಕ್ಸ್ಟ್ ಮಾತಾಜಿ ಓದ್ಲಾ ಮಾತಾಜಿ? ಹೋಗ್ತೀರಾ? ಮಾತಾಜಿ ಓದಿ ಮಾತಾಜಿ. ಸಾಧನ ಭಕ್ತಿ ವಿವರಣೆ. ಕೃತಿ ಸಾಧ್ಯ ಭವೇತ್ ಸಾಧ್ಯ ಭಾವಾಸ ಸಾಧನಾಭಿಧ. ಕೃಷ್ಣನ ಮೇಲೆ ಪ್ರೇಮವನ್ನು ಸಾಧ್ಯವಾಗಿಸುವ ಅತೀಂದ್ರಿಯ ಭಕ್ತಿ ಸೇವೆಯನ್ನು ಇಂದ್ರಿಯಗಳಿಂದ ಕಾರ್ಯಗತಗೊಳಿಸಿದಾಗ ಅದನ್ನು ಸಾಧನಾ ಭಕ್ತಿ ಅಥವಾ ನಿಯಂತ್ರಕ ಭಕ್ತಿ ಸೇವೆ ಎಂದು ಕರೆಯಲಾಗುತ್ತದೆ. ಭಕ್ತಿ ಸಾರಾಮೃತ ಸಿಂಧು 1.22. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೋಡಿ ನಾವು ಇಲ್ಲಿ ಹೇಳ್ಬೋದು, ಹರೇ ಕೃಷ್ಣ ಹರೇ ಕೃಷ್ಣ. ನಾವು ಇಲ್ಲಿ ನೋಡ್ಬೋದು ಏನದು ನೋಡಿ, ಕೃತಿ ಸಾಧ್ಯ ಭವೇತ್ ಸಾಧ್ಯ ಭಾವಸ ಸಾಧನಾಭಿತ. ಅಂದ್ರೆ ಈ ಪ್ರಜ್ಞೆ ನಮಗೆ ಯಾವ ರೀತಿ ನಮಗೆ ಗೊತ್ತಿಲ್ಲದೆ ನಮ್ಮ ಇಂದ್ರಿಯಗಳನ್ನ ಅಂದ್ರೆ ಕೃಷ್ಣನ ಮೇಲೆ ಪ್ರೇಮವನ್ನ ಸಾಧ್ಯವಾಗಿಸುವ ಅತೀಂದ್ರಿಯ ಭಕ್ತಿ ಸೇವೆಯನ್ನ ಇಂದ್ರಿಯಗಳಿಂದ ಕಾರ್ಯಗತಗೊಳಿಸಬೇಕು. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ನಾವು ಏನೇ ಮಾಡಿದರೂ ಏನ್ ಮಾಡ್ತಾ ಇದ್ದೀನಿ ಅಲ್ವಾ, ನಮ್ಮ ಇಂದ್ರಿಯಗಳನ್ನ ನಾವು ಯಾವ ರೀತಿಯಲ್ಲಿ ಚಟುವಟಿಕೆಯನ್ನ ಮಾಡ್ಕೋಬೇಕು ಅಂದ್ರೆ ಕಾರ್ಯಗತವನ್ನಗೊಳಿಸಬೇಕು. ಅದನ್ನ ಸಾಧನಾ ಭಕ್ತಿ ಅಥವಾ ನಿಯಂತ್ರಕ ಭಕ್ತಿಯ ಸೇವೆ ಎಂದು ಕರೆಯಲಾಗುತ್ತದೆ. ಈ ಸಾಧನಾ ಭಕ್ತಿ ಅಂತ ಅಂದ್ರೆ ಏನು ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಅಂದ್ರೆ ನಮ್ಮ ಭಕ್ತಿ ಸೇವೆಯನ್ನ ಸಾಧನಾ ಮೂಲಕ, ಸಾಧನ ಅಂದ್ರೆ ಏನು, ಈಗ ನಮ್ಗೆ ಪ್ರಭುಪಾದವರು ಕೊಟ್ಟಿದ್ದಾರೆ ಅಲ್ವಾ. ಏನೆಲ್ಲ, ಬೆಳಗ್ಗೆ ಮಂಗಳಾರತಿ, 16 ಜಪ, ಭಾಗವತಮನ್ನ ಶ್ರವಣ ಮಾಡುವುದು, ಭಗವದ್ಗೀತೆ ಭಗವತ್ತಮ್ಮನಂತಹ ಗ್ರಂಥಗಳನ್ನ ನಾವು ಭಕ್ತರಿಂದ ಶ್ರವಣ ಮಾಡುವುದು, ಹೀಗೆ ನಮ್ಗೆ ರುಟೀನ್ ಕೊಟ್ಟಿದ್ದಾರೆ. ನಂತರ ಸೇವೆ, ಭಕ್ತಿ ಸೇವೆಯನ್ನ ಮಾಡುದು, ಹೀಗೆ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಹೇಳ್ತಾರೆ ಕೃತಿ ಸಾಧ್ಯ ಅಲ್ವಾ. ನಾವ್ ಯಾವ ರೀತಿ ಇಂದ್ರಿಯಗಳಿಂದ ಕಾರ್ಯಗತಗೊಳಿಸಬಹುದು, ಅದರಿಂದ ನಮ್ಗೆ ಭಾವ ಇರ್ಬೇಕು. ನಮ್ಗೆ ನಮ್ಮ ಸೂಕ್ತ ಪ್ರಜ್ಞೆ ಜಾಗೃತಗೊಳಿಸಬೇಕು. ಅಂದ್ರೆ ಸಹಜವಾಗಿ ನಮ್ಗೆ ಇದೆ, ನಾವು ಆಲ್ರೆಡಿ ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದಾಗ ಸಹಜವಾಗಿ ಅದು ನಮ್ಗೆ ಇದೆ.
ಅದೇ ಇರೋದ್ರಿಂದ ನಮ್ಗೆ ಪೂರ್ವ ಜನ್ಮ, ನಮ್ಮ ರೂಪ ಗೋಸ್ವಾಮಿ ಅವರು ಈಗಾಗಲೇ ಹೇಳಿರುವ ರೀತಿ ಪೂರ್ವ ಸುಕೃತಿಂದ ನಮ್ಗೆ ಇದು ಸಿಕ್ಕಿದೆ. ಅದೇ ನಾವು ಏನಾದ್ರೂ ಒಳ್ಳೇದಾದ್ರೆ ಹೇಳ್ತೀವಲ್ಲ, ಓ ನಮ್ಗೆ ಪೂರ್ವ ಜನ್ಮದ ಪುಣ್ಯ ಇತ್ತಪ್ಪ ನಮ್ಗೆ ಈಗ ಆಗಿದೆ ಅಂತ. ಈಗ ನಾವೆಲ್ಲರೂ ಹೇಳ್ಬೋದು, ಸ್ವಲ್ಪ ಆದ್ರೂ ನಮ್ಗೆ ಪೂರ್ವ ಜನ್ಮದ ಪುಣ್ಯದಿಂದ, ಭಗವಂತನ ಈ ಕೃಪೆಯಿಂದ, ಭಕ್ತರ ಕೃಪೆಯಿಂದ, ಪ್ರಭುಪಾದರ ಕೃಪೆಯಿಂದ, ಗುರು ಮಹಾರಾಜ್ ಅವರ ಕೃಪೆಯಿಂದ, ಎಲ್ಲ ಭಕ್ತರ ಕೃಪೆಯಿಂದ, ವ್ಯಾಸದೇವರ ಕೃಪೆಯಿಂದ, ಹೀಗೆ ನಮ್ಗೆ ಎಲ್ಲರ ನೋಡ್ತಾ 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 ಹೋದ್ರೆ ನಾವು ಎಷ್ಟು ಕೃತಜ್ಞರಾಗಿರ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಸದ್ಯವಾಗಿ. ಅಂದ್ರೆ ಅಷ್ಟು ಕೃತಜ್ಞರಾಗಿರ್ಬೇಕು ನಾವು, ನಮ್ರತೆ ಆಗಿರ್ಬೇಕು ನಾವು. ಸಣ್ಣ ಸಣ್ಣ ವಿಷಯ ನೋಡಿ, ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿ ಅವರು ಅವರದೆಲ್ಲ ನಾವು ನೋಡಿದ್ರೆ ಎಷ್ಟು ಅವರು ಅದಕ್ಕೋಸ್ಕರ ಎಫರ್ಟ್ ಹಾಕಿದ್ದಾರೆ ಅನ್ನೋದು ನಮ್ಗೆ ಊಹೆಗೂ ಮೀರಿದ್ದು ಅನ್ನೋದು. ಅಂದ್ರೆ ಯಾಕೆ ಅವ್ರು ಹಾಗೆ ಮಾಡಿದ್ರು ಅಂತಂದ್ರೆ, ನಮಗೆ ಇದೇ ಶಾಶ್ವತ ನಮ್ಮದು. ಅದಕ್ಕೆ ಅವ್ರು ಹೇಳ್ತಾರೆ, ಒತ್ತಿ ಹೇಳ್ತಾರೆ, ನಮ್ಮ ಯಾಕೆ ಇದು ನೋಡಿ, ಕೃಷ್ಣನ ಮೇಲೆ ಪ್ರೇಮವನ್ನ ಸಾಧಿಸ್ಲಿಕ್ಕೆ, ಕೊನೆಗೆ ನಮಗೆ ನಮ್ಮ ಸ್ವರೂಪವನ್ನ ಬೆಳೆಸಿ, ನಮ್ಮ ಒಳಗಿರುವಂತಹ ಆ ಅತೀಂದ್ರಿಯ ಆನಂದವನ್ನ ಪಡೆದು, ಆ ಕೃಷ್ಣ ಪ್ರೇಮವನ್ನ ಪಡೆದು, ನಮ್ಮ ನಿಜವಾದ ಮನೆಗೆ ನಾವು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ನಮ್ಗೆ ನಮ್ಮ ರೂಪ ಗೋಸ್ವಾಮಿಯವರು, ನಮ್ಮ ಗುರು ಪರಂಪರೆ ಎಲ್ಲ ನಮ್ಗೆ ಇದನ್ನ ಕೊಡ್ತಾ ಇದೆ ಅಲ್ವಾ. ಅದಕ್ಕೆ ಹೇಳ್ತಾರೆ ನೋಡಿ, ಕೃತಿ ಸಾಧ್ಯ ಅಂದ್ರೆ ಇಂದ್ರಿಯಗಳಿಂದ ಕಾರ್ಯಗತೆ ತಿಳಿಸಿ ಅಂದ್ರೆ ನಾವು ನಮ್ಮ ಇಂದ್ರಿಯಗಳನ್ನ ನಾವು ಕಾರ್ಯಗತ ಮಾಡ್ಕೋಬೇಕು. ಅದರಿಂದ ಅಂದ್ರೆ ಇರ್ಬೇಕು ನಾವು ಹೇಗೆ ಸೂಕ್ತ ಪ್ರಜ್ಞೆ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಭಗವಂತನಿಗೆ ನಾವು ಕೊಟ್ಟಾಗ ಆ ನಮ್ಮ ಒಳಗಿನ ಪ್ರಜ್ಞೆ ಜಾಗೃತಗೊಳಿಸಿದೆ. ಈಗ ನಾವು ಏನ್ ಮಾಡ್ತೀವಿ, ಹೌದಪ್ಪ ನಾವು ನಮಸ್ಕಾರ ಮಾಡ್ತೀವಿ, ಭಗವಂತನಿಗೆ ಅಗರಬತ್ತಿಯನ್ನ ಕೊಡ್ತೇವೆ, ಒಂದು ಹೂವನ್ನ ಕೊಡ್ತೇವೆ. ಆದ್ರೆ ಹೇಳ್ತಾರೆ ನಮ್ಮ ಭಗವಂತ ಕೂಡ ಭಗವದ್ಗೀತೆಯಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ಒಂದು ಎಲೆಯನ್ನ ಕೊಡು ಅಥವಾ ಒಂದು ಹಣ್ಣನ್ನು ಕೊಡು, ಅದನ್ನ ಪ್ರೀತಿಯಿಂದ ಕೊಡು ಅಂತ ಅಲ್ವಾ. ಅದು ಯಾವಾಗ ಅದು ನಮಗೆ ಭಗವಂತನ ಮೇಲೆ ನಾವ್ಯಾರು, ನಮ್ಮ ಸ್ವರೂಪ ಏನು ಅಂತ ತಿಳಿದಾಗ ನಾವು ಹಾಗೆ ಮಾಡಿದ್ರೆ ಅಲ್ವಾ, ಅದು ಭಗವಂತ ಖಂಡಿತ ಈಗನು ಅವಾಗನು ಯಾವಾಗನು ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ಭಗವಂತ ನಾವು ಯಾವುದೇ ಜೀವಿಯಲ್ಲಿ ಇದ್ರೂ ಕೂಡ ನಮ್ಮ ಜೊತೆಯಲ್ಲಿ ಬಂದವರು ಲಾಸ್ಟಿಗೆ ಯಾರು, ಭಗವಂತ. ಈಗ ಕೂಡ ಆಗ ಕೂಡ ಯಾವಾಗಲೂ ಕೂಡ ಭಗವಂತ ನಿರಂತರ ಅಲ್ವಾ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ನಮ್ಮ ಸೂಕ್ತ ಪ್ರಜ್ಞೆಯನ್ನ ನಾವು ಜಾಗೃತಗೊಳಿಸಬೇಕಂದ್ರೆ ನಮ್ಮ ಇಂದ್ರಿಯಗಳನ್ನ ಭಗವಂತನಿಗೋಸ್ಕರ ನಾವು ಕೊಟ್ಟಾಗ ಅದು ಆಟೋಮೆಟಿಕ್ ಆಗಿ ನಮ್ಮಲ್ಲಿರುವಂತದ್ದು ನಮ್ಮ ಭಗವಂತನ ಮೇಲೆ ಆಸಕ್ತಿ ತೋರ್ತದೆ ಅಲ್ವಾ. ನಾವು ಹೇಗೆ ಮೊದಲ ಬಾರಿಗೆ ನಾವು ಹರೇ ಕೃಷ್ಣ ನಾಮವನ್ನ ಜಪಿಸುವಾಗ ನಮಗೆ ಒಂದು ಮಾಲೆಯನ್ನ ಮಾಡ್ಲಿಕ್ಕೆ ಅಪ್ಪ ಏನಪ್ಪಾ ಇದು ಹೇಗೆ ಮಾಡೋದು, ಆತರ ನಮ್ಮ ಸ್ಥಿತಿ ಆಗ್ತಿತ್ತು. ಆದ್ರೆ ಈಗ ನಾವು ಬರ್ತಾ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಖುಷಿಯಲ್ಲಿ ಮಾಡುವಂತಹ ಮನೋಭಾವವನ್ನ ಇನ್ನು ಜಾಗೃತ ಬೆಳೆಸ್ಕೊಳ್ತಾ ಇದ್ದೀವಿ. ನಾವು ಬರ್ಲಿಲ್ಲ ಆದ್ರೆ ಇನ್ನು ಜಾಗೃತಗೊಳಿಸ್ತಾ ಇದೀವಿ ಅಲ್ವಾ. ನಾವು ಆಸಕ್ತಿಯನ್ನ ಈಗ ನಾವು ಬೆಳೆಸ್ಕೊಳ್ತಿದ್ದೇವೆ. ಈಗ ನಾವು ನೋಡ್ಬೋದು, ಈಗ ನಮಗೆ ಏನ್ ಆಸಕ್ತಿ ಅದರ ಮೇಲೆ ನಾವು ಜಾಸ್ತಿ ಒತ್ತು ಕೊಟ್ರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ಏನಾಗ್ತದೆ, ನಮ್ಮ ಒಳಗಿಂದ ಅದು ಕಾರ್ಯಗತವಾಗ್ತದೆ. ಅದೇ ರೀತಿ ನಾವ್ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆಯನ್ನ ಇಂದ್ರಿಯಗಳಿಂದ ಕಾರ್ಯಗತಗೊಳಿಸಿದಾಗ ಅಲ್ವಾ, ಅದನ್ನ ಸಾಧನ ಭಕ್ತಿ ಅಥವಾ ನಿಯಂತ್ರಕ ಭಕ್ತಿ ಎಂದು ಕರೀತಾರೆ. ಅದನ್ನ ಹೇಳ್ತಾ ಇದ್ದಾರೆ. ನಾವು ಅದನ್ನ ಏನು ಪ್ರಭುಪಾದವರು ಕೊಟ್ಟಿದ್ದಾರೆ ನಮ್ಗೆ 4 ನಿಯಂತ್ರಕ ತತ್ವಗಳನ್ನ, ಅಂದ್ರೆ ನಿಯಂತ್ರಕ ಭಕ್ತಿ, ಅದನ್ನ ನಾವು ಅಳವಡಿಸ್ಕೊಂಡ್ ಬಂದ್ರೆ ನಾವು ಏನ್ ಮಾಡ್ತೀವಿ, ಈ ಅತೀಂದ್ರಿಯ ಆನಂದವನ್ನ ನಾವು ಪಡೆಯಬಹುದು. ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕು. ಆಗ ಏನಾಗ್ತದೆ, ಈ ಯಾವಾಗ ಅದು ಬರ್ತದೆ, ಈ ನಮ್ಮ ದೇಹ ನಮಗೆ ಈ ದೇಹವನ್ನ ಕೊಟ್ಟಾಗ ಮಾತ್ರ ಅಲ್ವಾ, ಈ ದೇಹದಲ್ಲಿ ಮಾತ್ರ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ನಮ್ಗೆ. ಅದಕ್ಕೆ ಮಾನವನಾಗಿ ಈ ಜನ್ಮ ಬಂದಿರೋದು ನಾವು ಇಂದ್ರಿಯ ತೃಪ್ತಿಯನ್ನ ಪಡೆದು ಮತ್ತೆ ಎಲ್ಲೋ ಬೇರೆ ತರ ಯಾವ ಜನ್ಮದಲ್ಲಿ ನಾವು ಯಾವ ಪ್ರಾಣಿಯಾಗಿ ಯಾವ ರೀತಿ ನಾವು ಹೋಗ್ತೀವಿ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಆದ್ರೆ ಉದಾಹರಣೆ ಹೇಳ್ತಾರೆ, ಪ್ರಭುಪಾದವರಿಗೆ ಒಬ್ರು ಶಿಷ್ಯರು ಕೇಳಿದ್ರಂತೆ, ಪ್ರಭುಪಾದ್ ನೆಕ್ಸ್ಟ್ ಜನ್ಮ ನನ್ನದು ಮಾನವನ ಜನ್ಮನ ಆಗಿರುತ್ತದ? ಆಗ ಪ್ರಭುಪಾದ್ ಹೇಳಿದ್ರೆ, ಐ ಡೋಂಟ್ ನೋ ಅಂದ್ರೆ ಪ್ರಭುಪಾದ್ ಹೇಳಿದ್ರಂತೆ, ಹೌದು. ಆದ್ರೆ ಹೇಳ್ತಾರೆ, ಯಾವಾಗ ನಾವು ಭಕ್ತಿ ಸೇವೆಯನ್ನ ಮಾಡ್ತಾ ಹೋಗ್ತಾ ಇದೀವಿ, ಖಂಡಿತ ನಾವು ಪ್ರಾಮಾಣಿಕವಾಗಿ ನಾವು ಸುಮ್ಮನೆ ಮಾಡ್ತಾ ಇದೀವಿ ಅಂತ ಹೋದ್ರೆ, ಪ್ರಾಮಾಣಿಕವಾಗಿ ಮಾಡಿದ್ರೆ ಖಂಡಿತ ನಾವು ನೆಕ್ಸ್ಟ್ ಜನ್ಮ. ಆದ್ರೆ ಪ್ರಭುಪಾದ್ ಏನೇ ಹೇಳಿದ್ದು, ಈ ಜನ್ಮದಲ್ಲೇ ನೀನ್ ಮಾಡು, ಮತ್ತೆ ಯಾಕೆ ಮುಂದೆ ಇದ್ ಮಾಡ್ತೆ, ಈ ಜನ್ಮದಲ್ಲಿ ಪ್ರಯತ್ನ ಮಾಡು, ಈ ಜನ್ಮದಲ್ಲೇ ನೀನು ಹೋಗು, ಈ ಜನ್ಮದಲ್ಲೇ ಭಗವಂತನನ್ನ ಸೇವೆ ಮಾಡು. ಈ ದೇಹ ಕೊಟ್ಟಿದ್ದಾನೆ, ಈಗ ನೀನ್ ಲೈವ್ ಅಲ್ಲಿ ಇದ್ದೀಯಾ, ಈ ಎಲ್ಲ ನಮ್ಗೆ ಗೊತ್ತಿದೆ, ಈ ದೇಹದಲ್ಲೇ ನಿನ್ನ ಸಾಧನವನ್ನ ಮಾಡು, ನೀನು ಹೋಗು, ಯಾಕಾಗಲ್ಲ ಅನ್ನೋದನ್ನ
ಪ್ರಭುಪಾದರು ಮತ್ತೆ ಪ್ರಶ್ನೆ ಆಗಿ ಹೇಳ್ತಾರಂತೆ. ಅಂದ್ರೆ ಈ ಈ ಈ ಸಾಧನ ಎಂಬ ಈ ರಥ ನಮ್ಗೆ ಭಗವಂತ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ನಮ್ಮ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ನಾವು ಹೋಗ್ಬೇಕು. ಆದ್ರೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ಮತ್ತೆ ಬಂಧನಕ್ಕೆ ಒಳಪಡಿಸ್ತಾ ಇದ್ದೀವಿ ನಾವೆಲ್ಲರೂ. ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆಗೂ ಕೂಡ ನಾವು ಕಾರ್ಯಗತ ಮಾಡ್ತಿರುವಂತಹ ಈ ಭೌತಿಕ ಚಟುವಟಿಕೆಗಳು ಏನಾಗಿವೆ ಅವು ನಮ್ಮನ್ನ ಬಂಧನಕ್ಕೆ ಬೀಳಿಸುವಂತಹ ಕಾರ್ಯ ಚಟುವಟಿಕೆಯನ್ನ ನಾವು ಮಾಡ್ತಾ ಇದೀವಿ. ಅಂದ್ರೆ ನಾವು ಈಗ ನಮ್ಗೆ ಭಕ್ತಿ ಸೇವೆ ಯಾಕೆ ಬೇಕು? ಈ ಬಂಧನದಿಂದ ಬಿಡ್ಲಿಕ್ಕೆ ನಮ್ಗೆ ಭಕ್ತಿ ಸೇವೆ ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅದನ್ನ ಒತ್ತು ಕೊಡದೆ ನಾವು ಬಂಧನಕ್ಕೆ ಒಳಗಾಗುವಂತಹ ಕಾರ್ಯ ಚಟುವಟಿಕೆಗಳನ್ನ ನಾವು ಮಾಡ್ತಾ ಹೋಗ್ತಾ ಇದೀವಿ. ಆಗ ನಮಗೆ ಮುಂದೆ ಕಷ್ಟ ಆಗ್ತದೆ. ಆದ್ರೆ ನೀವು ಇದ್ದು ಇಲ್ಲದ ಹಾಗೆ ಭಗವಂತನ ನಮ್ಮ ಇಂದ್ರಿಯಗಳನ್ನ ನೀವು ಎಲ್ಲೇ ಇರಿ, ಹೇಗೆ ಇರಿ, ಆದ್ರೆ ಭಗವಂತನನ್ನ ಮರೆಯದಿರಿ. ಅದೇ ರೀತಿ ನಮ್ಮ ಚಟುವಟಿಕೆಗಳು ಹೇಗೆ ಇರ್ಲಿ ಅಂದ್ರೆ ನಾವೀಗ ಮನೆಯಲ್ಲೇ ಇರಲಿ, ಎಲ್ಲೇ ಇರಲಿ, ಆದ್ರೆ ನಾವು ಭಗವಂತನನ್ನ ನಮ್ಮ ಇಂದ್ರಿಯಗಳನ್ನ ಭಗವಂತನಿಗೋಸ್ಕರ ಮಾಡೋದು. ಅಲ್ಲೇ ನಮ್ಮ ಮನಸ್ಸಲ್ಲೇ ನಾವೇನ್ ಮಾಡ್ತಾ ಇದೀವಿ ಅವರು ಕೂಡ ಒಂದು ಆತ್ಮ ಅಂತ ನಾವು ನೋಡ್ತಾ ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಯಾರಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರಿಗೂ ಕೂಡ ನಾವು ಭಗವಂತನನ್ನ ನೋಡ್ತಾ, ಅದು ಸುಲಭ ಅಲ್ಲ. ಆದ್ರೆ ನಾವು ಸಾಧನೆ ಮಾಡ್ತಾ 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 ಭಗವಂತನ ಕೃಪೆಯನ್ನ ಕೇಳ್ತಾ, ಭಕ್ತರ ಕೃಪೆಯನ್ನ ಕೇಳ್ತಾ, ನನ್ಗೆ ಕೃಪೆ ಮಾಡಿ, ದಯಮಾಡಿ ಕೃಪೆ ಮಾಡಿ. ನಮ್ಮ ಚೈತನ್ಯ ಮಹಾಪ್ರಭುಗಳು ಅದಕ್ಕೋಸ್ಕರ ಅವ್ರು ಹೇಗೆ ಬಂದಿದ್ರು ನಮ್ಗೆ ಭಕ್ತರಾಗಿ ಬಂದ್ರು ಚೈತನ್ಯ ಮಹಾಪ್ರಭು. ಯಾಕೆ? ಈ ಆತ್ಮದ ಈ ಬದ್ಧಾತ್ಮವನ್ನ ಉದ್ಧಾರ ಮಾಡ್ಲಿಕ್ಕೆ ಅವ್ರು ಭಕ್ತರಾಗಿ ಬಂದು ನಮಗೆ ಎಲ್ಲವನ್ನ ಹೇಳ್ಕೊಡ್ತಾರೆ ಅಲ್ವಾ. ಈ ಶಿಷ್ಟಾಟಕದಲ್ಲಿ ನೀವು ನೋಡಿರ್ಬೋದಲ್ವಾ, ತೃಣಾದಪಿ ಸುನೇಚನ ತರೋರಪಿ ಸಹಿಷ್ಣನ. ಅಂದ್ರೆ ನಾವ್ ಎಷ್ಟು ನಾವು ಸಹಿಸ್ತೇವೆ, ಹೇಗೆ ಹುಲ್ಲಿಗಿಂತ ನೋಡಿ ಹುಲ್ಲನ್ನ ನಾವು ಎಷ್ಟೇ ಬಾರಿ ತುಳಿದ್ರು ಅದು ಮತ್ತೆ ಎದ್ದು ನಿಲ್ತದೆ, ಮತ್ತೆ ಎದ್ದು ನಿಲ್ತದೆ, ಮತ್ತೆ ಎದ್ದು ನಿಲ್ತದೆ. ಅಂದ್ರೆ ನಮ್ಮ ಸಹಿಷ್ಣ ಆಗಿರ್ಬೇಕು. ಅಂದ್ರೆ ಈ ಮರಕ್ಕೆ ಹೋಲಿಸ್ತಾರೆ, ಮರವನ್ನ ಎಷ್ಟೇ ಕಡಿದ್ರು ಅದು ಮತ್ತೆ ಅದು ಮರವಾಗಿ ಬರ್ತದೆ ಅಲ್ವಾ. ಅದಕ್ಕೆ ಎಷ್ಟು ಪೆಟ್ಟು ಕೂಡ ಅಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಹಾಗೆ ಯೋಚಿಸ್ಬೇಕು. ನಾವು ಸಣ್ಣ ವಿಷಯ ಕೂಡ ನಾವೇನ್ ಮಾಡ್ತೀವಿ, ನಾವು ಒಳಗಡೆ ಅಂದ್ರೆ ನಮ್ಮ ಸ್ವರೂಪ ನಮ್ಮ ಸೂಕ್ಷ್ಮ ಶರೀರ ಆಗಿದೆ ಏನದು ಮನಸ್ಸು, ಬುದ್ಧಿ, ಅಹಂಕಾರ ನಮ್ಮನ್ನ ಬಿಡಲ್ಲ. ನಾವು ಅಷ್ಟು ಸುಲಭ ಅಲ್ಲ. ಅದೆಲ್ಲ ಬಿಟ್ಟು ನಮ್ಮ ಇಂದ್ರಿಯಗಳನ್ನ ನಾವು ಕಾರ್ಯಗತ ಮಾಡಿಸ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಈ ಸಾಧನ ಭಕ್ತಿಯನ್ನ ಮಾಡ್ಬೇಕು. ಅದಕ್ಕೆ ಉದಾಹರಣೆ ನಮ್ಮ ಅಂಬರೀಷ್ ಮಹಾರಾಜ್ ಅವರನ್ನ ನಾವು ತಗೊಳ್ಬೋದು. ಅವರ ಎಲ್ಲಾ ಇಂದ್ರಿಯಗಳನ್ನ ಭಗವಂತನಿಗೆ ಅವರು ಕೊಟ್ರು ಅನ್ನೋದನ್ನ, ಅವರು ಕಣ್ಣಲ್ಲಿ ಭಗವಂತನನ್ನ, ಕೈಯಲ್ಲಿ ಭಗವಂತನ ಸೇವೆಯನ್ನ, ಅವರ ಕಾಲನ ಭಗವಂತನ ಮಂದಿರಕ್ಕೆ ಹೋಗುವುದು, ಎಲ್ಲ ಪ್ರತಿಯೊಂದು ಇಂದ್ರಿಯಗಳನ್ನ ಅವರು ಏನ್ ಮಾಡ್ತಾರೆ? ಭಗವಂತನಿಗೆ ಕೊಡ್ತಾರೆ. ಭಗವಂತನಿಗೋಸ್ಕರ ಅವರು ಕಾರ್ಯಗತಗೊಳಿಸಿ ಅವರು ಪ್ರೇಮ ಭಕ್ತಿಯನ್ನ ಪಡಿತಾರೆ ಅನ್ನೋದನ್ನ ನಾವು ನೋಡ್ಬೋದು. ಹರೇ ಕೃಷ್ಣ. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ಅಲ್ವಾ, ಅದೇ ಹೇಳ್ತಾರೆ. ಏನಂತ ಹೇಳಿದ್ರೆ ಕೃತಿ ಸಾಧ್ಯ ಇಂದ್ರಿಯಗಳಿಂದ ಕಾರ್ಯಗತ. ಅಂದ್ರೆ ನಾವು ಕೃತಿ ಅಂದ್ರೆ ನಾವು ಸಾಧನೆ ಹೇಗ್ ಮಾಡ್ಬೋದು? ಇಂದ್ರಿಯಗಳಿಂದ. ಅದು ಭವೇತ್ ನಮ್ಗೆ ಇರ್ಬೇಕು ಸಾಧ್ಯ ಭಾವ. ಇದರಿಂದ ನಮ್ಗೆ ಏನಾಗ್ತದೆ? ಭಾವ ಪ್ರೇಮ ಪ್ರಾಪ್ತವಾಗ್ತದೆ ಮಾಡ್ತಾ ಮಾಡ್ತಾ ನಮ್ಗೆ ಅಲ್ವಾ. ಎಂದು ಸಾಧನಾಭೀದ ಅಂದ್ರೆ ಸಾಧನ ಭಕ್ತಿ ಎಂದು ಇದಕ್ಕೆ ಕರಿತೇವೆ. ಯಾವಾಗ ನಮ್ಮ ಇಂದ್ರಿಯಗಳನ್ನ ತೊಡಗುತ್ತಾ ನಿಯಂತ್ರಕ ತತ್ವಗಳನ್ನ ಅಳವಡಿಸಿಕೊಂಡು ಬಂದಾಗ ನಮಗೆ ಆಗ ಏನಾಗ್ತದೆ? ಭಗವಂತನ ಬಗ್ಗೆ ಭಾವ ಬರ್ತದೆ. ಹೌದು, ನಮ್ಮ ಸ್ವರೂಪ ಏನು? ಭಗವಂತನ ಸೇವೆ. ಆ ಸೇವೆ ಮಾಡ್ತಾ ಮಾಡ್ತಾ ಭಗವಂತನ ಪ್ರೇಮ ಸಿಗ್ತದೆ ಅಲ್ವಾ. ಇದನ್ನೇ ನಾವ್ ಏನಂತೀವಿ? ನಮ್ಮ ಸಾಧನ ಮೂಲಕ ನಾವು ಮಾಡೋದನ್ನ ಅದಕ್ಕೆ ಸಾಧನ ಭಕ್ತಿ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಸ್ಲೈಡ್ಸ್ ಓದ್ಕೊಂಡು ಹೋಗ್ತೀರಾ? ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಹೋದಿ ಮಾತಾಜಿ. ವಿವರಣೆ. ನಿತ್ಯ ಸಿದ್ಧಸ್ಯ ಭಾವಸ್ಯ ಪ್ರಾಕತ್ಯಂ ಹೃದಯ ಸಾಧ್ಯತಾ. ಅಂತಹ ಭಕ್ತಿಯು ಪ್ರತಿ ಜೀವಿಯ ಹೃದಯದಲ್ಲಿ ಶಾಶ್ವತವಾಗಿ ಅಸ್ತಿತ್ವದಲ್ಲಿದೆ. ಈ ಶಾಶ್ವತ ಭಕ್ತಿಯ ಜಾಗೃತಿಯು ಭಕ್ತಿ ಸೇವೆಯ ಅಭ್ಯಾಸದಿಂದ ಸಾಧ್ಯವಾಗುತ್ತದೆ. ಭಕ್ತಿ ರಸಾಮೃತ ಸಿಂಧು 1.2.2 ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾರೆ ನಿತ್ಯ ಸಿದ್ಧಸ್ಯ ಭಾವಸ್ಯ ಪ್ರಕೃತಿಯಂ ಹೃದಯ ಸಾಧ್ಯತಾ. ಅಂದ್ರೆ ಹೇಳ್ತಾರೆ ಅಂತಹ ಭಕ್ತಿಯು ಪ್ರತಿ ಜೀವಿಯ ಹೃದಯದಲ್ಲಿ ಶಾಶ್ವತವಾಗಿ ಅಸ್ತಿತ್ವದಲ್ಲಿದೆ. ನೋಡಿ, ನಾವ್ ಹೇಳ್ತೀವಿ ಸ್ವಾಭಾವಿಕವಾಗಿ ನಮ್ಮ ಹೃದಯದಲ್ಲಿದೆ ಅಂತಹ ಭಕ್ತಿ ಜೀವಿಯಲ್ಲಿ. ಈ ಶಾಶ್ವತ ಭಕ್ತಿಯ ಜಾಗೃತಿಯು ಭಕ್ತಿ ಸೇವೆಯ ಅಭ್ಯಾಸದಿಂದ ಸಾಧ್ಯವಾಗ್ತದೆ. ನಮ್ಮ ಸ್ವರೂಪ ಆಲ್ರೆಡಿ ಇದೆ ನಮ್ಮ ಹೃದಯದಲ್ಲಿ. ನಮ್ಮ ಭಕ್ತಿ ಸೇವೆ ಅನ್ನೋದು ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಅಂದ್ರೆ ನಾವು ದಾಸಾನು ಅಲ್ವಾ. ನಮ್ಮ ಸ್ವರೂಪ
ಭಗವಂತನ ದಾಸ ನಾವು ಎಲ್ಲ ಯಾವಾಗ್ಲೂ. ಆದ್ರೆ ಅದು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿದೆ. ಆದ್ರೆ ಆ ಶಾಶ್ವತ ನಮ್ಮನ್ನ ಈ ಭೌತಿಕಕ್ಕೆ ಬಂದಾಗ ನಾವೇ ನಮ್ಮನ್ನ ಆವರಿಸ್ಕೊಂಡಿದೆ. ನಾವು ಹೇಳಿರ್ಬೋದು. ಹೇಗೆ ಅದು ಜಾಗೃತಗೊಳಿಸ್ಬೇಕಂದ್ರೆ ನಾವು ಭಕ್ತಿ ಸೇವೆಯಿಂದ ನಾವು ನೋಡ್ಬೋದು. ನಾವು ತಾಯಿಯ ಗರ್ಭದಲ್ಲಿದ್ದಾಗ ಅಲ್ಲಿ ಕೂಡ ಭಗವಂತಗೆ ನಾವು ನಮಸ್ಕರಿಸ್ತೇವಂತೆ. ಇಲ್ಲ ನಾವು ನೆಕ್ಸ್ಟ್ ಹೊರಗಡೆ ಬಂದಾಗ ನಿನ್ನನ್ನೇ ಸ್ಮರಿಸ್ತೇವೆ ಅಂತ. ಆದ್ರೆ ನಾವು ಹೊರಗ ಬಂದ ತಕ್ಷಣ ಈ ಭೌತಿಕದಲ್ಲಿ ನಾವು ಸಿಕ್ಕಿ ಹಾಕೊಳ್ತೀವಿ. ನಾವು ಬಂದ ತಕ್ಷಣ. ಆದ್ರೆ ಅದಕ್ಕೂ ಮೊದಲು ನಾವು ಏನ್ ಮಾಡ್ತೀವಿ, ಭಗವಂತನನ್ನ ಪರಿಪರಿಯಾಗಿ ಬೇಡ್ತೀವಂತೆ. ಏನಂತ? ಭಗವಂತ, ನನ್ನನ್ನ ಒಂದು ಸಲ ಹೊರಗಡೆ ಬಿಡು, ಖಂಡಿತ ನಿನ್ನನ್ನ ಸೇವೆ ಮಾಡ್ತೇನೆ, ನಿನ್ನನ್ನೇ ಸ್ಮರಣೆ ಮಾಡ್ತೇನೆ, ತುಂಬಾ ಬೇಡ್ತೇವಂತೆ. ಆದ್ರೆ ಅದೇ ನಾವು ಹೊರಗಡೆ ಬಂದ ತಕ್ಷಣವೇ ನಾವೇನಾಗ್ತೀವಿ, ಆ 3 ಗುಣಗಳಿಂದ, ಭೌತಿಕದಿಂದ ನಾವು ಆವರಿಸ್ಕೊಳ್ತಿದೀವಿ ಅಲ್ವಾ? ಇದಕ್ಕೆ ನಾವು ನೋಡ್ಬೋದು. ಅದಕ್ಕೆ ನಮ್ಮ ಶುಕಮುನಿ ದೇವರು ಏನ್ ಮಾಡ್ತಾರೆ, ತನ್ನ ತಾಯಿಯ ಗರ್ಭದಲ್ಲಿ 16 ವರ್ಷ ಅವರು ಹೊರಗೆ ಬರಲ್ಲ. ಯಾಕಂದ್ರೆ ಮಾಯೆ ಇದಾಗ್ತದೆ. ಅಂದ್ರೆ ಅವರು ಶುದ್ಧ ಭಕ್ತರು, ಬಟ್ ಅದು ನಮಗೆ ಕಲೀಲಿಕ್ಕೆ. ಹರೇ ಕೃಷ್ಣ, ಏನಾಯ್ತು? ಅಲ್ಲಿ 16 ವರ್ಷ ತನ್ನ ತಾಯಿಯ ಗರ್ಭದಲ್ಲಿ ಅವರು ಇರ್ತಾರೆ. ಆದ್ರೆ ತನ್ನ ತಂದೆ ಬಂದು ಹೇಳಿದಾಗ ಮಾತ್ರ ಅವರು ಹೊರಗಡೆ ಬರ್ತಾರೆ. ಇಲ್ಲ ನಿನ್ಗೆ ಮಾಯೆ ಬರಲ್ಲ, ಖಂಡಿತ ಬರ್ಬೇಕು. ಯಾಕೆ? ಪರೀಕ್ಷಿತ ಮಹಾರಾಜರಂತಹ ಮತ್ತೆ ಇನ್ನೊಂದು ಶುದ್ಧ ಭಕ್ತರನ್ನ ನಮಗೋಸ್ಕರ ಕೊಡ್ಲಿಕ್ಕೆ ಅಲ್ವಾ? ಅಂದ್ರೆ ನಮ್ಮ ಸ್ವರೂಪ ಹೇಗಿದೆ ಅಂದ್ರೆ ನಾವು ಜಾಗೃತ ಹೇಗ್ ಮಾಡ್ಬೇಕು ಭಕ್ತಿ ಸೇವೆಯಿಂದ. ಅಲ್ಲಿ ನಮ್ಮ ಶುದ್ಧ ಭಕ್ತರು ಈ ಭಕ್ತಿ ಸೇವೆಯನ್ನ ಕೊಡಲು ಎಂತೆಂತಹ ಲೀಲೆಗಳನ್ನ ಮಾಡಿದ್ದಾರೆ ನಮ್ಮ ಕೃಷ್ಣ ಅಲ್ವಾ? ನೋಡಿ, ಅಲ್ಲಿ ಶುಕಮುನಿ ಅವರು 16 ವರ್ಷ ನಾನ್ ಬರಲ್ಲ ಗರ್ಭದಿಂದ ಅಂತ. ಆದ್ರೆ ಆ ಕಡೆ ಬಂದ್ರು ಶುದ್ಧ ಭಕ್ತರು. ಯಾಕೆ? ನಮ್ಮಂತಹ ಬದ್ಧ ಜೀವಿಗಳನ್ನ ಉದ್ಧಾರ ಮಾಡ್ಲಿಕ್ಕೆ. ಅವರು ಬಂದ ತಕ್ಷಣನೇ ಅವರು ಹೋಗ್ತಾರೆ. ಅಂದ್ರೆ ಒಂದು ಕ್ಷಣ ಮನೆಯಲ್ಲಿ ಇರಲ್ಲ ಅವರಿಗೆ. ಯಾವ ರೀತಿಯ ಈ ಕಾರ್ಯ ಅಲ್ಲಿ ಹಾಗಲ್ಲ. ಅಂದ್ರೆ ಈಗ ನಮ್ಗೆಲ್ಲ ಏನಾಗ್ತದೆ, ನಾವು ಹುಟ್ಟಿದ ತಕ್ಷಣ ನಮ್ಗೆ ನಾಮಕರಣ, ನಂತರ ಏನೋ ಎಲ್ಲ ಮಾಡ್ತಾರೆ ಅಲ್ವಾ ಶಾಸ್ತ್ರಬದ್ಧವಾಗಿ. ಆದ್ರೆ ನಮ್ಮ ಶುಕಮುನಿ ದೇವರು ಜನ್ಮ ಆದ ನಂತರ ಅವರು ಓಡ್ತಾರೆ. ಆಗ ತನ್ನ ತಂದೆ ಪುತ್ರ ಅಂತ ಕರೀತಾರೆ ಅಂತ ಅವ್ರು ಹಿಂದಿರುಗದೆ ಹೋಗ್ತಾರೆ. ಅಲ್ಲಿ ನಾವು ಯೋಚಿಸ್ಬೋದು ಯಾವ ರೀತಿಯಲ್ಲಿ ಅಂದ್ರೆ ನಮ್ಗೆ ಬೇಕು, ಎಲ್ಲ ಬೇಕು ನಮ್ಗೆ. ಆದ್ರೆ ನಾವು ಬಂಧನದಿಂದ ನಾವ್ ಯಾವ ರೀತಿಯಲ್ಲಿ ನಾವು ನಮ್ಮನ್ನ ಆ ಸರಪಳಿಯಿಂದ, ಬಂಧನದ ಸರಪಳಿಯಿಂದ ನಾವು ಬಿಡಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ನಮ್ಮ ಹಿರಿಯ ಭಕ್ತರು ಮತ್ತೆ ನಮ್ಮ ಗೋಸ್ವಾಮಿಗಳು, ನಮ್ಮ ಪರಂಪರೆಯವರು ಹೇಳ್ತಾ ಇದ್ದಾರೆ ಅಲ್ವಾ? ಅಂದ್ರೆ ನಾವು ಜಾಗೃತಗೊಳಿಸ್ಬೇಕು. ಯಾವ ರೀತಿ ಜಾಗೃತಿಸ್ಕೊಳ್ಬೇಕು ಅಲ್ವಾ? ಈಗ ನಮ್ಮ ಶುಕಮುನಿಗಳು ಹಾಗೆ ಹೋಗಿ ನದಿಯ ದಡದಲ್ಲಿದ್ದಾಗ ಅಲ್ಲಿ ಪರೀಕ್ಷಿತ ಮಹಾರಾಜರಿಗೆ ಇನ್ನೊಂದು ಲೀಲೆ ಆಗ್ತದೆ. ಪರೀಕ್ಷಿತ ಮಹಾರಾಜವರು ಅಲ್ಲಿ ಏನಾಗ್ತದೆ, ಅವರು ಅವರಿಗೆ ಇನ್ನೊಂದು ಘಟನೆ ನೀವು ಆಲ್ರೆಡಿ ಭಾಗವತಮಲ್ಲಿ ನೋಡಿರ್ಬೋದಲ್ವಾ? ಅಂದ್ರೆ 7 ದಿನದಲ್ಲಿ ನಿಮ್ಗೆ ಮರಣ ಹೊಂದದೆ ಅಂತ ಅಲ್ವಾ? ಆಗ ಇಲ್ಲಿ ಶುಕಮುನಿಯವರು 16 ವರ್ಷ ಗರ್ಭದಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಒಂದು ಲೀಲೆ ನಡೀತದೆ. ಏನು? ಯಾಕೆ ಅದು ಲೀಲೆ? ನಮ್ಮಂತ ಬದ್ಧಾತ್ಮಗಳಿಗೆ ಈ ಭಾಗವತಂ ಅನ್ನೋದನ್ನ ಕೊಡ್ಲಿಕ್ಕೋಸ್ಕರ ಅಲ್ವಾ? ಆಗ ಪರೀಕ್ಷಿತ ಮಹಾರಾಜರು ಅಲ್ಲಿ 7 ದಿನದಲ್ಲಿ ನಿಮ್ಗೆ ಸಾವು ಬರ್ತಿದೆ ಅಂದಾಗ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಜಾಗೃತ ಆಗ್ತಾರೆ. ನಮ್ಮ ಪರೀಕ್ಷಿತ ಮಹಾರಾಜರು ಹೇಗೆ ಜಾಗೃತ ಆಗ್ತಾರೆ? ಹೌದಲ್ಲ, ನನಗೆ 7 ದಿನ ಸಾವು ಬರ್ತದಲ್ಲ. ಅವರು ಭಯ ಪಡ್ಲಿಲ್ಲ. ಯಾಕೆ? ಅವರೆಲ್ಲ ಶುದ್ಧ ಭಕ್ತರು ಅಲ್ವಾ? ಅವರೆಲ್ಲ ಏನ್ ಹೇಳ್ತಾರೆ, ಅವರು ಆತ್ಮ ಅಂದ್ರೆ ಅವರು ಲೀಲೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಲ್ವಾ? ನಮಗೆಲ್ಲ ತಿಳಿಸ್ಲಿಕ್ಕೆ. ಅಲ್ಲಿ ಅವರು ತಯಾರಾಗ್ತಾರೆ. ಏನಂತ? ಹೌದು, ನನ್ನ 7 ದಿನದಲ್ಲಿ ನನ್ನ ಮರಣ, ನಾನ್ ಜಾಗೃತ ಆಗ್ಬೇಕು, ನನ್ನ ಸ್ವರೂಪದ ಬಗ್ಗೆ ನಾನ್ ಜಾಗೃತ ಆಗ್ಬೇಕು. ಎಲ್ಲವನ್ನ ಬಿಟ್ಟು ಎಲ್ಲರನ್ನ ಕೇಳ್ತಾರಂತೆ ಅವರು. ಏನ್ ಮಾಡ್ಬೇಕು? ಯಾರಿಂದ ಉತ್ತರ ಸಿಗಲ್ಲ. ಅಷ್ಟು ಲಾಸ್ಟಿಗೆ ಹೇಳ್ತಾರೆ, ನಾರದ ಮಹರ್ಷಿಗಳು ನೀನು ಶುಕಮುನಿ ಅವರಿಗೆ ಬರ್ತಾರೆ, ನೀನ್ ಕೇಳ್ಬೇಕು ಅಂತ ಅಲ್ವಾ? ಆಗ ಪರೀಕ್ಷಿತ ಮಹಾರಾಜವರನ್ನ ಕೂರಿಸಿ 7 ದಿನಗಳ ಭಾಗವತಮನ್ನ, ಅದು ಭಾಗವತಂ ಅಂದ್ರೆ ಏನು? ಭಕ್ತರ ಪರಿಚಯ. ಅಲ್ಲಿ ಭಕ್ತ ಭಾಗವತ ಅಂತಾನೆ ಕರೀತಾರೆ ಅಲ್ವಾ? ಭಕ್ತರು ಯಾವ ರೀತಿಯನ್ನ ಭಗವಂತನ ಲೀಲೆಗಳನ್ನ ಅವ್ರು ಸ್ಮರಿಸ್ತಾರೆ, ಭಕ್ತರಿಗೆ ಭಕ್ತ ಮತ್ತೆ ಭಗವಂತನ ನಡುವಿನ ಸಂಬಂಧ ಯಾವ ರೀತಿ ಇರ್ತದೆ ಅನ್ನೋದನ್ನ ತಿಳಿದು ಆ ಜಾಗೃತಿಯನ್ನ ಮೂಡಿಸ್ತಾರೆ ನಮ್ಗೆ ಪರೀಕ್ಷಿತ ಮಹಾರಾಜ ಅವರು. ಪ್ರಶ್ನೆಯನ್ನ ಕೇಳ್ತಾರೆ. ಏನದು ಪ್ರಶ್ನೆ? ಮೊದಲನೇ ಪ್ರಶ್ನೆ ಕೇಳ್ತಾರೆ ಭಾಗವತಮಲ್ಲಿ ಅವರು. ಈ ಉದ್ಧಾರ ಹೇಗೆ, ಈ ಜೀವಿಗಳ ಉದ್ಧಾರ ಯಾವ ರೀತಿ ಅನ್ನೋ ಪ್ರಶ್ನೆ. ಅಂದ್ರೆ ಆಗ ಶುಕಮುನಿ ಅವರಿಗೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಏನ್ ಖುಷಿ? ನೀನು ಎಲ್ಲರಿಗೋಸ್ಕರ ಪ್ರಶ್ನೆಯನ್ನ ಕೇಳ್ದೆ ಅಲ್ವಾ? ಎಲ್ಲ ರೀತಿಗೆ
ಅಂದ್ರೆ ಇದರಿಂದ ಜಾಗೃತಿ ಹೇಗೆ ಮೂಡ್ತದೆ ನಮ್ಗೆ? ಈಗ ನಾವು ನೋಡಿ, ಅಂತಹ ಭಕ್ತಿಯು ಪ್ರತಿ ಜೀವಿಯ ಹೃದಯದಲ್ಲಿ ಶಾಶ್ವತವಾಗಿ, ಅಂದ್ರೆ ನಮ್ಮ ಸ್ವರೂಪ ಇದೆ ನಮಗೆ ಆಲ್ರೆಡಿ, ಭಗವಂತನ ಸೇವೆ ಮಾಡುವ ಸ್ವರೂಪ ಇದೆ. ಆದ್ರೆ ಅದು ಈ ಭೂಮಿಗೆ ಬಂದಾಗ ನಮ್ಮನ್ನ ಏನಾಗಿದೆ, ಅಲ್ಲಿ ನಮ್ಮನ್ನ ನಮ್ಮ ಭೌತಿಕ ಜಗತ್ತಿನಲ್ಲಿ ನಾವು ಬಂದಾಗ ಅದು ನಮ್ಮನ್ನ ಆವರಿಸ್ಕೊಂಡಿದೆ. ನಮಗೆ ಗೊತ್ತಾಗ್ತಿಲ್ಲ ಯಾಕೆ ಆವರಿಸ್ಲಿಕ್ಕೆ, ನಮ್ಗೆ ಈಗಾಗಲೇ ಗೊತ್ತು, ನಮ್ಮ ಬಯಕೆಗಳಿಂದ ಅದಕ್ಕೆ ಕಾರಣ ನಾವುಗಳೇ ಆಗಿದ್ದೇವೆ. ಭಗವಂತ ಸ್ವಲ್ಪ ಕೊಟ್ಟ ಸ್ವತಂತ್ರವನ್ನ ನಾವೇನ್ ಮಾಡಿದ್ದೇವೆ, ಸದುಪಯೋಗ ಪಡಿಸ್ಕೊಂಡಿದ್ದೇವೆ. ನಾವೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಅರಿವಿಲ್ಲದೆ, ಅಂದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ನಮ್ಮ ಬುದ್ಧಿ ಮನಸ್ಸು ಅಹಂಕಾರದಿಂದ ನಮ್ಮ ಮನಸ್ಸು ಏನ್ ಹೇಳ್ತದೆ ಅದನ್ನೇ ನಾವು ಮಾಡ್ತಾ ಹೋದಾಗ ನಾವು ಅದಕ್ಕೆ ಜಾಸ್ತಿ ಬಂಧನಕ್ಕೆ ಒಳಗಾಗ್ತಿದ್ದೇವೆ. ಯಾವುದೇ ರೀತಿಯಲ್ಲಿ ಪಾಪ ಅಥವಾ ಪುಣ್ಯವನ್ನ ಮಾಡಿದ್ರು ಕೂಡ ಅಲ್ಲಿ ಭಗವಂತ ನೀನ್ ಮಾತ್ರ ಮಾಡ್ತಾ ಇರೋದು ಅನ್ನೋದನ್ನ ನಮ್ಮಲ್ಲಿ ಯಾವಾಗ ಬರಲ್ಲ, ಅಲ್ಲೇ ತನಕ ನಾವು ಬಂಧನದಲ್ಲಿ ಇರ್ತೀವಿ ಅಂತ ನಮ್ಗೆ ಯಾವಾಗ ಕೂಡ ನಮ್ಮ ಪ್ರಭುಪಾದವ್ರು ಹೇಳ್ತಿರ್ತಾರೆ. ಅಂದ್ರೆ ಅದಕ್ಕೆ ಪ್ರಭುಪಾದವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅಲ್ಲ ಪ್ರಭುಪಾದ್, ಒಬ್ಬರು ಭಕ್ತರು ಕೇಳ್ತಾರಂತೆ, ಅವರು ಫಾರಿನ್ ಅಲ್ಲಿ, ಅಲ್ಲ ನಾನು ತುಂಬಾ ಭಕ್ತಿ ಮಾಡ್ತಾ ಇದ್ದೀನಿ, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಹೇಳ್ತಾ ಇದ್ದೀನಿ, ಜಾಸ್ತಿ ಜಪವನ್ನ ಮಾಡ್ತಾ ಇದ್ದೀನಿ, ಶ್ರವಣ ಮಾಡ್ತಾ ಇದ್ದೀನಿ, ಅದೇ ಹೇಗೆ ನಾನು ಈ ಬಂಧನದಿಂದ? ಆಗ ಎಲ್ಲವನ್ನ ಮಾಡ್ತಾ ಇದೀಯ ಸರಿ, ಆಗ ಉತ್ತರ ನಿನ್ನಲ್ಲೇ ಇದೆ ಅಂತ. ಏನು ಪ್ರಭುಪಾದ ಅಂದ್ರೆ ಅದು ನೀನೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಮಾಡ್ತಾ ಇದ್ದೀನಿ, ನಾನು ಜಪ ಮಾಡ್ತಾ ಇದ್ದೀನಿ, ನಾನು ಕೀರ್ತನೆಯನ್ನ ಮಾಡ್ತಾ ಇದ್ದೀನಿ, ನಾನು ಶ್ರವಣವನ್ನ ಮಾಡ್ತಾ ಇದ್ದೀನಿ, ನಾನು ಭಾಗವತಮ್ಮನ್ನ ಓದ್ತಾ ಇದ್ದೀನಿ, ನಾನು ಅದಕ್ಕೆ ಪ್ರಭುಪಾದ ಹೇಳ್ತಾರಂತೆ, ಆ ನಾನು ಅನ್ನೋದು ಹೋದ್ರೆ ಎಲ್ಲವೂ ಆ ಸಂಬಂಧ ಏನಾಗ್ತದೆ, ಬಂಧನದಿಂದ ನೀನು ಬಿಡುಗಡೆ ಹೊಂದ್ತೀಯ ಅಂತ ಕೇಳ್ತಾರಂತೆ. ಯಾವಾಗ ನಾನು ಹೋಗ್ಲಿಕ್ಕೆ ಸುಲಭ ಇಲ್ಲ. ಅದು ಯಾವತ್ತು ನಮ್ಮಲ್ಲಿ ಪ್ರಥಮವಾಗಿ ನಮ್ಮ ಸೂಕ್ಷ್ಮ ಶರೀರ ಏನು, ಅದು ಮನಸ್ಸು ಬುದ್ಧಿ ಅಹಂಕಾರ ನಮ್ಮ ಒಳಗಡೆ ಇದೆ, ಅದು ಏನದು ನಾನು ಅಹಂ. ನಾವು ಭಗವದ್ಗೀತೆಯಲ್ಲಿ ನಾವು ನೋಡ್ಬೋದು ಏನದು, ಅಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಶಾಶ್ವತ ಭಕ್ತಿಯ ಜಾಗೃತಿಯನ್ನ ಪಡಿಸ್ಲಿಕ್ಕೆ ನಮಗೆ ಸಾಧ್ಯತೆ ಆಗ್ತಿಲ್ಲ. ಯಾಕೆ ಅಂದ್ರೆ ನಾವಿಷ್ಟು ಅವಸ್ಕೊಂಡಿದ್ದೇವೆ, ಅಹಮನ್ನ ಅವಸ್ಕೊಂಡಿದ್ದೇವೆ. ನಾವು ಏನೇ ಕೇಳ್ತೇವೆ ಆದ್ರೆ ಅದನ್ನ ಅಳವಡಿಕೆ ನಮ್ಗೆ ಇಲ್ಲ. ವಿಜ್ಞಾನವನ್ನ ನಾವು ಮಾಡ್ಕೊಂತೇವೆ. ವಿಜ್ಞಾನ ಅಂದ್ರೆ ಏನಂದ್ರೆ ಅಳವಡಿಕೆ ನಮ್ಗೆ ಇಲ್ಲ ಅಲ್ವಾ? ಅದೇ ರೀತಿ ನಮಗೆ ಈ ನಮ್ಮ ಅಹಂ ಹೇಗೆ ಬಂತು ಅಲ್ವಾ, ಅದು ನಮ್ಮಲ್ಲೇ ಬಂದಿದೆ. ನಾವು ಭಗವದ್ಗೀತೆಯಲ್ಲಿ ಕೌರವರು ಪಾಂಡವರ ನೋಡಿರ್ಬೋದು ಅಲ್ವಾ, ಅಲ್ಲಿ ಹೇಳ್ತಾರಲ್ವಾ, ಮೊದಲನೆಯ ಶ್ಲೋಕದಲ್ಲಿ ಏನು, ಮಾಮಾಕಃ ಪಾಂಡವಶ್ಚೈವ, ಅಂದ್ರೆ ನನ್ನ ಅಂತ ಹೇಳ್ತಾರೆ ದುರ್ಯೋಧನ ಅಲ್ವಾ. ಪ್ರಭುಪಾದ ಹೇಳ್ತಾರೆ, ನನ್ನ ಅನ್ನೋದು ಹೋದ್ರೆ ನೀನು ಭಗವಂತನೆಡೆಗೆ ಹೋಗ್ತೀಯಾ, ಅದು ನಾನು ಅನ್ನೋದು ಇದ್ರೆ ಮತ್ತೆ ಬಂಧನಕ್ಕೊಳಗಾಗ್ತೀಯಾ. ಅಲ್ಲಿ ಹೇಳ್ತಾರೆ ಮಾಮಾಕಃ ಪಾಂಡವಶ್ಚೈವ ಅಲ್ವಾ. ಅಲ್ಲಿ ಮಾಮಾಕಃ ಏನು, ನನ್ನ ಮಮಕಾರ ಯಾರಿಗೆ ಧೃತರಾಷ್ಟ್ರಗೆ, ನನ್ನ ಮಕ್ಕಳು. ಆಗ ಪಾಂಡವರು ಕೂಡ ಅವರ ಮಕ್ಕಳಿದ್ರು ಅಲ್ವಾ. ಆದ್ರೆ ಅಲ್ಲಿ ಮಮಕಾರ ಇದೆ, ಅದು ಹೋಗೋ ತನಕ ಲಾಸ್ಟಿಗೆ ಏನಾಯ್ತು ರಿಸಲ್ಟ್ ಅಲ್ವಾ, ಲಾಸ್ಟಿಗೆ ಏನಾಯ್ತು ರಿಸಲ್ಟ್, ಭಗವಂತ ಇಲ್ಲಿ ಪಾಂಡವರು 5 ರಾಜ್ಯವನ್ನ ಕೊಡುವಂತ ಹಂಗಲಿದ್ರು. ಭಗವಂತನ ನೇರವಾಗಿ ಹೋಗಿ ಕೇಳ್ತಾರೆ ಏನಂತ, ಬಿಡು ಎಲ್ಲ 5 ರಾಜ್ಯ ಮಾತ್ರ ಕೊಡು. ಅವರು ಒಂದೊಂದು ರಾಜ್ಯವನ್ನ ಅವ್ರು ಮಾಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಎಷ್ಟು ಕೃತಜ್ಞತಾ ಭಾವ. ಅಲ್ಲಿ 101 ಜನ ಅವರೆಲ್ಲ ಹೇಗೆ ಇದ್ರು ನೋಡಿ, ತನ್ನ ತಂದೆ ತನ್ನ ಮಕ್ಕಳಿಗೆ ಏನ್ ಕೊಡ್ಬೇಕಿತ್ತು ಅದನ್ನ ಅವ್ರು ಕೊಡ್ಲಿಲ್ಲ ಅಲ್ವಾ. ಅಲ್ಲಿ ಅವರ ಮಮಕಾರ ಹೆಚ್ಚಾಯ್ತು, ನಾನು ಅನ್ನೋದು ಹೆಚ್ಚಾಯ್ತು. ಆಗ ಅದು ರಿಸಲ್ಟ್ ಹೇಗಿದೆ ಅಲ್ಲಿ, ಮತ್ತೆ ಇಲ್ಲಿ ಭಗವಂತನ ಜೊತೆ ಇದು 5 ಪಾಂಡವರ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ತಿಳಿಯಬಹುದು. ಹೇಗೆ ಅಂತಂದ್ರೆ ಅಲ್ಲಿ ಅವರು ಮಾಮಕ ಹೇಳ್ತಾ ಕೊನೆಗೆ ಏನು ದುರಂತವನ್ನ ಕಂಡ್ರು ಅಲ್ವಾ. ಆದ್ರೆ ಇಲ್ಲಿ ಏನಾಯ್ತು, ಭಗವಂತನಿಗೋಸ್ಕರ ಯುದ್ಧವನ್ನ ಮಾಡಿದ ನಮ್ಮ ಪಾಂಡವರು ಏನಾಗ್ತಾರೆ, ಲಾಸ್ಟಿಗೆ ಭಗವಂತನ ಜೊತೆ ಸೇರ್ತಾರೆ ಅಲ್ವಾ. ಭಗವಂತನ ಹೇಳಿದಾಗೆ ಕೇಳಿ, ಭಗವಂತ ಏನ್ ಕೊಟ್ಟಿದ್ದ ನಿಯಮಗಳನ್ನ ಪಾಲಿಸ್ತಾ ಕಷ್ಟವನ್ನ ಪಟ್ರು. ಆದ್ರೆ ಕಷ್ಟ ಬರ್ತದೆ, ನಮಗೆ ಕಷ್ಟ ಬಂದೇ ಬರ್ತದೆ. ಆ ಕಷ್ಟದ ಜೊತೆಗೆ ನಾವು ಹೇಗೆ ಹೋಗ್ತೀವಿ ಅನ್ನೋದನ್ನ ಯಾವಾಗ ಕೂಡ ನಾವು ಭಗವಂತನಿಗೋಸ್ಕರನೇ ಮಾಡ್ತಾ ಅಭ್ಯಾಸವನ್ನ ಮಾಡ್ತಾ ಹೋದ್ರೆ ನಮ್ಮಲ್ಲಿರುವಂತಹ ಶಾಶ್ವತವಾದ ಆ ಭಕ್ತಿ ಜಾಗೃತ ಆಗ್ತದೆ. ಆ ಭಕ್ತಿ ಜಾಗೃತ ಆದಾಗ ನಮ್ಮ ಹೃದಯದಲ್ಲಿರುವಂತಹ ಕಲ್ಮಶ ಹೋಗಿ ಆ ಹೃದಯದಲ್ಲಿ ನಮ್ಮ ಭಗವಂತ ಇರ್ತಾನೆ. ಆ ಭಗವಂತ ಕುತ್ಕೊಂಡು ಉಪದೃಷ್ಟ ಹನುಮಂತ ನೋಡ್ತಾ ನಮ್ಮನ್ನ ಒಳ್ಳೆಯ ದಾರಿಯತ್ತ ಕೊಂಡೋಗ್ತಾನೆ. ಯಾವಾಗ ಅಂದ್ರೆ ಆ ಶಾಶ್ವತವಾದ ಆ ಅರಿವು ಬಂದು ನಾವು ಅದಕ್ಕೆ ಪುಷ್ಟಿಯನ್ನ ಕೊಟ್ಟಾಗ ಮಾತ್ರ, ಕರೆಕ್ಟ್ ಆದ ಪುಷ್ಟಿಯನ್ನ ಕೊಟ್ಟಾಗ ಮಾತ್ರ ಅದು ಹೋಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಮಾತಾಜಿ. ಓದಿ ಸಾಧನ ರೂಢಿ. ಓದಿ ಮಾತಾಜಿ, ಯಾರಾದ್ರೆ ಓದಿ. ಹರೇ ಕೃಷ್ಣ ಮಾತಾಜಿ. ಎಸ್ ಓದಿ.
ಓದದಿದ್ದವರು ಓದ್ಬೋದು. ಹರೇ ಕೃಷ್ಣ. ದಯವಿಟ್ಟು ಓದದಿದ್ದರು. ರೂಢಿ. ಸಾಧನೆ ಅಥವಾ ರೂಢಿ ಎಂದರೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳೆರಡನ್ನು ವ್ಯಾವಹಾರಿಕ ಭಕ್ತಿ ಸೇವೆಯಲ್ಲಿ ಬಳಸಿಕೊಳ್ಳುವುದು. ಯಾವುದೋ ಕೃತಕವಾದುದೊಂದನ್ನು ಉತ್ತಮಪಡಿಸಿಕೊಳ್ಳಲು ಮಾಡುವ ಕಾಯಕವು ರೂಢಿ ಅಥವಾ ಸಾಧನೆಯಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ನೋಡ್ಬೋದು ಈ ಸಾಧನೆ ಅಥವಾ ರೂಢಿ ಎಂದರೆ ಏನು, ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳೆರಡರನ್ನ ವ್ಯಾವಹಾರಿಕ ಭಕ್ತಿ ಸೇವೆಯಲ್ಲಿ ಬಳಸಿಕೊಳ್ಳುವುದು. ಯಾವುದೋ ಕೃತಕವಾದುದೊಂದನ್ನ ಉತ್ತಮಪಡಿಸಿಕೊಳ್ಳಲು ಮಾಡುವ ಕಾಯಕವು ರೂಢಿ ಅಥವಾ ಸಾಧನೆ ಅಲ್ಲ. ನಾವು ಇದ್ರಲ್ಲೇ ಕೊಡುವ ಪ್ರಕಾರ ನಾವು ಆಲ್ರೆಡಿ ಓದಿದ್ದೇವೆ ಅಲ್ವಾ. ಸಾಧನೆ ಅಂದ್ರೆ ರೂಢಿ ಏನು ಅಂದ್ರೆ ಈ ಅಭ್ಯಾಸಗಳನ್ನ ನಾವು ಯಾವ ರೀತಿ ಮಾಡ್ತೇವೆ ನಾವು ಅಲ್ವಾ. ಈ ಅಭ್ಯಾಸಗಳನ್ನ ನಾವು ಯಾಕೆ ಮಾಡ್ತಾ ಇದೀವಿ ಅನ್ನೋ ಜಾಗೃತಿ ಇರ್ಬೇಕು. ನಾವು ಇದರಿಂದ ನಮಗೆ ಏನ್ ಪ್ರಯೋಜನ ಅನ್ನೋದು ನಮ್ಮ ಉದ್ದೇಶ ಹೇಗಿರ್ಬೇಕು ಅಲ್ವಾ. ಅದು ನಾವು ನೋಡ್ಬೋದು. ಸಾಧನೆ ಅಥವಾ ರೂಢಿ ಅಂದ್ರೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳೆರಡನ್ನ ವ್ಯಾವಹಾರಿಕ ಭಕ್ತಿ ಸೇವೆಯಲ್ಲಿ ಬಳಸಿಕೊಳ್ಳುವುದು. ಅದರಿಂದ ನಾವು ಹೇಗೆ ಅಂದ್ರೆ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು ಅಂದ್ರೆ ಕೃಷ್ಣನ ಮೇಲೆ ನಮ್ಗೆ ಯಾವ ರೀತಿ ಭಕ್ತಿ ಬರ್ಬೇಕು ಅಲ್ವಾ. ನಾವು ವಾಸ್ತವವಾಗಿ ಅಂದ್ರೆ ವಾಸ್ತವ ಯಾಕೆ ಅಂತಂದ್ರೆ ಭಗವಂತನಿಂದ ನಾವು ಆಲ್ರೆಡಿ ನಮ್ಮ ಭಗವಂತನ ಬಗ್ಗೆ ನಮ್ಗೆ ಅಂದ್ರೆ ಸ್ವಂತ ಮಕ್ಕಳು ನಾವು ಅಲ್ವಾ. ಭಗವಂತನ ನಮ್ಮ ತಂದೆ ತಾಯಿಯ ಸಂಬಂಧ ಏನದು, ನಾವೆಲ್ಲರೂ ಭಗವಂತನ ಮಕ್ಕಳಿರ್ತೇವೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ನೋಡಿ, ಆ ಸ್ವರೂಪವನ್ನ ನಾವು ಬಿಟ್ಟಿದ್ದೇವೆ. ಇಲ್ಲಿ ಅಂದ್ರೆ ನಮ್ಮ ಕೃಷ್ಣನ ಮೇಲೆ ಭಕ್ತಿ ಅಂದ್ರೆ ವಾಸ್ತವ ಅಂದ್ರೆ ಆ ನಾವು ಭಗವಂತನಿಂದ ಬೇರ್ಪಟ್ಟಿದ್ದೇವೆ. ಆ ಭಗವಂತನನ್ನ ನಾವು ಮರ್ತು ಬಿಟ್ಟಿದ್ದೇವೆ. ನಾವು ಮರ್ತು ಬಿಟ್ಟಿದ್ದೇವೆ ಇವಾಗ. ಭಗವಂತ ನಮಗೆ ಸ್ವಂತ ಆದ್ರೆ ನಾವು ಅದನ್ನ ಮರ್ತು ಈಗ ನಾವ್ ಏನ್ ಮಾಡ್ಬೇಕು, ಸಾಧನೆಯ ಮೂಲಕ ಭಗವಂತನನ್ನ ನಾವು ರೂಢಿ ಮಾಡ್ಕೋಬೇಕು. ನಾವು ಯಾವಾಗ ನಮ್ಮ ಶುದ್ಧ ಮನಸ್ಸನ್ನ ಮತ್ತೆ ನಮ್ಮ ಇಂದ್ರಿಯಗಳಿಂದ ನಾವು ಭಗವಂತನನ್ನ ಸ್ಮರಿಸ್ಬೇಕು. ಈಗ ನಾವು ಎಷ್ಟೋ ಜನ್ಮವನ್ನ ಬಂದಿದ್ದೇವೆ ನಾಟಕ ರಂಗದಲ್ಲಿ ನಾವ್ ಏನ್ ಮಾಡ್ತಾ ಇದ್ದೇವೆ. ಇದು ಹೇಳ್ತಾರೆ, ಇದು ಒಂದು ಭಗವಂತನಿಗೆ ಒಂದು ಆಟಕ್ಕೆ ಸಾಮಾನನ ಈ ಭಗವಂತ ಹೇಳ್ತಾರೆ, ಈ ಭೌತಿಕ ಜಗತ್ತು ಒಂದು ಆಟಕ್ಕೆ ಸಾಮಾನ ಅಂತ. ಈಗ ಮಗು ಆಟದ ಸಾಮಾನವನ್ನ ಎಷ್ಟೋ ಕೊಡ್ತಾರೆ. ಮಗುಗೆ ಕಾರ್ ಕೊಡ್ತಾರೆ ಅಲ್ವಾ. ಅದು ಕಾರು ನಿಜವಾದ ಕಾರ ಅಲ್ಲ, ಆದ್ರೆ ಆ ಮಗು ತುಂಬಾ ಸಂತೋಷ ಪಡ್ತದೆ. ಅದನ್ನ ಓಡಿಸ್ಕೊಂಡು ಹೋಗ್ತದೆ, ಸ್ವಲ್ಪ ಸಮಯದ ಮೂಲೆ ಬೀಳ್ತದೆ ಅಲ್ವಾ. ಸೈಕಲ್ ಕೊಡ್ತಾರೆ, ಸ್ವಲ್ಪ ಸಮಯ ಅದು ಆಡ್ತದೆ ಮತ್ತೆ ಮೂಲೆಗೆ ಬಿಸಾಡ್ತದೆ. ಅದೇ ರೀತಿ ನಾವು ಈ ದೇಹವನ್ನ ಬಿಟ್ಟು ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ ನಮಗೆ ಈ ದೇಹ ಕೊಟ್ಟಾಗ ನಮಗೆ ಭಗವಂತ ಭೌತಿಕವಾದ ಎಲ್ಲಾ ಅವಕಾಶಗಳನ್ನ ಕೊಡ್ತಿದ್ದಾರೆ. ಎಲ್ಲ ಈ ಕೃತಕ ಅಂದ್ರೆ ಇದನ್ನೆಲ್ಲ ನಮ್ಗೆ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಒಂದೊಂದು ಪಾತ್ರವನ್ನ ನಾವು ಈ ತಂದೆ ತಾಯಿಯ ಪಾತ್ರ ಅಥವಾ ಅಕ್ಕ ತಂಗಿಯ ಪಾತ್ರ ಅಥವಾ ತಂಗಿಯ ಪಾತ್ರ ಅಥವಾ ಹೆಂಡತಿಯ ಪಾತ್ರ, ಇದು ಪಾತ್ರ, ನಮ್ಮ ಪಾತ್ರ ಅಂತ ನಾವು ಹೇಳ್ಬೋದು ಇಲ್ಲಿ. ಯಾವುದೋ ಒಂದು ಕೃತಕವಾದವನ್ನ ಉತ್ತಮಪಡಿಸಿಕೊಳ್ಳಲು ಮಾಡುವ ಕಾಯಕವು ರೂಢಿ ಅಥವಾ ಸಾಧನೆ ಅಲ್ಲ. ನಾವಿಲ್ಲಿ ನೋಡ್ಬೋದು ಈ ನಮ್ಮ ಭೌತಿಕದಲ್ಲಿ ನಾವು ಬಂದಿದ್ದೇವೆ, ನಾವ್ ಏನ್ ಮಾಡ್ತಾ ಇದೀವಿ ಅದನ್ನ ನಾವು ಯೋಚಿಸ್ಬೇಕು. ಹೌದಲ್ಲ, ನಾನು ಈಗ ಬಂದಿದ್ದೇನೆ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ನನ್ನ ಸಾಧನೆ ಭಗವಂತನೆಡೆಗೆ ಹೋಗ್ತಾ ಇದೆಯಾ ಅಥವಾ ಮಾಯೆ ಕಡೆಗೆ ಹೋಗ್ತಾ ಇದೆಯಾ ಅನ್ನೋದನ್ನ ನಾವೇ ಪರಿಶೀಲಿಸ್ಬೇಕು. ಆದ್ರೆ ನಾವು ಮೇನ್ ಆಗಿ ನಾವ್ ಏನ್ ಮಾಡ್ಬೇಕು, ಇವಾಗ ಭಗವಂತನ ನಾವು ಭಗವಂತನಿಂದ ಬೇರ್ಪಟ್ಟಿದ್ದೇವೆ. ಈಗ ನಾವು ಭಗವಂತನೆಡೆಗೆ ಹೋಗ್ಬೇಕು. ಆ ಭಗವಂತನೆಡೆಗೆ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಸಾಧನವನ್ನ ಮಾಡ್ಬೇಕು. ಆ ಸಾಧನೆ ಹೇಗ್ ಮಾಡ್ಬೇಕು, ನಮ್ಮ ಭಕ್ತರು ಪ್ರಭುಪಾದವರು ಏನ್ ಹೇಳಿದ್ದಾರೆ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಭಗವಂತನೆಡೆಗೆ ನಾವು ಕೊಡ್ಬೇಕು. ಅದನ್ನ ಯಾವ ರೀತಿಯ ಈ ವ್ಯಾವಹಾರಿಕವಾಗಿ ಭಗವಂತ ನಾನು ಇವತ್ತು 16 ಜಪ ಮಾಡ್ತೇನೆ, ನನಗೆ ಅದು ಕೊಡು. ಭಗವಂತ ನಾನು ಇವತ್ತು 24 ಜಪ ಮಾಡ್ತೇನೆ, ನನಗೆ ಅದು ಕೊಡು. ಭಗವಂತ ನನಗೆ ಏನೂ ಇಲ್ಲ, ನನ್ಗೆ ಇದು ಕೊಟ್ರೆ ನಾನು ಮಾಡ್ತೇನೆ. ಭಗವಂತ ನೀನ್ ಇಷ್ಟು ಅವಕಾಶ ನನಗೆ ಒಂದು ಮನೆ ಕೊಟ್ಟಿದ್ರೆ ನಾನು ಏನ್ ಮಾಡ್ತೀನಿ, ನಿನ್ನನ್ನ ತುಂಬಾ ಸ್ಮರಿಸ್ತಾ ಇದ್ದೆ. ನೀನು ಎಲ್ಲ ವ್ಯವಸ್ಥೆ ಕೊಟ್ಟಿದ್ರೆ ನನಗೆ ಒಳ್ಳೆ ಪ್ರಸಾದವನ್ನ ಕೊಡ್ತಾ ಇದ್ದೆ ಭಗವಂತ. ಹೀಗೆ ನಮ್ಮ ಫಲದ ಅಪೇಕ್ಷೆಯನ್ನ ಇಟ್ಟು ನಾವು ಭಗವಂತನನ್ನ ಪೂಜಿಸಿದ್ರೆ, ಯಾಕಂದ್ರೆ ಭಗವಂತ ಆಲ್ರೆಡಿ ಕೊಟ್ಟಿದ್ದಾನೆ. ಆ ಕೊಟ್ಟಿರೋದ್ರಲ್ಲೇ ನೀವು ಯಾವಾಗ ಭಗವಂತನನ್ನ ಪೂಜಿಸ್ತೀರಾ ಆಗ ಮಾತ್ರ ನಾವು ಉದ್ಧಾರ ಆಗ್ತೇವೆ. ಭಗವಂತನ ಸ್ವರೂಪ ಅಂದ್ರೆ ನಮ್ಮ ಸ್ಥಿತಿ ಏನಿದೆ ಅದನ್ನ ಜೋಡಣೆ ಮಾಡಿದಾಗ, ಅದರ ಬಗ್ಗೆ ನಮ್ಗೆ ಭಗವಂತನ ಬಗ್ಗೆ ಒಲವು ಬಂದಾಗ ಏನು ಬೇಡ, ನಾವು ನಮ್ಮ ಶುದ್ಧ ಮನಸ್ಸಿನಿಂದ ನಾವು ಭಗವಂತ ನೀನೇ ಎಲ್ಲ ಅಂತ ಹೇಳಿದಾಗ ನಾವು ನೋಡ್ಬೋದು ನಮ್ಮ ದ್ರೌಪದಿ ಆಗ್ಲಿ, ಉತ್ತರೆ ಆಗ್ಲಿ, ಕುಂತಿದೇವಿ ಆಗ್ಲಿ ಅಲ್ವಾ. ಕುಂತಿದೇವಿ ಎಷ್ಟು ಕಷ್ಟ ಪಡ್ತಾರೆ ಅಲ್ವಾ. ಅವರು
ಚಿಕ್ಕ ವಯಸ್ಸಿಗೆ ಅವರ ಪತಿದೇವರು ಹೋಗ್ತಾರೆ. ಆದ್ರೆ ತನ್ನ 5 ಜನ ಪಾಂಡವರನ್ನ ಕರೆದು ಅವರು ಕಾಡಿನ ವನವಾಸವನ್ನ ಪಡ್ತಾರೆ. ಎಷ್ಟು ಕಷ್ಟವನ್ನ ಪಡ್ತಾರೆ. ಆದ್ರೆ ಭಗವಂತನನ್ನ ಅವ್ರು ಹೇಳ್ತಾರೆ, ನೀನ್ ನನಗೆ ಕಷ್ಟವನ್ನೇ ಕೊಡು, ನೀನ್ ನನಗೆ ಕಷ್ಟವನ್ನೇ ಕೊಡು. ಯಾಕೆ ಅಂದ್ರೆ ನೀನ್ ಯಾವಾಗ್ಲೂ ನನ್ ಜೊತೆ ಇರ್ತೀಯ ಅಂತ. ಆದ್ರೆ ನಾವ್ ಹೇಳ್ತೀವಿ, ಕಷ್ಟ ಕೊಡ್ಬೇಡಪ್ಪ ನೀನು, ನಾನ್ ಜಪ ಮಾಡಲ್ಲ ಇವತ್ತು, ನನ್ಗೆ ತುಂಬಾ ಜ್ವರ ಬಂದಿದೆ, ನಾನ್ ಹಾಸ್ಪಿಟ್ಲಿಗೆ ಹೋಗಿದ್ದೇನೆ, ನನ್ನ ಮಗುಗೂ ಹುಷಾರಿಲ್ಲ, ನನ್ನ ಗಂಡ ಹಾಸ್ಪಿಟ್ಲ್ ಅಲ್ಲಿ ಇದ್ದಾರೆ, ನನ್ನ ತಂದೆ ತಾಯಿ ಅಲ್ಲಿ ಹಾಸ್ಪಿಟ್ಲ್ ಇದ್ದಾರೆ, ಇವ್ರೊಂದು ಜಪ ಮಾಡು ಅಂತಾರೆ. ಈ ರೀತಿ ನಮ್ಮ ಭಾವ ಬರ್ತಾ ಇದೆ. ಯಾಕಂದ್ರೆ ನಾವು ನಮ್ಮನ್ನೇ ನಾವೇ ಬಂಧನಕ್ಕೊಳಪಡಿಸ್ಕೊಳ್ತಾ ಇದೀವಿ, ನಮಗೆ ಗೊತ್ತಾಗ್ತಿಲ್ಲ. ನಾವು ಇದ್ರಲ್ಲೂ ಕೂಡ ಯಾವಾಗ ನಾವು ಇಲ್ಲಪ್ಪ ನೀನ್ ಕೊಟ್ಟಿದ್ಯಲ್ಲ ಕೃಷ್ಣ, ಜಾಸ್ತಿ ಕೊಡ್ಬೇಕಿತ್ತು, ನೀನು ನನ್ಗೆ ಕಡಿಮೆ ಕೊಟ್ಟಿದ್ಯಾ, ಇಲ್ಲ ನಾನು ನಿನ್ನ ಸ್ಮರಣೆ ಮಾಡ್ತೀನಿ ಅಂದ್ರೆ ಕೂಡ ಭಗವಂತ ನಮ್ಮನ್ನ ಯಾವತ್ತೂ ಬಿಡಲ್ಲ. ಭಗವಂತ ಖಂಡಿತ ನಮ್ಮನ್ನ ತನ್ನೆಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಸಹಾಯ ಮಾಡ್ತಾನೆ. ಯಾವಾಗ ಅಂದ್ರೆ ನಮ್ಮ ಚಟುವಟಿಕೆ ಯಾವ ರೀತಿ ಇದೆ, ನಮ್ಮ ಚಟುವಟಿಕೆ ಯಾವಾಗ ಪ್ರಾಮಾಣಿಕವಾಗಿದೆ, ಆಗ ಮಾತ್ರ ನಮ್ಮ ಮತ್ತೆ ಭಗವಂತನ ಸಂಬಂಧ ಜೋಡಿಸ್ಬೋದು. ಯಾವಾಗ ಅಂದ್ರೆ ಆದೇಶವನ್ನ ಪಾಲಿಸ್ಬೇಕು ನಾವು, ಗುರು ಶಾಸ್ತ್ರ ಅಲ್ವಾ, ಹೇಗೆ ಆ ಪ್ರಕ್ರಿಯೆ ನಾವು ರೂಢಿಸ್ಕೊಳ್ಬೇಕು, ನಿಯಂತ್ರಕ ತತ್ವಗಳನ್ನ ಅಳವಡಿಸ್ಕೊಳ್ಬೇಕು, ಭಕ್ತಿ ಸೇವೆಯನ್ನ ಮಾಡ್ಬೇಕು. ಅಂದ್ರೆ ಈಗ ನಾವು ನೋಡಿರ್ಬೋದಲ್ವಾ, ಭಕ್ತಿ ಸೇವೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ತೋರಿಸಿ ಕೊಟ್ಟಿದ್ದಾರೆ ಅಲ್ವಾ. ಹರೇ ಕೃಷ್ಣ. ನೆಕ್ಸ್ಟ್ ಅಂದ್ರೆ ನಾವು ಕೃತಕವಾದದ್ದನ್ನ ನಾವ್ ಯಾವತ್ತು ಬಯಸ್ಬಾರ್ದು ಅಂತ ಅಲ್ವಾ. ಈಗ ಇಲ್ಲಿ ಇದೆ, ಓದ್ತೀರಾ ಯಾರಾದ್ರೆ? ಓದಿಲ್ಲದವರು ಓದಿ ದಯವಿಟ್ಟು. ಉದಾಹರಣೆಗೆ, ಮಗುವೊಂದು ನಡೆಯಲು ಕಲಿಯುತ್ತದೆ ಅಥವಾ ಅಭ್ಯಾಸ ಮಾಡಿಕೊಳ್ಳುತ್ತದೆ. ಮಗುವಿನ ಈ ನಡೆಯಲು ಪ್ರಯತ್ನಿಸುವ ಕ್ರಿಯೆಯು ಅಸ್ವಾಭಾವಿಕವಾದುದಲ್ಲ. ನಡೆಯಬಲ್ಲ ಸಾಮರ್ಥ್ಯವು ಮೂಲತಃ ಮಗುವಿನಲ್ಲಿದೆ. ಸ್ವಲ್ಪ ಅಭ್ಯಾಸದಿಂದ ಅದು ಸುಲಭವಾಗಿ ನಡೆಯಲು ಪ್ರಾರಂಭಿಸುತ್ತದೆ. ಅದೇ ರೀತಿ ಕೇವಲ ಅಭ್ಯಾಸದಿಂದ ಮಾತ್ರ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಲಾಗದು. ವಾಸ್ತವವಾಗಿ ಇಂತಹ ಅಭ್ಯಾಸವೇ ಇಲ್ಲ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಹರೇ ಕೃಷ್ಣ. ನೋಡಿ, ನಮಗೆ ಉದಾಹರಣೆ ಹೇಳ್ತಾರೆ, ಮಗುವೊಂದು ನಡೆಯಲು ನಾವು ಹೇಳಿದೇವಲ್ಲ, ಅಂದ್ರೆ ಮಗುವಿನ ಸ್ವರೂಪ ನಡಿಲಿಕ್ಕೆ ಗೊತ್ತು, ಆದ್ರೆ ಅದು ಅಥವಾ ಅಭ್ಯಾಸ ಮಾಡಿಕೊಳ್ಳುತ್ತದೆ. ಮಗುವಿನ ಈ ನಡೆಯಲು ಪ್ರಯತ್ನಿಸುವ ಕ್ರಿಯೆಯು ಅಸ್ವಾಭಾವಿಕವಾದದ್ದು ಅಲ್ಲ. ಅಂದ್ರೆ ಅದು ನಡಿಲಿಕ್ಕೆ ಬರಲ್ಲ ಅಂತ ಅಲ್ಲ, ಅದು ಸ್ವಾಭಾವಿಕವಾದದ್ದು, ಅದಕ್ಕೆ ನಡೆಯಕ್ಕೆ ಬರ್ತದೆ. ಅದೇ ರೀತಿ ನಮ್ಮ ಭಗವಂತನ ನಮಗಿರುವ ಸಂಬಂಧ ನಮ್ಮಲ್ಲಿ ಇದೆ, ನಮಗೆ ಸ್ವಾಭಾವಿಕವಾದದ್ದು. ಆದ್ರೆ ಇಲ್ಲಿ ಏನಾಗಿದೆ, ನಾವು ಆವರಿಸ್ಕೊಂಡಿದೆ ನಮ್ಮನ್ನ ಅಲ್ವಾ. ಏನು ಮಾಯೆ ಆವರಿಸ್ಕೊಂಡಿದೆ ಅಂದ್ರೆ, ಮಾಯೆ ಅಂದ್ರೆ ಭೌತಿಕ. ಆ ಮಾಯೆ ಭೌತಿಕ ಆವರಿಸ್ಕೊಳ್ಳಿಕ್ಕೆ ಕಾರಣ ನಾವೇ ಅಲ್ವಾ. ಅದು ಸ್ವರೂಪ, ನಮ್ಗೆ ನಿಜವಾದ ಸ್ವರೂಪ ಭಗವಂತ ನಡೆಗೆ ಹೋಗುವುದು ಮತ್ತೆ ಭಗವಂತನ ಸೇವೆ ಮಾಡುವುದೇ ನಮ್ಮ ಸ್ವಭಾವ. ಆದ್ರೆ ಅಲ್ಲಿ ಏನಾಗಿದೆ, ಈಗ ಮಗುವಿಗೆ ಅವರು ಹೋಲಿಸ್ತಾ ಇದ್ದಾರೆ ನೋಡಿ, ಆ ಉದಾಹರಣೆಯನ್ನ ಕೊಡ್ತಿದ್ದಾರೆ. ಮಗುವಿನ ಸ್ವರೂಪ ಅದು ನಡೀತದೆ, ಅದು ಯಾವತ್ತೂ ನಡೀತದೆ. ಆದ್ರೆ ಅದಕ್ಕೆ ಕ್ರಿಯೆ ಅದು ಅಸ್ವಾಭಾವಿಕವಾದದ್ದೇನಲ್ಲ, ಅದು ಸ್ವಾಭಾವಿಕವಾದದ್ದೇ. ಅದು ನಡೆಯಬಲ್ಲ ಸಾಮರ್ಥ್ಯವು ಮೂಲತಃ ಇದೆ ಅದಕ್ಕೆ. ಅದೇ ರೀತಿ ನಮಗೆ ಭಗವಂತನ ಸೇವೆ ಮಾಡುವಲ್ಲಿ ಮೂಲತಃ ಇದ್ದೇವೆ ನಾವು. ಯಾಕಂದ್ರೆ ಭಗವಂತನ ನಮಗಿರುವ ಸಂಬಂಧ ಈಗಿನದಲ್ಲ. ನಾವು ಎಷ್ಟೇ ಜನ್ಮ ಎತ್ತಿದ್ದಾರೆ ಕೂಡ ನಮಗೆ ಅದು ಬರ್ತದೆ. ಸ್ವಲ್ಪ ಅಭ್ಯಾಸದಿಂದ ಅದು ಸುಲಭವಾಗಿ ನಡೆಯಲು ಪ್ರಾರಂಭಿಸ್ತದೆ ಅಲ್ವಾ. ನಾವ್ ಹೇಳಿದಾಗೆ ಆ ಮಗು ನಡೀತದೆ, ಕೂರ್ತದೆ, ಮಲಗ್ತದೆ, ಅಂದ್ರೆ ಬೀಳ್ತದೆ ಅಲ್ವಾ. ಆಗ ಅದು ಸಪೋರ್ಟಿಂಗ್ ಕೊಡ್ತಾರೆ, ತಂದೆ ತಾಯಿ ಆಗ್ಲಿ ಅಥವಾ ಅಲ್ಲಿ ಯಾರು ಮನೇಲಿ ಇರ್ತಾರೆ, ಸಪೋರ್ಟಿಂಗ್ ಕೊಟ್ಟಾಗ ಅದು ಬೇಗ ನಿಲ್ತದೆ. ಅವಾಗ ಅಂಬೆಕಾಲಿಡ್ತದೆ, ಮತ್ತೆ ಹೇಳ್ತದೆ, ಮತ್ತೆ ಬೀಳ್ತದೆ. ಅದೇ ರೀತಿ ನಮ್ಮ ಈ ಕೇವಲ ಅಭ್ಯಾಸದಿಂದ ಮಾತ್ರ ಕೃಷ್ಣನ ಪ್ರಜ್ಞೆಯನ್ನ ಜಾಗೃತಗೊಳಿಸಲಾಗದು. ವಾಸ್ತವವಾಗಿ ಇಂತಹ ಅಭ್ಯಾಸವೇ ಇಲ್ಲ. ಅಂದ್ರೆ ನಾವು ಈಗ ನೋಡ್ತಾ ಇರ್ಬೋದು ಅಲ್ವಾ, ನಮಗೆ ಸ್ವಭಾವತ ಇದೆ, ಸ್ವಾಭಾವಿಕವಾಗಿ ನಾವು ಭಗವಂತನ ಮಕ್ಕಳಿದ್ದೇವೆ, ಭಗವಂತನಿಗಿರುವ ನಮಗೆ ಸಂಬಂಧ ಶಾಶ್ವತವಾದದ್ದು. ಆದ್ರೆ ಅಲ್ಲಿ ಹೇಳ್ತಾರೆ, ಕೇವಲ ಅಭ್ಯಾಸದಿಂದ ಅಂದ್ರೆ ನಾವು ಲಾಸ್ಟ್ ಲೈಫ್ ಅಲ್ಲಿ ಹೋದಾಗ ಕೃತಕವಾಗಿ, ಹೌದಲ್ವಾ, ದೊಡ್ಡ ಹೇಳಿದಾರಲ್ಲ 16 ಜಪ ಮಾಡುವ, ಹೌದು, ನೆಕ್ಸ್ಟ್ ನಾವು ಹೌದು ಶ್ರವಣ ಕೇಳಿದಾರಲ್ಲ, ಕೇಳುವ, ಹೀಗೆ ನಾವು ಮಾಡ್ತಾ ಹೋಗ್ತಾ ಇದೀವಿ. ಅಂದ್ರೆ ಅಭ್ಯಾಸದಿಂದ ಮಾತ್ರ ಕೃಷ್ಣ ಪ್ರಜ್ಞೆನ ಜಾಗೃತಗೊಳಿಸಲಾಗದು. ಇದರಿಂದ ಮಾತ್ರ ಗೊಳಿಸಲಾಗದು. ಯಾವಾಗ ಅಂದ್ರೆ ಅದು ನಮ್ಮ ಸ್ವಭಾವ ಇದೆ, ಆಗ ಅದನ್ನ ನಾವು ಜಾಗೃತಗೊಳಿಸ್ಬೇಕು. ವಾಸ್ತವವಾಗಿ ಇಂತಹ ಅಭ್ಯಾಸವೇ ಇಲ್ಲ. ಅಂದ್ರೆ ಈಗ ಆ ಅಭ್ಯಾಸವೇ ಇಲ್ಲ ಅಂದ್ರೆ ಏನೋ ನಾವು ಇದು ಹೇಳಿದಾರಲ್ಲ 16 ಜಪ ಹೀಗೆ ಮಾಡ್ತಾ ಹೋಗುವ, ಅದಲ್ಲ. ಆದ್ರೆ ನಮ್ಮ ಸ್ವಭಾವ ಏನು, ಅದನ್ನ ನಾವು ಜಾಗೃತಗೊಳಿಸ್ಬೇಕು ಅನ್ನೋದನ್ನ ಮುಂದೆ ಹೇಳ್ತಾರೆ. ಹರೇ ಕೃಷ್ಣ. ಓದಿ ಮಾತಾಜಿ ಯಾರಾದ್ರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ, ಯಾರು ಓದಲ್ಲ?
ಮಾತಾಜಿ ಓದ್ಲಾ ಮಾತಾಜಿ? ಓದಿ ಓದಿ ಓದಿ. ಹಾ ಓದಿ ಓದಿ. ಹಾ ಬೇರೆಯವರು ಓದ್ಬೋದಲ್ಲ ಅಂತ ಅಂದ್ರೆ ಯಾರು ಓದ್ಲಿಲ್ಲ ಅವರು. ಓಕೆ ಮಾತಾಜಿ. ಆಯ್ತು ಓದಿ ಮತ್ತೆ. ಹಾ ಓದಿ ಮತ್ತೆ, ಯಾರು ಓದದಿದ್ರೆ ನೀವೇ ಓದಿ, ಭಕ್ತಿ ಬಟ್ ಓದಿದ್ರೆ ಸೇವೆಯಲ್ಲಿ ಓದಿ. ನಮಗೆ ಓಕೆ ಭಕ್ತಿ ಸೇವೆಯಲ್ಲಿ ನಮಗಿರುವ ಸ್ವಾಭಾವಿಕ ಸಾಮರ್ಥ್ಯವನ್ನು ವೃದ್ಧಿಗೊಳಿಸಿಕೊಳ್ಳಲು ನಾವು ಬಯಸಿದಾಗ ಕೆಲವು ಸಿದ್ಧ ಪ್ರಕ್ರಿಯೆಗಳನ್ನು ಒಪ್ಪಿಕೊಂಡು ಅವುಗಳನ್ನು ಪಾಲಿಸಿದರೆ ಆ ಸೂಕ್ತ ಪ್ರಜ್ಞೆಯು ಎಚ್ಚರಗೊಳ್ಳುತ್ತದೆ. ಈ ಅಭ್ಯಾಸವನ್ನು ಸಾಧನಾ ಭಕ್ತಿ ಎನ್ನುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೋಡಿ ಇಲ್ಲಿ ಹೇಳ್ತಾರೆ, ನಮ್ಮ ಭಕ್ತಿ ಸೇವೆಯಲ್ಲಿ ನಮಗಿರುವ ಸ್ವಾಭಾವಿಕ, ನಮಗೆ ಅಂದ್ರೆ ಈಗ ಗೊತ್ತಾಗಿದೆ ನಮ್ಗೆ ಸ್ವಾಭಾವಿಕ, ನಮ್ಮ ಸ್ವಭಾವ ಏನು? ಭಗವಂತನ ಸೇವೆ. ಅದೇ ನಮ್ಮಲ್ಲಿ ಸ್ವಾಭಾವಿಕ ಸಾಮರ್ಥ್ಯವನ್ನ ವೃದ್ಧಿಗೊಳಿಸಲು, ಇದನ್ನ ನಾವು ಏನು ಇನ್ನು ಮುಂದುವರಿಸಲು, ವೃದ್ಧಿಗೊಳಿಸಲು ಮೀನ್ಸ್ ನಮ್ಮನ್ನ ಇನ್ನು ಆ ಭಕ್ತಿ ಸೇವೆಯಿಂದ ನಮ್ಮ ಸ್ವರೂಪವನ್ನ ನಾವು ಇನ್ನೂ ಹೆಚ್ಚು ಮಾಡಲು ನಾವು ಬಯಸಿದಾಗ ಕೆಲವು ಸಿದ್ಧ ಪ್ರಕ್ರಿಯೆಗಳನ್ನ ನಾವು ಒಪ್ಪಿಕೊಂಡು ಅವುಗಳನ್ನ ಪಾಲಿಸಿದರೆ ಆ ಸೂಕ್ತ ಪ್ರಜ್ಞೆಯು ಎಚ್ಚರಗೊಳ್ಳುತ್ತದೆ. ಈ ಅಭ್ಯಾಸವನ್ನ ಸಾಧನಾ ಭಕ್ತಿ ಎನ್ನುತ್ತಾರೆ. ಅಂದ್ರೆ ಸಾಧನಾ ಭಕ್ತಿ ಹೇಗೆ, ಈಗ ನಾವು ನೋಡಿರ್ಬೋದಲ್ವಾ, ಸಾಧನಾ ಭಕ್ತಿ ಏನದು ನಮಗೆ ಈಗ ಕೊಟ್ಟಿದ್ದಾರೆ, ನಮ್ಗೆ ಅದು ಜಾಗೃತ ಮಾಡ್ಕೊಳ್ಳಕ್ಕೆ, ಅದು ಸುಮ್ಮನೆ ಜಾಗೃತ ಆಗ್ತದ? ಜಾಗೃತ ಆಗಲ್ಲ. ಅದಕ್ಕೆ ನಾವು ಪುಷ್ಟಿಯನ್ನ ಕೊಡ್ಬೇಕು, ಅದಕ್ಕೆ ಆಹಾರವನ್ನ ಕೊಡ್ಬೇಕು ನಾವು, ಅಲ್ವಾ? ನಮ್ಮ ಆತ್ಮಕ್ಕೆ ಏನಾಗಿ ನಾವೀಗ ಏನ್ ಮಾಡ್ತೇವೆ, ನಮ್ಮ ದೇಹಕ್ಕ ನಾವು ಅನ್ನವನ್ನ ತಗೊಳ್ತಾ ಇದೀವಿ, ಅಂದ್ರೆ ನಾವು ಪ್ರಸಾದವನ್ನ ತಗೊಳ್ತಾ ಇದೀವಿ, ಅದು ಏನು ದೇಹಕ್ಕೆ ಅಲ್ವಾ? ನಮ್ಮ ಕೈ ಕಾಲು ಎಲ್ಲ ನಾವು ಒಂದು ಸೇವಾ ಮಾಡ್ಲಿಕ್ಕೆ, ನಮ್ಗೆ ಒಂದು ಶಕ್ತಿ ಬರ್ಲಿಕ್ಕೆ ತಗೊಳ್ತಾ ಇದೀವಿ. ಅದೇ ರೀತಿ ನಮ್ಮ ಆತ್ಮದ ಸ್ವರೂಪ ಏನು? ಭಕ್ತಿ ಸೇವೆ ಅಲ್ವಾ? ಆ ಭಕ್ತಿ ಸೇವೆಯನ್ನ ನಾವು ಜಾಗೃತಗೊಳಿಸ್ಬೇಕಾದ್ರೆ ಆ ಆತ್ಮಕ್ಕೆ ಯಾವ ರೀತಿಯ ಉಣಬಡಿಸ್ಬೇಕು ನಾವು, ಆ ಆತ್ಮಕ್ಕೆ ಯಾವ ರೀತಿಯ ಆಹಾರವನ್ನ ಕೊಡ್ಬೇಕು, ಆ ಆತ್ಮಕ್ಕೆ ಯಾವ ರೀತಿಯ ಪೌಷ್ಟಿಕದಾಯಕ ಆಹಾರವನ್ನ ಕೊಡ್ಬೇಕು ಅನ್ನೋದನ್ನ ನಮ್ಗೆ ಯಾವ ಪ್ರಕ್ರಿಯೆಯಿಂದ, ಅದನ್ನೇ ನಾವು ಸಾಧನ ಅಂತೀವಿ. ನಾವು ಬೆಳಗ್ಗೆಯಿಂದ ನಾವು ಮಾಡ್ತಿರೋದು ಇವಾಗ ನಮ್ಗೆ ಕೊಟ್ಟಿದ್ದಾರೆ, ಪ್ರಭುಪಾದ ಅವರು ಪುಷ್ಟಿಯನ್ನ ಕೊಟ್ಟಿದ್ದಾರೆ ನಮ್ಗೆ, ತುಂಬಾ ಸ್ವಾದಭರಿತವಾದ ಆತ್ಮದ ಅಕ್ಕೆ ಆಹಾರವನ್ನ ನಮ್ಗೆ ಪ್ರಭುಪಾದ ಅವರು ಕೊಟ್ಟಿದ್ದಾರೆ ಅಲ್ವಾ? ಹೇಗೆ ಅಲ್ಲ, 16 ಜಪವನ್ನ ಕೊಟ್ಟಿದ್ದಾರೆ, ಶ್ರವಣವನ್ನ ಮಾಡಲು, ಭಾಗವತಂ ಕೇಳಲು, ಹೀಗೆ ನಮ್ಗೆ ಮಂಗಳಾರತಿಯನ್ನ ನೋಡಲು, ಹೀಗೆ ನಮ್ಗೆ ಯೋಜನೆಯನ್ನ ಹಾಕಿಕೊಟ್ಟಿದ್ದಾರೆ. ಅದನ್ನ ನಾವು ಮಾಡಿದರೆ, ಅದನ್ನ ಪಾಲಿಸಿದ್ರೆ ಮತ್ತೆ ನಮ್ಗೆ ಏಕಾದಶಿಯನ್ನ ಕೊಟ್ಟಿದ್ದಾರೆ. ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸಿ ನಾವು ಯಾವ ರೀತಿ ಭಕ್ತಿ ಸೇವೆಯನ್ನ ಮಾಡ್ಬೋದು, ನಮ್ಮ ಸ್ವರೂಪ, ನಮ್ಮ ಪ್ರಜ್ಞೆಯನ್ನ ನಾವು ಜಾಗೃತಗೊಳಿಸ್ಬೇಕು ಅನ್ನೋದನ್ನ, ಇದನ್ನೇ ನಾವು ಸಾಧನ ಭಕ್ತಿ ಅಂತಾರೆ. ಸಾಧನ ಭಕ್ತಿ ಅಂದ್ರೆ ಏನು? ನಮ್ಮ ಭಕ್ತಿ ಸೇವೆಯನ್ನ ಈ ಚಟುವಟಿಕೆಗಳಿಂದ, ಈಗ ಏನೆಲ್ಲ ನಮ್ಮ ನಿಯಂತ್ರಕ ತತ್ವಗಳನ್ನ, 16 ಜಪವನ್ನ, ಮತ್ತೆ ನಮ್ಮ ಭಾಗವತವನ್ನ ಶ್ರವಣವನ್ನ, ಭಕ್ತಿ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಭಗವಂತನಡೆಗೆ ಹೋಗುವ ಪ್ರಕ್ರಿಯೆಯನ್ನೇ ಸಾಧನಾ ಭಕ್ತಿ ಅಂತ ಕರೀತಾರೆ. ಅಂದ್ರೆ ನಾವಿನ್ನು ಬಿಗಿನರ್ಸ್, ಈಗ ನಾವು ಮಕ್ಕಳು, ಆ ಮಗುವುದು ನಾವು ಕೇಳಿದ್ವಲ್ಲ, ಇನ್ನು ನಡೀತಾ ಇದ್ದೇವೆ ನಾವು. ಇದನ್ನೆಲ್ಲ ಮಾಡ್ತಾ ಏಳು ಬೀಳು, ಕಷ್ಟ ಸುಖ, ಬೇರೆಯವರ ಮೇಲೆ ನಾವು ಹೇಳೋದು, ಇದು ಹೀಗೆ, ಅದು ಹಾಗೆ ಹೇಳ್ತಾ ಅದೆಲ್ಲ ಬಿಟ್ಟು ನಮ್ಮ ಜಾಗೃತಿಗೆ ನಾವು ಒತ್ತನ್ನ ಕೊಟ್ಟು, ನಾವು ಸ್ವಾಭಾವಿಕವಾಗಿ ಏನು ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಇದಕ್ಕೆ ಎಚ್ಚರಗೊಳ್ಳುತ್ತಾ ಹೋದ್ರೆ, ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ನಾವು ಅದನ್ನ ಸಾಧನ ಭಕ್ತಿ ಅಂತ ಕರೀತಾರೆ. ಮೊದಲು ನಾವು ಸ್ವರೂಪವನ್ನ ಅರ್ಥ ಮಾಡ್ಕೋಬೇಕು, ಹೌದಲ್ಲ? ನಮ್ಮ ಸ್ವಭಾವ ಏನು, ನಮ್ಮ ಸ್ವಾಭಾವಿಕ ಗುಣ ಏನು ಅನ್ನೋದನ್ನ ನಾವು ಮಾಡ್ಕೊಂಡು ಹೋದಾಗ ಈ ಪ್ರಕ್ರಿಯೆಗಳಿಂದ ನಾವು ಇವನ್ನೆಲ್ಲ ಒಪ್ಕೊಂಡು ನಾವು ಮುಂದುವರಿತಾ ಹೋಗ್ಬೋದು. ಹರೇ ಕೃಷ್ಣ. ನೆಕ್ಸ್ಟ್ ನಮ್ಮ ಹುಚ್ಚು ಓದ್ತೀರಾ ಅಥವಾ ಎಷ್ಟು ಮಾತಾಜಿ? ಇನ್ನು ಎಷ್ಟು ಸ್ಲೈಡ್ಸ್ ಇರ್ಬೋದು ಮಾತಾಜಿ? ವರದ ಮಾತಾಜಿ. ಓಕೆ, ನಾನು ಓದ್ತೇನೆ. ಈ ಅಭ್ಯಾಸಗಳು ನಮ್ಮ ಹುಚ್ಚನ್ನ ಎಸ್ ಮಾತಾಜಿ? ಓದ್ಲೇನ್ ಮಾತಾಜಿ ಅಂದ್ರೆ? ಹಾ ಮಾತಾಜಿ ಓದ್ಕೊಂಡು ಹೋಗ್ತೇನೆ, ಯಾಕಂದ್ರೆ ಸಮಯ ಆಗ್ತದೆ, ಅದಕ್ಕೋಸ್ಕರ. ಹರೇ ಕೃಷ್ಣ. ನೆಕ್ಸ್ಟ್ ಟೈಮ್ ಓದಿ ಮಾತಾಜಿ. ಹರೇ ಕೃಷ್ಣ. ಈ ಅಭ್ಯಾಸಗಳು ನಮ್ಮ ಹುಚ್ಚನ್ನ ನಿವಾರಿಸುತ್ತದೆ. ಮನೋವೈದ್ಯನ ಸಲಹೆಗಳಿಂದ ಮಾನಸಿಕ ರೋಗಿಯ ಹುಚ್ಚು ಗುಣವಾಗುತ್ತದೆ. ಅದೇ ರೀತಿ ಮಾಯೆಯ ಅಥವಾ ಐಹಿಕ ಭ್ರಮೆಯ ಪರಿಣಾಮವಾಗಿ ಬದ್ಧಾತ್ಮನ ಹುಚ್ಚನ್ನ ಸಾಧನಾ ಭಕ್ತಿಯು ನಿವಾರಿಸುತ್ತದೆ. ಇಲ್ಲಿ ನಮ್ಮನ್ನ ಏನ್ ಮಾಡ್ತಾರೆ? ಹುಚ್ಚು ಅಲ್ವಾ? ನಮಗೇನು? ಮಾಯೆಯ ಹುಚ್ಚು, ನಮ್ಮ ಭ್ರಮೆ ಪರಿಣಾಮವಾಗಿ ನೋಡಿ ಹೇಳ್ತಾರೆ, ನಮ್ಮ ಈ ಅಭ್ಯಾಸಗಳು ನಮ್ಮ ಹುಚ್ಚನ್ನ, ಈ ಸಾಧನ ಭಕ್ತಿ ಏನ್ ಮಾಡ್ತದೆ? ನಮ್ಮ ಹುಚ್ಚನ್ನ ನಿರ್ವಹಿಸುತ್ತದೆ. ಈಗ ಮನೋವೈದ್ಯ
ಮನೋವೈದ್ಯನ ಸಲಹೆಗಳಿಂದ ಮಾನಸಿಕ ರೋಗಿ ಹುಚ್ಚು ಹೇಗೆ ಗುಣವಾಗ್ತದೆ ಅಂದ್ರೆ, ಈ ಈ ಮನಸ್ಸು ಅತ್ತ ಇತ್ತ ಹೋದ್ರೆ ಅದಕ್ಕೆ ಏನಾಗ್ತದೆ, ಮನೋರೋಗಿ ಅಂದ್ರೆ ಮಾನಸಿಕ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಏನ್ ಬೇಕು ಮೆಡಿಸಿನ್ ಎಲ್ಲ ಕೊಟ್ಟು ಅದಕ್ಕೆ ನಾವು ಗುಣಪಡಿಸ್ತೇವೆ. ಅದೇ ರೀತಿ ಈ ಮಾಯೆಯ ಅಥವಾ ಐಹಿಕ ಭ್ರಮೆಯ ಪರಿಣಾಮವಾಗಿ ಬದ್ಧಾತ್ಮನ ಹುಚ್ಚನ್ನ ಸಾಧನಾ ಭಕ್ತಿಯ ನಿವಾರಿಸುತ್ತದೆ. ನಮಗೆ ಹೇಗೆ ನಮ್ಮ ಭ್ರಮೆಗೆ ನಾವು ಒಳಗಾಗಿದ್ದೇವೆ ಅನ್ನೋದನ್ನ ನಾವು ನೋಡ್ಬೋದು ಅಲ್ವಾ. ಯಾವ ರೀತಿ ಭ್ರಮೆಗೆ ಒಳಗಾಗಿದ್ದೇವೆ ನಾವು ಈ ಐಹಿಕ ಜಗತ್ತಿನಲ್ಲಿ ಏನೆಲ್ಲ ಅಂದ್ರೆ ನಾವು ಭ್ರಮೆ ಇದು ನಮ್ಗೆ ಹೇಗೆ ಆವರಿಸ್ಕೊಳ್ತಿದೆ ಅಂದ್ರೆ ಅಸಾಧ್ಯವಾಗಿ ನಮ್ಗೆ ಆವರಿಸ್ಕೊಳ್ತಾ ಇದೆ. ನಮ್ಮ ಬಯಕೆಗಳು, ನಮ್ಮ ಈ ನೀಡ್ಸ್ ಏನಿದೆ ನಮ್ಗೆ ಏನೆಲ್ಲ ನಮಗ್ ಇದಿದ್ರೆ ನಮಗ್ ಆಗೋದೇ ಇಲ್ಲಪ್ಪ, ಅದಿಲ್ಲದಿದ್ರೆ ನಮಗ್ ಆಗೋದೇ ಇಲ್ಲಪ್ಪ ಅನ್ನೋ ಭಾವ ನಮಗೆ ಮೂಡಿದೆ ಅಂದ್ರೆ ಏನು ನಾವು ಆ ಕಡೆ ನೋಡಲ್ಲ ನಾವು. ಇಲ್ಲ, ಅದು ನನ್ಗೆ ಬೇಕು, ಅದು ನನ್ಗೆ ಬೇಕಂದ್ರೆ ಬೇಕು ಅಷ್ಟೇ. ನಮ್ಮ ಮನೋಭಾವ ಆ ರೀತಿ ಆಗಿದೆ ಅಂದ್ರೆ ಭೌತಿಕದಲ್ಲಿ ಆ ರೀತಿ ನಾವು ಮಾಯೆಗೆ ಒಳಗಾಗಿದ್ದೇವೆ ಅಲ್ವಾ. ಆದ್ರೆ ನಮ್ಮ ಪ್ರಭುಪಾದ ಅವರದ್ದು ನೋಡ್ಬೋದು ನಾವು. ಪ್ರಭುಪಾದ್ ಅವರು ಹೇಗೆ 40 ರೂಪಾಯಿಯನ್ನ ಹಿಡಿದು ಅವ್ರು ಏನ್ ಮಾಡ್ತಾರೆ, ಅಮೆರಿಕಕ್ಕೆ ಹೋಗಿದ್ರು. ಅದೇ ರೀತಿ 40 ಕೋಟಿ ಸಿಕ್ಕಿದ್ರು ಕೂಡ ಪ್ರಭುಪಾದರು ಹಾಗೆಯೇ ಇದ್ರು. ಯಾಕೆ ಅಂತಂದ್ರೆ ಅವರು ಏನು ಮುಕ್ತಾತ್ಮರು ಅಲ್ವಾ. ಅವರಿಗೆ ಗೊತ್ತು ಅವರು ಹೇಗೆ ಇರ್ಬೇಕು ಅಂತ. ಆದ್ರೆ ನಾವು ಹಾಗೆ ಇರ್ಲಿಕ್ಕೆ ನಾವು ಮಾಯೆಗೆ ಒಳಗಾಗಿದ್ದೇವೆ. ನಮಗೆ 40 ರೂಪಾಯಿ ಇದ್ರೆ ಏನ್ ಮಾಡ್ತಿದ್ವಿ, ದೊಡ್ಡ ಹುಚ್ಚು ಆಗ್ತಾ ಇತ್ತು ನಮ್ಗೆ. ನಮ್ಮ ಹತ್ರ ಏನಿಲ್ಲ ಅಲ್ವಾ. ಅದೇ ರೀತಿ ಕೋಟಿ ಬಂದ್ರೆ ಶ್ರೀಮಂತ ಹುಚ್ಚು ಬರ್ತಾ ಇತ್ತು ಅಲ್ವಾ. ಇಲ್ಲೇನಾಗ್ತಾ ಇತ್ತು, ಕುಗ್ಗೋಗ್ತೀವಿ, ಅಲ್ಲಿ ತಲೆಗೆ ಏರ್ತಾ ಇತ್ತು ನಮಗೆ. ಯಾಕಂದ್ರೆ ನಮ್ಮ ಮಾನಸಿಕ ಸ್ಥಿತಿ ಆಗಿದೆ, ನಮ್ಮ ಭೌತಿಕ ಪರಿಣಾಮ ನಮಗೆ ಆಗಿದೆ, ನಮ್ಮ ಬಯಕೆ ಆಗಿದೆ, ನಾವು ಒಳಗಿನ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಅದಕ್ಕೆ ಏನು ಕೊಡ್ತಾ ಇಲ್ಲ ನಾವು ಬರೀ ನಾವು ದೈಹಿಕವಾಗಿ ನಾವು ಮಾಡ್ತಾ ಇದೀವಿ. ಈಗ ನೋಡಿ, ಬೆಳಗ್ಗಿಂದ 10 ಅವರ್ ಕೆಲಸವನ್ನ ಮಾಡ್ತೇವೆ, ಸಂಜೆ ಬಂದು ನಾವೇನ್ ಮಾಡ್ತೇವೆ, ಅದೇ ಊಟ ಮಾಡ್ತೇವೆ, ಮತ್ತೆ ಮಲಗ್ತೇವೆ, ಮತ್ತೆ ಹೋಗ್ತೇವೆ. ಇದನ್ನ ಪ್ರಭುಪಾದವ್ರು ಏನ್ ಹೇಳ್ತಾರೆ, ಯಾಕೆ ಮಾಡ್ತಿದೀವಿ ಅನ್ನೋ ಪ್ರಜ್ಞೆ ಇಲ್ಲ ನಮ್ಗೆ. ಹೌದು, ನೀನ್ ಮಾಡ್ತಾ ಇದೀಯಾ, ಹೌದು ಒಂದು ಮನೆ ಮಾಡ್ತಾ ಇದೀಯಾ, ಅಥವಾ ನಿಮ್ಮ ಕುಟುಂಬಕ್ಕೆ ನೀನ್ ಮಾಡ್ತಾ ಇದೀಯ ಸರಿ, ಆದ್ರೆ ಯಾಕೆ ಮಾಡ್ತಾ ಇದೀಯಾ, ನೀನು ಏನಕ್ ಮಾಡ್ತಾ ಇದೀಯಾ, ಮುಂದೆ ಏನು ಅನ್ನೋದೇ ಗೊತ್ತಿಲ್ಲದೆ ನಾವು 10 ಗಂಟೆಗಳ ಕಾಲ ದುಡಿದು ಕತ್ತೆ ಆಗಿದ್ದೇವೆ. ಕತ್ತೆ ಅಂತ ಹೇಳ್ತಾರೆ ನಮ್ಗೆ ಅಲ್ವಾ ಪ್ರಭುಪಾದವರು ಭಾವಾರ್ಥದಲ್ಲಿ ಇದ್ದಾರೆ. ಕತ್ತೆ ತರ ನಾವು ದುಡಿತಾ ಇದೀವಿ. ಆದ್ರೆ ನಮ್ಮ ಈ ಮನೋವೈದ್ಯ ನೋಡಿ ಹೇಗೆ ಆ ಮಾನಸಿಕ ರೋಗಿಗೆ ಹುಚ್ಚು ಗುಣವಾಗ್ತದೋ ಅದೇ ರೀತಿ ನಮ್ಮ ಮಾಯೆಯಿಂದ ನಾವು ಗುಣವಾಗ್ಲಿಕ್ಕೆ ನಾವೇನ್ ಮಾಡ್ಬೇಕು, ಸಾಧನ ಕಡೆ ಗಮನ ಕೊಡ್ಬೇಕು. ನೋಡಿ, ಈಗ ನಾವು ಎಲ್ಲಿ ನಮ್ಗೆ ನೋಡಿ, ಈಗ ನಾವು ಭೌತಿಕದಲ್ಲಿ 10 ಅವರು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ. ಮಾಡ್ತೀವಿ ದಣಿತದೆ, ನಾವ್ ಏನ್ ಮಾಡ್ತಿದೀವಿ ನಮಗೆ ಗೊತ್ತಿಲ್ಲ, ಅವಸರದಲ್ಲಿ ಹೇಳ್ತೇವೆ, ಅವಸರದಲ್ಲಿ ಹೋಗ್ತೇವೆ, ಏನ್ ಮಾಡ್ತಿದೀವಿ ಗೊತ್ತಾಗ್ತಿಲ್ಲ. ಅದೇನು ಮತ್ತೆ ನಾವು ಬಂಧನಕ್ಕೆ ಒಳಗಾಗ್ತಾ ಇದ್ದೇವೆ. ಬಂಧನಕ್ಕೊಳಗಾಗಿ ಮತ್ತೆ ನಾವ್ ಏನ್ ಮಾಡ್ತಾ ಇದೀವಿ, ಈ ಭೌತಿಕ ಅನ್ನೋ ಮಾಯೆ ಅಥವಾ ಈ ಭೌತಿಕ ಅಂತ ಆಳು ಬಾವಿಗೆ ಬೀಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಾವಿ ಅಂತಾರೆ, ಮುಚ್ಚಿದ ಬಾವಿ. ಅದು ಗೊತ್ತಾಗಲ್ಲ ನಮ್ಗೆ. ಬಿದ್ರೆ ನಾವು ಬಿದ್ದು ಹೋಗ್ತೀವಿ ಅನ್ನೋದು ಗೊತ್ತಾಗ್ತಿಲ್ಲ. ಮುಚ್ಚಿದ ಬಾವಿ ಅಂತ ಈ ಭೌತಿಕ ಜಗತ್ತಿಗೆ ನಾವು ಹೋಗ್ತಾ ಇದೀವಿ ಅಲ್ವಾ. ಅದೇ ರೀತಿ ಆದ್ರೆ ಅದಕ್ಕೆ ನಮಗೇನ್ ಕೊಟ್ಟಿದ್ದಾರೆ, ನಮ್ಮ ಸುಕೃತಿ ಭಕ್ತರ ಸಂಘ ನಮ್ಗೆ ಸಿಕ್ಕಿದೆ, ಅಜ್ಞಾತ ಸುಕೃತಿ ಸಿಕ್ಕಿದೆ ಅಲ್ವಾ. ಸಾಧನ ಭಕ್ತಿ ಈ ಬದ್ಧಾತ್ಮನ ಹುಚ್ಚನ್ನ ನಿವಾರಿಸ್ತದೆ ಅಂತ ನಾವು ಇಲ್ಲಿ ನೋಡ್ಬೋದು. ಆ ಬದ್ಧಾತ್ಮನ ಹುಚ್ಚನ್ನ ನಿವಾರಿಸ್ಕೊಳ್ಳಕ್ಕೆ ನಾವು ಏನ್ ಮಾಡ್ಬೇಕಲ್ಲ, ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ನಾವು ನೋಡ್ಬೋದು. 23ನೇ ಪೇಜಲ್ಲಿ ನೀವು ಆಲ್ರೆಡಿ ಓದಿರಲ್ಲ, ಲಾಸ್ಟ್ ಟೈಮ್ ನಾವು ಓದಿದ್ದೇವೆ ಅಲ್ವಾ. ನಾರದ ಮಹರ್ಷಿಗಳು ಹೇಳ್ತಾರಲ್ಲ ಯುಧಿಷ್ಠಿರನಿಗೆ, ಪ್ರಿಯರಾಜನೇ, ವ್ಯಕ್ತಿಯು ಹೇಗಾದರೂ ಮಾಡಿ ತನ್ನ ಮನಸ್ಸನ್ನ ಕೃಷ್ಣನಲ್ಲಿ ನೆಲೆಗೊಳಿಸಬೇಕು ಎಂದು ಹೇಳ್ತಾರೆ. ನೋಡಿ, ಮನ ನೆಡುವ ಈ ಕ್ರಿಯೆಯನ್ನ ಕೃಷ್ಣ ಪ್ರಜ್ಞೆ ಅಂತ ಕರೀತಾರೆ. ಶಿಷ್ಯನು ತನ್ನ ಮನಸ್ಸನ್ನ ಕೃಷ್ಣನಲ್ಲಿ ನಿಲ್ಲಿಸುವಂತೆ ಮಾಡುವ ಕಾರ್ಯವಿಧಾನವನ್ನ ರೂಪಿಸುವ ಹೊಣೆಯು ಆಚಾರ್ಯರದು, ಅಥವಾ ಗುರುಗಳದ್ದಾಗಿರುತ್ತದೆ. ಇದು ಸಾಧನ ಭಕ್ತಿಯ ಮೊದಲ ಮೆಟ್ಟಿಲು ಅಂತ ನಾವು ಇಲ್ಲಿ ಭಾವಾರ್ಥದಲ್ಲಿ ನೋಡ್ಬೋದು ನಮ್ಮ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಅಲ್ವಾ. ಈ ಹುಚ್ಚು ಹೇಗೆ ಅನ್ನೋದನ್ನ ನಮ್ಮ ನಾರದ ಮಹರ್ಷಿಗಳು ಅಂದ್ರೆ ಗುರು ಹೇಳ್ತಾರೆ ಇಲ್ಲಿ. ಇದೆಲ್ಲ ಆಚಾರ್ಯರ ಹೊಣೆ. ಆಚಾರ್ಯರಿಗೆ ಅವ್ರು ಎಷ್ಟು ಶ್ರಮ ಪಟ್ಟು ನಮ್ಗೆ ಇದೆಲ್ಲ ಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೆ ನಮ್ಮ ಮಹಾಪ್ರಭುಗಳು ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಪ್ರಮಾಣಬುಧ ಕಾರ್ಯಕ್ರಮವನ್ನ ಹಾಕಿ ಕೊಟ್ಟಿದ್ದಾರೆ. ಹೇಗೆ ಅಲ್ವಾ, ಅದೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ನಮ್ಗೆ ಕೊಟ್ಟಿದ್ದಾರೆ. ಭಕ್ತರ ರೂಪದಲ್ಲಿ ಸ್ವಯಂ ಭಗವಂತನ ನಮ್ಗೆ ಬಂದು ನಮ್ಗೆ ಹೇಳಿದ್ದಾರೆ. ಇದರಿಂದ ನಾವು ಹೇಗೆ ಹೊರಗೆ ಬರ್ಬೇಕು, ಈ ಭ್ರಮೆಯಿಂದ ಹೇಗೆ ಬರ್ಬೇಕು, ಈ ಹುಚ್ಚಿನಿಂದ ಹೇಗೆ ಬರ್ಬೇಕು, ಈ ಹುಚ್ಚು ಹೋಗ್ಲಿಕ್ಕೆ ನಮಗೆ ಹೈ ಡೋಸ್ ಏನು, ಅದೇ ಹರೇ ಕೃಷ್ಣ ಮಹಾಮಂತ್ರ.
ಈಗ 16 ಹೇಳಿದರೆ 16 ಇನ್ನು ಮುಂದೆ ನಾವು ನಮ್ಗೆ ಸಮಯ ಇದ್ರೆ ಇನ್ನು ಹೆಚ್ಚು ಜಪವನ್ನ ಮಾಡುವ ಪ್ರಯತ್ನವನ್ನ ನಾವು ಮಾಡ್ಬೋದು. ನಮ್ಮ ಚೈತನ್ಯ ಮಹಾಪ್ರಭು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಅಂಬರೀಷ್ ಮಹಾರಾಜನ ಎಲ್ಲ ಇಂದ್ರಿಯಗಳನ್ನ ಹೇಗೆ ಅಂದ್ರೆ ಈ ಹುಚ್ಚು ನಿವಾರಣೆ ಮಾಡ್ಲಿಕ್ಕೆ ನಮಗೆ ಏನೆಲ್ಲ ಮೆಡಿಸಿನ್ ಬೇಕು ಅನ್ನೋದನ್ನ ಸ್ವಯಂ ನಮ್ಮ ಆಚಾರ್ಯರು ಹೇಳ್ತಾ ಇದ್ದಾರೆ, ನಮ್ಮ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಸ್ವಯಂ ನಮ್ಮ ಕೃಷ್ಣ ಹೇಳ್ತಾ ಇದ್ದಾರೆ. ಎಲ್ಲ ಅಂದ್ರೆ ಭಕ್ತರ ರೂಪದಲ್ಲಿ ಬಂದಂತ ನಮ್ಮ ಚೈತನ್ಯ ಮಹಾಪ್ರಭುಗಳು ನಮಗೆ ಮಾಡಿಕೊಟ್ಟಂತೂ ಮೊದಲದು ಏನು, ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸ್ತಾ 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 ಹೋದಾಗ ಅದು ಆಗ ನಮ್ಮನ್ನ ಸಾಧನಾ ಭಕ್ತಿಯ ಕಡೆಗೆ ಇದು ಈ ಬಂಧನದಿಂದ ನಮ್ಮನ್ನ ತಪ್ಪಿಸ್ಕೊಳ್ಬಹುದು. ಈ ಹುಚ್ಚನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಇದ್ರಲ್ಲಿ ನೋಡ್ಬೋದು. ಹರೇ ಕೃಷ್ಣ ಮಾತಾಜಿ. ಹಾಗಾಗಿ ಹರೇ ಕೃಷ್ಣ ಮಾತಾಜಿ. ಹಾಗಾಗಿ ಹೇಳಿ ಮಾತಾಜಿ, ಹೇಳಿ. ಹಾಗಾಗಿ ನಮಗೆ ಕೃಷ್ಣನ ಮೇಲೆ ಭಕ್ತಿ ಇದೆ ಎಂಬುದು ಸತ್ಯ, ಅದು ವಾಸ್ತವ. ಆದರೆ ಯಾವುದೋ ರೀತಿಯಲ್ಲಿ ನಾವು ಬೇರ್ಪಟ್ಟಿದ್ದೇವೆ ಮತ್ತು ನಾವು ಮರೆತಿದ್ದೇವೆ. ಆದುದರಿಂದ ಈ ನಿಯಂತ್ರಕ ತತ್ವದಿಂದ ಆಧ್ಯಾತ್ಮಿಕ ಗುರುವಿನ ಆದೇಶದಂತೆ ಶಾಸ್ತ್ರಗಳ ಆಜ್ಞೆಯಿಂದ ನಾವು ಭಕ್ತಿ ಸೇವೆಯನ್ನು ಪ್ರಾರಂಭಿಸುತ್ತೇವೆ. ಅದು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮಾಡುವಂತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ನೋಡಿ ಹೇಳ್ತಾರೆ ಮುಂದುವರೆದು, ಹಾಗಾಗಿ ನಮಗೆ ಕೃಷ್ಣನ ಮೇಲೆ ಭಕ್ತಿ ಇದೆ ಎಂಬುದು ಇದು ಸತ್ಯ, ಅದು ವಾಸ್ತವ. ಆದ್ರೆ ಇದು ಸತ್ಯ ಕೂಡ, ಅದು ನಿಜ ಕೂಡ, ಅದು ವಾಸ್ತವ ಕೂಡ. ಯಾವುದೇ ರೀತಿಯಲ್ಲಿ ನಾವು ಬೇರ್ಪಟ್ಟಿದ್ದೇವೆ ಅಂದ್ರೆ ಯಾವುದೇ ರೀತಿಯಲ್ಲಿ ನಾವು ಭಗವಂತನಿಂದ ಬೇರ್ಪಟ್ಟಿದ್ದೇವೆ ಅಲ್ವಾ. ನಾವು ಸ್ವಂತ ಮನೆಗೆ ಹೋಗ್ಲೇಬೇಕಾಗ್ತದೆ. ನಾವು ಎಲ್ಲಿ ಹೋದ್ರು ಕೂಡ, ಏನೇ ಮಾಡಿದ್ರು ಕೂಡ, ಯಾವುದೇ ರೀತಿಯಲ್ಲಿ ನಾವು ಹೋದ್ರು ಕೂಡ ಇದಕ್ಕೆ ಉದಾಹರಣೆ ನಾವು ನೋಡ್ಬೋದು. ಒಂದು ಮಗು ದಾರಿಯಲ್ಲಿ ಅಳ್ತಾ ಇರ್ತದೆ, ಆಗ 3 ಜನರು, ಅದು ಬಟ್ಟೆ ಎಲ್ಲ ಹರಿದೋಗಿರ್ತದೆ, 3 ಜನರು ಬರ್ತಾರೆ ಆ ಮಗುವಿಗೆ. ಅವು ಒಂದ್ಸಲ ಒಬ್ರು ಫುಡ್ ಕೊಡ್ತಾರೆ, ಒಂದು ಸಲ ಒಬ್ರು ನೀರ್ ಕೊಡ್ತಾರೆ. ಆದ್ರೆ 3ನೇವನು ಏನ್ ಮಾಡ್ತಾನೆ, ತನ್ನ ತಂದೆ ಹತ್ರ ಹೋಗಿ ಬಿಡ್ತಾನೆ ಅವನು. ಇಲ್ಲಿ ನಾವು ನೋಡ್ಬೋದು. ಅಂದ್ರೆ ನಾವು ಯಾವ್ದೇ ರೀತಿಯಲ್ಲಿ ಬೇರ್ಪಟ್ಟಿದ್ದೇವೆ, ಆದ್ರೆ ನಾವು ಬೇರ್ಪಟ್ಟಂತಹ ನಮ್ಮ ಮನೆಗೆ ನಾವು ಹೋಗ್ಲಿಕ್ಕೆ ನಮ್ಗೆ ಆಚಾರ್ಯರು ನಮ್ಗೆ ಇಲ್ಲಿ ಏನ್ ದಾರಿ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ನಾವು ಬೇರ್ಪಟ್ಟಿದ್ದೇವೆ ಅಲ್ವಾ, ಮತ್ತು ನಾವು ಮರೆತಿದ್ದೇವೆ ಭಗವಂತನನ್ನ. ಆದುದರಿಂದ ಈ ನಿಯಂತ್ರಕ ತತ್ವದಿಂದ ಆಧ್ಯಾತ್ಮಿಕ ಗುರುವಿನ ಆದೇಶದಂತೆ, ಅಂದ್ರೆ ನಮಗೇನು ಗುರು ಶಾಸ್ತ್ರ ಅಲ್ವಾ, ಆದೇಶದಂತೆ ಶಾಸ್ತ್ರಗಳ ಆಜ್ಞೆಯಿಂದ ನಾವು ಭಕ್ತಿ ಸೇವೆಯನ್ನ ಪ್ರಾರಂಭಿಸುತ್ತೇವೆ. ಅದು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮಾಡುವಂತೆ ಅಲ್ವಾ. ನಮಗೀಗ ಹಾಕಿಕೊಟ್ಟಿದ್ದಾರೆ ದಾರಿಯನ್ನ. ಆ ದಾರಿ ನಮ್ಗೆ ಬೇಕಾ ಬೇಡವಾ ಅಲ್ವಾ? ನಮ್ಗೆ ಬೇಕು, ಎಲ್ಲರಿಗೆ ನಮಗೆ ತುಂಬಾ ನೀಡ್ಸ್ ಇದೆ, ತುಂಬಾ ಮುಖ್ಯ ಇದೆ ನಮ್ಗೆ ಆ ದಾರಿ. ಈ ಕಲಿಯುಗದಲ್ಲಿ ನಮಗೆ ಖಂಡಿತ ಸಿಗಲ್ಲ. ಯಾಕಂತಂದ್ರೆ ಇದು ನಮ್ಮ ಮನಸ್ಸು ಎತ್ತ ಓಡ್ತದೆ, ಎಲ್ಲಿರ್ತೇವೆ, ಏನ್ ಮಾಡ್ತೇವೆ ಅನ್ನೋ ಪ್ರಜ್ಞೆನೇ ಇರಲ್ಲ. ನಾವ್ ಏನ್ ಮಾಡ್ತಾ ಇದ್ದೇವೆ ಈ ಕ್ಷಣ ಒಂದು, ಇನ್ನೊಂದ್ ಕ್ಷಣ ಇನ್ನೊಂದು ಹೇಳ್ತಿರ್ತೇವೆ ನಾವು. ನಾವು ಹೇಗೆ ಇದ್ದೇವೆ ಅಂದ್ರೆ ನಮಗೆ ಅರಿವಿಲ್ಲದೆ ನಾವು ಮಾಯೆ ಕಡೆಗೆ ಹೋಗ್ತಾ ಇದ್ದೀವಿ ನಾವು. ನಮಗೀಗ ಒಂದು ನೋಡ್ಬೇಕಂದ್ರೆ ನಮ್ಮ ಎಲ್ಲರ ಕೈಯಲ್ಲಿ ನಾವು ಮಾಯೆಯಲ್ಲೇ ಇದ್ದೇವೆ. ಎಲ್ಲರ ಕೈಯಲ್ಲಿ ನಮ್ಮ ಮೊಬೈಲ್ ಇದೆ ಅಲ್ವಾ, ನಮ್ಮ ಎಲ್ಲರ ಜೊತೆ ಗಟ್ಟಿಯಾಗಿ ಮಾಯೆ ಇದ್ದಾರೆ. ಪ್ರತಿಯೊಂದು ಮೂರ್ ಇದೆ ನಮ್ಮ ಹತ್ರ ಅಲ್ವಾ. ಏನ್ ನೋಡ್ತೀವಿ, ಏನ್ ಮಾಡ್ತೀವಿ, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನಮ್ಗೆ. ಎಷ್ಟೋ ಜನರು ಮೊಬೈಲ್ ಇಂದ ಏನೆಲ್ಲ ಆಗ್ತಾ ಇದೆ ನಮ್ಗೆ ಅಲ್ವಾ. ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ದಾರೆ ತುಂಬಾ, ಅದರಿಂದ ಎಷ್ಟು ಪರಿಣಾಮ ಬೀರ್ತಾ ಇದೆ ಮಕ್ಕಳಿಗೆ ಕೂಡ. ಅಂದ್ರೆ ನಮಗೆ ಏನ್ ಕೊಡ್ಬೇಕು, ಏನ್ ಕೊಡ್ಬಾರ್ದು ಅನ್ನೋ ಪ್ರಜ್ಞೆನೇ ಹೋಗ್ತಾ ಇದೆ ಈ ಮಾಯೆಗೆ ಸಿಲುಕಿ ನಾವು. ಮೊಬೈಲ್ ಅನ್ನ ಮಕ್ಕಳಿಗೆ ಕೊಡುದು, ನಾವ್ ಇನ್ನೊಂದು ಮೊಬೈಲ್ ಮತ್ತೆ ಟಿವಿಯಲ್ಲಿ ನಾವ್ ಏನೋ ಎಲ್ಲ ನೋಡುದು. ಆಗ ಮಕ್ಕಳಿಗೆ ಕೂಡ ಇದು ತುಂಬಾ ಪರಿಣಾಮ ಬೀರ್ತದೆ. ಆಗ ನಮ್ಮ ಸ್ವರೂಪ ನಮ್ಗೆ ನಾವೇನ್ ಮಾಡ್ತಾ ಇದೀವಿ ನಮಗೆ ಗೊತ್ತಾಗ್ತಿಲ್ಲ ಅಲ್ವಾ. ನಮ್ಮ ವಾಸ್ತವ ನಮಗೆ ಗೊತ್ತು ಏನು, ಭಗವಂತನಡೆಗೆ ಹೋಗ್ಬೋದು. ಆದ್ರೆ ಈಗ ಏನಾಗ್ತಾ ಇದೆ, ಅದುದರಿಂದ ಇದೆಲ್ಲ ನಮ್ಗೆ ತಿಳಿಬೇಕಾದ್ರೆ ಮೊದಲು ನಾವು ತಿಳಿದು ನಂತರ ನಾವು ಇನ್ನೊಬ್ಬರಿಗೆ ಹೇಳ್ಬೋದು. ಅಂದ್ರೆ ಈ ನಿಯಂತ್ರಕ ತತ್ವಗಳಿಂದ, ಈ ಆಧ್ಯಾತ್ಮಿಕ ಎಡೆಗೆ ಹೋಗೋದ್ರಿಂದ, ಈ ಶಾಸ್ತ್ರವನ್ನ ಓದೋದ್ರಿಂದ, ನಮಗೆ ಗುರು ಹಿರಿಯವರು ಏನ್ ಹೇಳಿದ್ದಾರೆ ಅದರ ಮೂಲಕ ನಾವು ಭಕ್ತಿ ಸೇವೆಯನ್ನ ಪ್ರಾರಂಭಿಸಿದ್ರೆ ಇದರಿಂದ ನಾವು ಏನ್ ಮಾಡ್ಬೋದು, ಪಾರಾಗ್ಬೋದು. ಇಲ್ಲದಿದ್ರೆ ನಮ್ಮ ಕಷ್ಟ ಸಾಧ್ಯ ಅಂತ ನಾವು ನೋಡ್ಬೋದು. ಅದಕ್ಕೆ ಹೇಳ್ತಾರೆ ನಾವು ಗುರು ಶಾಸ್ತ್ರ ಸಾಧು ಸಂಘ ನಮಗೆ ನಮ್ಮ ಜೀವನದ ಉದ್ಧಾರಕ್ಕೆ ತುಂಬಾ ಮುಖ್ಯ ಅನ್ನೋದನ್ನ ನಾವು ನೋಡ್ಬೋದು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಮತ್ತೆ ಹರೇ ಕೃಷ್ಣ ಮಾತಾಜಿ. ನಾನು ಹೊತ್ಕೊಂಡು ಹೋಗ್ತೇನೆ ಮಾತಾಜಿ, ಯಾಕಂದ್ರೆ ಸಮಯ ಆಯ್ತು. ಈ ಭಕ್ತಿ ಸೇವೆಯು
ತಳ್ಳುವ ಒತ್ತಾಯದ ಪ್ರಕ್ರಿಯೆ ಆಗಿದೆ ಮತ್ತು ಶಕ್ತಿ ಒಲವು ಬಂದ ತಕ್ಷಣ ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ನಿರತನಾಗುತ್ತಾನೆ. ಕ್ಲಾಕ್ 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 ಅಂದ್ರೆ ಇನ್ನು ತಳ್ಳುವುದಿಲ್ಲ. ಓಕೆ ನೆಕ್ಸ್ಟ್ ಅಂದ್ರೆ ಸ್ವಯಂ ಚಾಲಿತವಾಗಿ ಸಾಗುತ್ತದೆ. ಈ ತಳ್ಳುವ ಪ್ರಕ್ರಿಯೆಯೇ ಅಗತ್ಯವಿದೆ. ಅಂದ್ರೆ ಸ್ವಯಂ ಪ್ರೇರಿತ ಅಂದ್ರೆ ಇಲ್ಲಿ ಅವ್ರು ಹೇಳ್ತಾರೆ ಮುಂದೆ ಬರ್ತದೆ ನಮ್ಗೆ ವೈದಿ ಭಕ್ತಿ ಮತ್ತೆ ರಾಘಾನುಭಕ್ತಿ ಅನ್ನೋದು. ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಈ ಭಕ್ತಿ ಸೇವೆ ತಳ್ಳುವ ಪ್ರಕ್ರಿಯೆ ಆಗಿ ಮತ್ತು ಶಕ್ತಿ ಬಂದ ತಕ್ಷಣ ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ನಿರತನಾಗುತ್ತಾನೆ. ಅಂದ್ರೆ ಇವಾಗ ನಮ್ಗೆ ಆಚಾರ್ಯರು ಹೌದಲ್ಲ, ಈಗ ನಾವು ಉದಾಹರಣೆ ಏನಂದ್ರೆ ಒತ್ತಾಯದ ಪ್ರಕ್ರಿಯೆ ಅಂದ್ರೆ ಹೌದಲ್ಲ, ನಾವು ಸಾಧನೆ ಮಾಡ್ಬೇಕು, ಹೌದು ನಮ್ಮ ಸ್ವರೂಪ ಗೊತ್ತಾಗಿದೆ, ಆ ಸ್ವರೂಪ ಮಾಡ್ಲಿಕ್ಕೆ ಏನು ನಾವು 16 ಜಪ ಮಾಡ್ಬೇಕು, ಶ್ರವಣ ಮಾಡ್ಬೇಕು, ಮಂಗಳಾರತಿಯನ್ನ ನೋಡ್ಬೇಕು. ಅದು ಈಗ ಆ ಪ್ರಕ್ರಿಯೆಗೆ ಏನಂತ ಹೇಳ್ತಿದೀವಿ ನಾವಿಲ್ಲಿ, ಒತ್ತಾಯದ ಹೇಳಿದರೆ ನಾನ್ ಮಾಡ್ಬೇಕು. ಅಪ್ಪ ನಂಗೆ ಹೇಳಕ್ ಇಷ್ಟ ಇಲ್ಲ, ನನ್ಗೆ 4 ಗಂಟೆಗೆ ಅಥವಾ 3 ಗಂಟೆಗೆ ಎದ್ದು ನಾನು ಮಂಗಳಾರತಿಗೆ ರೆಡಿಯಾಗಿ ನಂಗೆ ಹೋಗಕ್ಕಾಗಲ್ಲ, ನಂಗೆ ನಿದ್ರೆ ತಪ್ಪಿಸ್ಲಿಕ್ಕಾಗಲ್ಲ ಅಂದ್ರೆ ನಮ್ಮ ಇದು ಆದ್ರೆ ಇದೆ ನಮ್ಗೆ. ಆದ್ರೆ ಒತ್ತಾಯ ಪೂರ್ವಕವಾಗಿ ಆದ್ರೆ ಅದು ಮಾಡ್ತಾ 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 ಹೋದಾಗ ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ಅದರ ನಿರತನಾಗ್ತಾನೆ ಅನ್ನೋದನ್ನ ನಾವು ನೋಡ್ಬೋದು. ಸ್ವಯಂ ಚಾಲಿತವಾಗಿ ಹೋಗ್ತಾ ಅಂದ್ರೆ ಒಂದರ ಬಗ್ಗೆ ನಮ್ಗೆ ಈಗ ಆಸಕ್ತಿ ಬೆಳೀತದೆ. ಈಗ ನಾವು ಶಾಲೆಗೆ ನೋಡ್ಬೋದು. ಉದಾಹರಣೆ ಅಂದ್ರೆ ನಮ್ಮ ಭೌತಿಕ ನಾವು ಶಾಲೆಗೆ ಹೋದಾಗ ನಮಗೆ ಮೊದಲು ಕಷ್ಟ ಆಗ್ತದೆ ಹೋದಾಗ, ಅಯ್ಯೋ ನಾನು ಓದ್ಬೇಕಲ್ಲ ಅಂತ. ಅದು ಓದ್ತಾ ಆದಾಗ ನಮಗೆ ಯಾರು ಹೇಳೋದ್ ಬೇಡ, ಆ ಪ್ರತಿ ದಿನನಿತ್ಯದ ಏನ್ ಹೇಳ್ತಾರೆ ಅದನ್ನ ನಾವು ಕಲಿತಾ ಹೋಗ್ತೇವೆ. ಅದೇ ರೀತಿ ನಮ್ಮ ಭಕ್ತಿಯಲ್ಲಿ ಕೂಡ ನಾವು ಏನ್ ಮಾಡ್ಬೇಕು, ಸ್ವಯಂ ಪ್ರೇರಣೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ, ಆದ್ರೆ ಅದರ ಬಿಟ್ಟು ನಾವು ಹೋಗ್ತಾ ಹೋದ್ರೆ ಏನಾಗ್ತದೆ, ಅದು ಪ್ರಕ್ರಿಯೆ ಆಗಿ ಅದು ನಮ್ಗೆ ಸ್ವಯಂ ಪ್ರೇರಣೆಯಿಂದ ಅಂದ್ರೆ ರಾಗಾನುಭಕ್ತಿ ನಮ್ಗೆ ಬರ್ತದೆ ಭಗವಂತನ ಬಗ್ಗೆ. ಆದ್ರೆ ಅದು ಕಷ್ಟ ಸಾಧ್ಯ. ಆದ್ರೆ ಇಲ್ಲಿ ನಮ್ಗೆ ಪ್ರಭುಪಾದವರು ಸಾಧನ ಮೂಲಕ ನೀನು ಹೋಗು, ನಿಯಂತ್ರಕ ತತ್ವಗಳ ಮೂಲಕ ನೀನು ಹೋಗು, ಅದು ಭಕ್ತರ ಕರುಣೆ ಅಥವಾ ಪ್ರಭುಪಾದವರ ಕರುಣೆ, ನಮ್ಮ ಗುರುಗಳ ಕರುಣೆ ಮತ್ತೆ ನಮ್ಮ ಎಲ್ಲಾ ಆಚಾರ್ಯರ ಕರುಣೆ, ಕೃಷ್ಣನ ಕರುಣೆಯಿಂದ ಅದು ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಎಲ್ಲ ಸಾಧನೆಯಿಂದ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಬದ್ಧ ಜೀವಿಗಳು. ನಾವ್ ಏನೇ ಮಾಡ್ತಾ ಇದ್ರು, ಯಾವುದೇ ರೀತಿ ಮಾಡ್ತಾ ಇದ್ರು, ನಾವು ನಮ್ಮಲ್ಲಿರುವಂತಹ ಅಹಂಕಾರ ನಮ್ಮಲ್ಲಿ ಹೋಗ್ತಿಲ್ಲ. ಆದ್ರೆ ನಾವು ಮೊರೆ ಹೋಗ್ಬೇಕು ಯಾವಾಗ, ಇದೆಲ್ಲ ಮಾಡ್ಲಿಕ್ಕೆ ಕರುಣಿಸಪ್ಪ, ನಾನ್ ಬೆಳಗ್ಗೆ ಹೇಳ್ಬೇಕಪ್ಪ ಭಗವಂತ, ನೀನ್ ಕರುಣಿಸಪ್ಪ, ನೀನ್ ಕರುಣಿಸು ಅಂತ ಎಲ್ಲ ಹೇಳ್ತಾ ಆ ಪ್ರಕ್ರಿಯೆ ಅಂದ್ರೆ ದಿನನಿತ್ಯದ ಆದಾಗ ನಮ್ಗೆ ಅದು ಸಾಧ್ಯತೆ ಇದೆ ಅಂದ್ರೆ ಇದು ಹೇಳ್ತಾರೆ ಅವರು. ನೆಕ್ಸ್ಟ್ ಮುಂದೆ ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್ಸ್ ಹೇಳಿ ಆಕಿನಾಜಿ. ಮಾತಾಜಿ. ಎಸ್ ಮಾತಾಜಿ, ನೆಕ್ಸ್ಟ್ ಸ್ಲೈಡ್ಸ್ ಇದೆಯಾ? ಹಾಕಿದ್ದೇನೆ ಮಾತಾಜಿ. ಇಲ್ವಾ? ಓಕೆ, ಇಲ್ಲ ವೈದಿ ಸಾಧನ. ಸರಿ ಇದೆ ಲಾಸ್ಟಾ? ಇಲ್ಲ ಇನ್ನೂ ಇದೆ ಮಾತಾಜಿ. ಇನ್ನೂ ಎಷ್ಟಿದೆ ಅಂದ್ರೆ ತುಂಬಾ ಇದೆಯಾ ಮಾತಾಜಿ? ಇನ್ನು 28 ಇದೆ ಮಾತಾಜಿ. ಹೇಳಿ. ಇದು ಎಷ್ಟು ಮಾತಾಜಿ? 28 ಇದೆ. 18? 28. ಓ ಹರೇ ಕೃಷ್ಣ, ಇದು ಜಾಸ್ತಿ ಆಯ್ತಲ್ಲ ಮಾತಾಜಿ. ಸಾಧನ ಭಕ್ತಿಯಲ್ಲಿ ಇದು 19 ಅದ್ರಲ್ಲಿ ಇದು ಮಿಕ್ಕಿರೋದು ಇಷ್ಟಿದೆ ಅಷ್ಟೇ. ಮಾತಾಜಿ ಟೋಟಲ್ 28 ನೋಡಿ ಇಲ್ಲಿ ಸಾಧನ ಭಕ್ತಿಯಲ್ಲಿ ಮಾತಾಜಿ ಟೋಟಲ್ 28. ಓಕೆ ಆಗ ಹಾಕ್ತದೆ ಮಾತಾಜಿ, ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಮಾತಾಜಿ. ನೋಡಿ ಇಲ್ಲಿ ಸಾಧನ ಭಕ್ತಿ ನಾವು ಈಗಾಗಲೇ ಹೇಳಿದಾಗ ವೈದ್ಯ ಸಾಧನ ಭಕ್ತಿ ಮತ್ತೆ ರಾಗಾನುಭಕ್ತಿ ಸಾಧನ ಭಕ್ತಿ ಈಗ ನಾವು ನೋಡಿದ್ವಲ್ಲ. ಈ ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಸಾರಿ ನೆಟ್ವರ್ಕ್ ಹೋಯ್ತು. ಹರೇ ಕೃಷ್ಣ. ಓಕೆ, ಇಲ್ಲಿ ನಾವು ಎರಡು ನೋಡ್ಬೋದು, 2 ವಿಧಗಳು, ವೈದ್ಯ ಸಾಧನ ಭಕ್ತಿ ಮತ್ತೆ ರಾಗಾನುಗ ಸಾಧನ ಭಕ್ತಿ ಅಲ್ವಾ. ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವ ಸೇವೆಯ ಮೊದಲ ಭಾಗ ಅಂದ್ರೆ ಇಲ್ಲಿ ಹೇಳ್ತಾರೆ ಸ್ವಯಂ ಅಂದ್ರೆ ನಾವು ಒತ್ತಾಯದ ಪೂರ್ವಕವಾಗಿ ಈಗಾಗ್ಲೇ ಹೇಳಿದಾಗ ಅಂದ್ರೆ ಬೇರೆ ಬೇರೆ ನಿಯಂತ್ರಕ ತತ್ವಗಳನ್ನ ಗುರುಗಳ ಅಂದ್ರೆ ಗುರುಗಳು ಹೇಳಿದ ಹಾಗೆ ಅವರ ಅಣತಿಯ ಮೇರೆಗೆ ಅವರು ಹೇಳಿದ ಹಾಗೆ ಅಂದ್ರೆ ನಾವು ಇಲ್ಲವೇ
ಪ್ರಮಾಣಭೂತ ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತೆಯೇ ನಾವು ಅನುಷ್ಠಾನ ಮಾಡಬೇಕು. ಅಂದ್ರೆ ವೈದಿಕ ಸಾಧನ ಭಕ್ತಿ ಅಂದ್ರೆ ಏನಂತಂದ್ರೆ ಗುರುಗಳು ಹೇಳಿದರೆ ಅವರ ಮೂಲಕ ನಾವು ಮಾಡ್ತಾ ಇದೀವಿ, ಅಂದ್ರೆ ನಾವು ಸ್ವಯಂ ಪ್ರೇರಣೆಯಲ್ಲಿ ನಾವು ಮಾಡ್ತಿಲ್ಲ. ಇದನ್ನ ನಾವು ವೈದಿಕ ಸಾಧನ ಭಕ್ತಿ ಅಂತ ಕರಿತೇವೆ. ಅಂದ್ರೆ ಅವ್ರು ಹೇಳಿದರೆ ನಾವು ಮಾಡ್ತಾ ಇದೀವಿ. ಅದೇ ರೀತಿ ರಾಗಾನುಭಕ್ತಿ ಅಂತ ಹೇಳಿದ್ರೆ ಸ್ವಯಂ ಪ್ರೇರಣೆಯಿಂದ ಮಾಡುವಂತಹ ಭಗವಂತನ ಸೇವೆಯನ್ನ, ಅಂದ್ರೆ ಸಾಧನಾ ಭಕ್ತಿಯ ಇನ್ನೊಂದು ಭಾಗವನ್ನ ರಾಗಾನುಭಗ ಅಂತ ಕರಿತೇವೆ. ಅಂದ್ರೆ ವ್ಯಕ್ತಿಯು ನಿಯಂತ್ರಕ ತತ್ವಗಳ ಅನುಷ್ಠಾನದ ಮೂಲಕ ಕೃಷ್ಣನತ್ತ ಸ್ವಲ್ಪ ಹೆಚ್ಚು ಒಲಿದು, ಅಂದ್ರೆ ಭಗವಂತನ ಬಗ್ಗೆ ಹೆಚ್ಚು ನಮ್ಗೆ ಒಲವು ಬಂದು ನಾವು ಸ್ವಾಭಾವಿಕವಾಗಿ ಏನಂತಂದ್ರೆ ಈಗ ಮೇಲೆ ನಾವು ವೈದಿಕ ಭಕ್ತಿಯಲ್ಲಿ ಈಗ ಗುರುಗಳು ಹೇಳಿದ್ರೆ ನಾವು ಮಂಗಳಾರತಿ ನೋಡ್ಬೇಕಪ್ಪ, ಹೇಳ್ಬೇಕಪ್ಪ ಅನ್ನೋದು ಬಿಟ್ಟು ಇಲ್ಲಿ ಈ ರಾಗಾನುಭಕ್ತಿ ಸ್ವಲ್ಪ ನಮಗೆ ಜಾಸ್ತಿ ಭಗವಂತನ ಬಗ್ಗೆ ಒಲವು ಬಂದು, ಹೌದು ನಾನು ಮಂಗಳಾರತಿಯನ್ನ ನೋಡ್ಲೇಬೇಕು, ಭಗವಂತನಲ್ಲಿ ಖುಷಿಯಲ್ಲಿ ನಾವೇ ಹೇಳೋದು, ಅಲಾರಾಮ್ ಇಲ್ಲದೆ ನಾವು ಹೇಳೋದು, ಅಥವಾ 16 ಜಪವನ್ನ ನಾವೇ ಸ್ವಯಂ ಪ್ರೇರಣೆಯಿಂದ ಮಾಡೋದು, ಹೇಳಿದ್ದಾರೆ ಅನ್ನೋದಕ್ಕಿಂತ ನಾವು ನಮ್ಗೆ ಹೇಳಿದ್ದು ಅದು ಒಳ್ಳೇದು ಅನ್ನೋ ಭಾವದಲ್ಲಿ ಇನ್ನು ಒಲವು ಬಂದು ನಾವು ಮಾಡೋದು, ಅದನ್ನ ನಾವು ರಾಗಾನುಭಕ್ತಿ ಅಂತ. ಅಂದ್ರೆ ಅನುಗ ಹೇಗೆ ಅದು ಭಗವಂತನ ಬಗ್ಗೆ ಒಲವು ಅಲ್ವಾ, ರಾಗ ಮೀನ್ಸ್ ಒಲವು, ರಾಗಾನುಗ ಅಂತ ಕರೀತಾರೆ. ವ್ಯಕ್ತಿಯು ನಿಯಂತ್ರಕ ತತ್ವಗಳ ಅನುಷ್ಠಾನದ ಮೂಲಕ ಕೃಷ್ಣನತ್ತ ಸ್ವಲ್ಪ ಹೆಚ್ಚು ಒಲಿದು ಸ್ವಾಭಾವಿಕ ದೈವ ಪ್ರೇಮದಿಂದ ಭಕ್ತಿ ಸೇವೆ ಮಾಡುವ ಒಂದು ಘಟ್ಟವನ್ನ ನಾವು ರಾಗಾನುಭಕ್ತಿ ಅಂತ ಇಲ್ಲಿ ಕರಿತೇವೆ ಅಲ್ವಾ. ಅಂದ್ರೆ ಏನು ಅಂತಂದ್ರೆ ನಾವು ರಾಗಾನುಭಕ್ತಿ ಸ್ವಯಂ ಪ್ರೇರಣೆಯಿಂದ, ಇದು ಅಂದ್ರೆ ಗುರುಗಳು ಹೇಳ್ತಾ ಇದ್ದಾರೆ, ನಾನ್ ಮಾಡ್ತಾ ಹೋಗ್ತಾ ಇದ್ದೀನಿ, ಆತರ. ಈ ಎರಡರ ವ್ಯತ್ಯಾಸ. ನೆಕ್ಸ್ಟ್ ಮಾತಾಜಿ. ಈ ಸಾಧನ ಭಕ್ತಿ 2 ವಿಧಗಳು ನೋಡಿ ಹೇಳ್ತಾರೆ. ರಾಗಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಚಾರಣ. ಲೋಕದ ಜನರು ಸ್ವಯಂ ಪ್ರೇರಣೆಯಿಂದ ಉದಿಸಿದ ಆಕರ್ಷಣೆಯ ವೇದಿಕೆಯ ಮೇಲಿನಿಂದ ಮಾಡುವ ಭಕ್ತಿ ಸೇವೆ ಕ್ರಮವನ್ನ ಪ್ರಚಾರ ಮಾಡಲು ಪ್ರಭು ಅವತರಿಸಿದನು. ಈಗ ನಮ್ಗೆ ನೋಡಿದಾಗೆ ಆದಿಲೀಲದಲ್ಲಿ ಭಗವಂತ ಹೇಳ್ತಾರಲ್ವಾ, ಭಗವಂತನೇ ಸ್ವಯಂ ಇದನ್ನ ಮಾಡ್ಲಿಕ್ಕೆ ಭಗವಂತನೇ ಸ್ವಯಂ ಬಂದು ನಮ್ಗೆ ತೋರಿಸಿದರೆ ಯಾವ ರೀತಿ ನಾವು ಭಕ್ತಿಯನ್ನ ರಾಗ ಮಾರ್ಗದಲ್ಲಿ ನಾವು ಹೇಗೆ ಭಕ್ತಿ ಪ್ರೇಮದಿಂದ ನಾವು ಮಾಡ್ಬೇಕು ಅನ್ನೋದನ್ನ ಸ್ವಯಂ ಭಗವಂತನೇ ಬಂದು ನಮ್ಗೆ ಚೈತನ್ಯ ಮಹಾಪ್ರಭುಗಳ ಮೂಲಕ ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಯಾವ ರೀತಿ ಹರೇ ಕೃಷ್ಣ ಮಹಾಮಂತ್ರವನ್ನ ಭಗವಂತ ನಾವು ಹೇಳ್ತಾ 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 ಅವರು ಹೇಗೆ ಚೈತನ್ಯ ಚರಿತಾಮೃತದಲ್ಲಿ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಅದೇ ರೀತಿ ವೈದಿ ಸಾಧನ ಭಕ್ತಿ ಅಭ್ಯಾಸ ಯಾವ ರೀತಿ ಅಂದ್ರೆ ಅಕ್ಕರೆಯಿಂದ ಮಾಡಿದ್ದಲ್ಲದ್ದು ಸ್ವಯಂ ಸ್ಫೂರ್ತವಲ್ಲದ್ದು ಆದ ಭಗವತ್ ಸೇವೆಯ ಸಮರ್ಪಣೆ ವ್ಯಕ್ತಿಯ ಕೇವಲ ವಿಧೇಯತೆಯಿಂದ ಅಥವಾ ಗುರುಗಳ ಆಜ್ಞೆಯ ಆಯ್ತು ಎಂದು ಮಾಡುವ ಪ್ರಭು ಸೇವೆ ಅಥವಾ ಧರ್ಮ ಗ್ರಂಥಗಳನ್ನು ಅವಲಂಬಿಸಿ ಮಾಡುವ ಸೇವೆ, ಈ ತರನ ನಿರ್ಬಂಧಗಳಿಂದ ಆಗುವ ಸೇವೆಯನ್ನ ವೈದಿಕ ಭಕ್ತಿ ಅಂತಾರೆ. ಅದೇ ನೋಡಿ, ವೈದಿಕ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ. ಏನಂತಂದ್ರೆ ಅದು ಅಕ್ಕರೆಯಿಂದ ಮಾಡಿದ್ದಲ್ಲ, ಪ್ರೀತಿಯಿಂದ ಮಾಡಿದ್ದ ಅಲ್ವಾ. ಅದು ಒಂದು ಪ್ರೀತಿಯಿಂದ, ಹೌದಲ್ಲ, ಭಗವಂತನನ್ನ ಸ್ವರೂಪ ಅನ್ನೋ ಪ್ರೀತಿಯಿಂದ ನಮ್ಗೆ ಅಕ್ಕರೆಯಿಂದ ಮಾಡಿದ್ದಲ್ಲ ಅನ್ನೋದನ್ನೇ. ಅಂದ್ರೆ ನಾವು ಸ್ವಯಂ ಸ್ಫೂರ್ತವಲ್ಲದ್ದು ಅದು ಭಕ್ತಿ. ಆತರ ಸಮರ್ಪಣಾ ಭಾವ ಇಲ್ಲ. ಅಂದ್ರೆ ಗುರುಗಳ ಆಜ್ಞೆ ಹೇಳಿದರೆ ನಾವು ಮಾಡುವ ಅದನ್ನೇ ನಾವು ಮತ್ತೆ ಧರ್ಮ ಗ್ರಂಥಗಳು ಹೇಳಿದ್ದಾರೆ ಅಥವಾ ಗುರುಗಳ ಆಜ್ಞೆ ಆಗಿದೆ ಅನ್ನುವ ಒಂದು ಮಾಡುವಂತಹ ಸೇವೆಯನ್ನ, ಇಂತಹ ನಿರ್ಬಂಧಗಳಿಂದ ಆಗುವ ಸೇವೆಯನ್ನ ನಾವು ಅಂದ್ರೆ ಮತ್ತೆ ವಿಶ್ಲೇಷಣೆ ಮಾಡಿ ವೈದಿಕ ಭಕ್ತಿಯನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಾತಾಡಿ. ಅಂದ್ರೆ ಸ್ವಯಂ ಪ್ರೇರಣೆ ಅಲ್ಲದ್ದು ಅಷ್ಟೇ. ಅಂದ್ರೆ ಅದರಲ್ಲಿ ಪ್ರೀತಿ ಇರ್ಬೇಕು. ನಾವೇ ಸ್ವಯಂ, ಹೌದು ನಾವು ಕೃಷ್ಣನ ಟೆಂಪಲ್ಗೆ ಹೋಗ್ಬೇಕು, ಮಂಗಳಾರತಿ ನೋಡ್ಬೇಕು, ಮತ್ತೆ ಭಾನುವಾರ ಅಟೆಂಡ್ ಮಾಡ್ಬೇಕು, ಎಲ್ಲರ ಭಕ್ತರ ಸೇರಿ ನಾವು ಕೀರ್ತನೆಯನ್ನ ಮಾಡ್ಬೇಕು, ಅವರ ಜೊತೆಗೂಡಿ ನಾವು ಭಗವಂತನಿಗೆ ಪ್ರಸಾದ ಮಾಡ್ಬೇಕು, ಮತ್ತೆ ಎಲ್ಲರನ್ನ ಕರಿಬೇಕು, ಪ್ರೀತಿ ಇರ್ಬೇಕು, ಸಂಭ್ರಮ ಇರ್ಬೇಕು. ಈಗ ಒಂದು ಹಬ್ಬವನ್ನ ನಾವು ಹೇಗೆ ಆಚರಣೆ ಮಾಡ್ತೀವಿ, ಸ್ವಯಂ ಪ್ರೇರಿತವಾಗಿ ಆಚರಣೆ ಮಾಡ್ತೀವಿ ಅಲ್ವಾ. ಅದೇ ರೀತಿ ಭಗವಂತನ ಅದನ್ನ ನಾವು ಆಚರಣೆ ಮಾಡೋದು ಹೇಗೆ ಅನ್ನೋದನ್ನ ಇದು ಕೊಡ್ತಾರೆ. ಸ್ಮರ್ತವ್ಯ ಸತತಂ ವಿನಃ ವಿಸ್ಮರ್ತವ್ಯೋ ನ ಜಾತು ಸಿತ್. ಅಂದ್ರೆ ಹೇಗಾದರೂ ಅಥವಾ ಇರುವ ರೀತಿಯಲ್ಲಿ ಯಾವಾಗಲೂ
ಕೃಷ್ಣನ ಕುರಿತು ಚಿಂತಿಸಿ ಯಾವಾಗ್ಲೂ ಅವನನ್ನ ಯಾವ ಹೊತ್ತಿನಲ್ಲೂ ಮರೆಯಬೇಡಿ. ವಾಸ್ತವವಾಗಿ ಇದು ಎಲ್ಲಾ ನಿಯಂತ್ರಕ ತತ್ವಗಳಿಗೂ ಮೂಲಭೂತವಾಗಿದೆ. ಈ ಆಜ್ಞೆ ಹಾಗೂ ಪ್ರತಿಬಂಧಗಳಲ್ಲಿ ಎಲ್ಲಾ ನಿಯಂತ್ರಕ ತತ್ವಗಳು ಪೂರ್ಣವಾಗಿ ಮಿಳಿತಗೊಂಡಿದೆ. ಅಲ್ಲ ನೋಡಿ ಹೇಳ್ತಾರೆ, ಹೇಗಾದ್ರೂ ಅವ್ರು ಹೇಗೆ ನೋಡಿ, ಹೇಗಾದ್ರೂ ಮಾಡಿ ಭಗವಂತನಡೆಗೆ ಬನ್ನಿ, ಹೇಗಾದ್ರೂ ಮಾಡಿ ಕೃಷ್ಣನ ಕುರಿತು ಚಿಂತಿಸಿ ಅವನನ್ನ ಯಾವತ್ತೂ ಮರಿಬೇಡಿ. ಯಾಕಂದ್ರೆ ಅವರನ್ನ ಮರಿಲಿಕ್ಕಿಲ್ಲ ನಾವು ಅಲ್ವಾ. ಸತತಂ ಕೀರ್ತಿ ಎಂತೋ ಮಾಂ ಭಜತಂ ಪ್ರೀತಿ ಪೂರ್ವಕಂ ದದಾಮಿ. ಅಂದ್ರೆ ಯಾವಾಗ ಭಗವಂತನ ನಮಗೆ ಸತತವಾಗಿ ಭಗವಂತನನ್ನ ಯೋಚಿಸ್ತಾ ಹೋದ್ರೆ ಆ ಬುದ್ಧಿಯನ್ನ ಭಗವಂತ ನಮಗೆ ವಾಪಸ್ ಕೊಡ್ತಾರೆ. ನೀನ್ ಮಾಡು, ನನ್ನನ್ನ ಯೋಚಿಸ್ತಿದ್ಯಲ್ಲ ಮಾಡು. ನೋಡಿ ನಾವು ನೋಡ್ಬೋದು, ಮೊನ್ನೆ ನಾವು ಕ್ಲಾಸ್ ಅಲ್ಲಿ ನಮ್ಮ ಪ್ರಭುಗಳವರು ಮಾತಾಜಿ ಅವರು ಹೇಳಿದ್ರು, ಉತ್ತರೆ ಯಾವ ರೀತಿ ಭಗವಂತನಡೆಗೆ ಹೋಗ್ತಾಳೆ. ನಮ್ಗೆ ನಂಬಿಕೆ ಎಷ್ಟಿರ್ತದೆ. ಹೌದು, ನಮ್ಗೆ ಕಷ್ಟ ಬಂದ ತಕ್ಷಣ ನಾವು ಅಲ್ಲಿ ಕುಸ್ತೋಗ್ತೇವೆ, ನಮ್ಮ ನಂಬಿಕೆ ಹೋಗ್ಬಿಡ್ತದೆ. ಆ ಉತ್ತರೆ ಮತ್ತೆ ದ್ರೌಪದಿ ಅದನ್ನ ನಮಗೆ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ರು, ಹೇಗೆ ನಾವು ಸತತವಾಗಿ ಕೃಷ್ಣನನ್ನ ಯೋಚಿಸ್ಬೇಕು. ನಾವು ಪಾಂಡವರನ್ನ ನೋಡ್ಬೋದು, ಪ್ರಹ್ಲಾದ್ ಮಹಾರಾಜನನ್ನ ನೋಡ್ಬೋದು, ನಮ್ಮ ಧ್ರುವ ಮಹಾರಾಜನನ್ನ ನೋಡ್ಬೋದು, ಅಂಬರೀಷ್ ಮಹಾರಾಜನನ್ನ ನೋಡ್ಬೋದು, ನಾರದ ಮಹರ್ಷಿಗಳನ್ನ ನೋಡ್ಬೋದು. ಎಲ್ಲರನ್ನ ನಾವು ನೋಡ್ತಾ ಯಾವ ರೀತಿ ಭಗವಂತನನ್ನ ಅವರು ಪ್ರೀತಿ ಮಾಡ್ತಾರೆ, ಪ್ರೇಮ ಮಾಡ್ತಾರೆ. ಯಾವಾಗ ಸತತವಾಗಿ ನಮ್ಮ ಪ್ರಭುಪಾದವರನ್ನ ನೋಡ್ಬೋದು. ಈಗ ನಮ್ಮ ಲೈವ್ ಅಲ್ಲಿ ಕಾಣುವಂತಹ ನಮ್ಮ ಗುರು ಮಹಾರಾಜರನ್ನ ನೋಡ್ಬೋದು ಅಲ್ವಾ. ನಮ್ಮ ಗುರು ಮಹಾರಾಜ್ ಅವರು ಈಗ ಇದ್ದಾರೆ ಅಲ್ವಾ. ಅವರು ಹೇಗೆ ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಅವರು ಎಷ್ಟೋ ಆಪರೇಷನ್ಗಳ ಆಗಿದೆ, ಆದ್ರೆ ಅವರು ಇವತ್ತು ಈಗ ಕೂಡ 24 hours ಅವರು ಜಪವನ್ನ ಮಾಡ್ತಾ ಇದ್ದಾರೆ ಅದೇ ಇದ್ರಲ್ಲಿ. ಅಂದ್ರೆ ಭಗವಂತನನ್ನ ಯಾವತ್ತೂ ಅವರು ಮರೆಯಲ್ಲ. ಯಾವಾಗ ಅಂದ್ರೆ ಭಗವಂತನಲ್ಲಿ ಪ್ರೇಮ ಬಂದಾಗ. ಯಾವತ್ತು ವಾಸ್ತವವಾಗಿ ಇದು ಎಲ್ಲಾ ನಿಯಂತ್ರಕ ತತ್ವಗಳಿಗೆ ಮೂಲಭೂತವಾಗಿದೆ. ಈ ಆಜ್ಞೆ ಹಾಗೂ ಪ್ರತಿಬಂಧಕಗಳಲ್ಲಿ ಎಲ್ಲಾ ನಿಯಂತ್ರಕ ತತ್ವಗಳು ಪೂರ್ಣವಾಗಿ ಮಿಳಿತಗೊಂಡಿದೆ. ಅಂದ್ರೆ ಸತತವಾಗಿ ಈಗ ನಮ್ಮ ಪ್ರಭುಪಾದವರು ಯಾವಾಗಲೂ ಸತತವಾಗಿ ನಿರತರವಾಗಿ ಭಗವಂತನನ್ನ ಸ್ಮರಿಸ್ತಿದ್ರು. ಅವರಿಗೆ ಹಡಗಿನಲ್ಲಿ ಹೋಗುವಾಗ 3 ಬಾರಿ ಅಟ್ಯಾಕ್ ಆದ್ರೂ ಕೂಡ ಅವರು ಎದೆ ಗುಂದಲಿಲ್ಲ. ಅವರು ಭಗವಂತನನ್ನ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವರು ಭಗವಂತನೇ ಕನಸಿನಲ್ಲಿ ಬಂದು ಅವರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಪ್ರಭುಪಾದವರನ್ನ ಅಲ್ವಾ. ನಮಗೆ ಇಲ್ಲೇ ಲೈವ್ ಅಲ್ಲಿ ನಮಗೆ ಎಲ್ಲವೂ ನಮಗೆ ಗೊತ್ತು ಅಂದ್ರೆ ನಮಗೆ ತಿಳಿಸ್ತಾ ಇದ್ದಾರೆ ನಮ್ಮ ಆಚಾರ್ಯರು. ಆದ್ರೆ ನಮ್ಮ ಅಲ್ಪ ಬುದ್ಧಿ ಅಥವಾ ನಮ್ಮ ಅಹಂಕಾರ ಅಥವಾ ನಾನು ಎಂಬ ನಮ್ಮ ಭ್ರಮೆಯಲ್ಲಿ ನಾವು ಕುಳಿತಿದ್ದೇವೆ. ಅದೆಲ್ಲ ಹೋಗ್ಲಿಕ್ಕೆ ನಾವು ಅವರ ಪಾದ ಅರವಿಂದಗಳಿಗೆ ಯಾವತ್ತು ನಾವು ನಮಸ್ಕರಿಸುತ್ತಾ ನಮಗೆ ಬುದ್ಧಿಯನ್ನ ಕೊಡಿ, ನಮ್ಮನ್ನ ಏನು ಉದ್ಧಾರ ಮಾಡಿ ಹೇಳ್ತಾರಲ್ಲ. ನಾವು ನಿತ್ಯಾನಂದ ಮಹಾಪ್ರಭು ಗೌರ ಹರಿ ಅಂತ ಹಾಡ್ತೀವಲ್ಲ. ನಾವ್ ಯಾವಾಗ ನಿತ್ಯಾನಂದ ಮಹಾಪ್ರಭುವನ್ನ ಸ್ಮರಿಸ್ತಾ ಅವರನ್ನ ಬೇಡ್ಬೇಕಂತೆ. ಅಂದ್ರೆ ನಮಗೆ ಕೃಷ್ಣ ಸಿಗ್ಬೇಕಂದ್ರೆ ನಾವು ನಿತ್ಯಾನಂದ ಮಹಾಪ್ರಭುಗಳನ್ನ ಗಟ್ಟಿಯಾಗಿ ಹಿಡಿಬೇಕಂತೆ. ಅಂದ್ರೆ ಅದೇ ರೀತಿ ನಾವು ನಮ್ಮ ಆಚಾರ್ಯರು ಏನ್ ಹೇಳಿದ್ದಾರೆ ಆ ನಿಯಂತ್ರಕ ತತ್ವಗಳನ್ನ ಅಳವಡಿಸ್ಕೊಂಡು ಹೋದಾಗ ಅದರಲ್ಲಿ ಖಂಡಿತ ನಾವು ಜಾಗೃತರಾಗ್ಬೋದು. ಯಾವಾಗ ಅಂದ್ರೆ ಏನು ಭಗವಂತ ಹೇಳ್ತಾರೆ, ಸ್ವಯಂ ಭಗವಂತ ಹೇಳ್ತಾರೆ, ನಮ್ಮ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರಲ್ಲ. ಏನ್ ಹೇಳ್ತಿದ್ದಾರೆ, ನೀನು ನನ್ನನ್ನ ಚಿಂತಿಸು ಯಾವಾಗ್ಲೂ. ನೀನ್ ಮಾಡಿದ್ದು ನೀನ್ ಏನು ಕೊಡೋದು ಬೇಡ ಅಲ್ವಾ. ನೀನ್ ನೋಡಿ ಅವ್ರು ಹೇಳ್ತಾರಲ್ವಾ, ಅವರೇ ಕೊಟ್ಟಂತಹ ನೀರು ಪತ್ರಂ, ಅವರೇ ಕೊಟ್ಟಂತಹ ಹೂ ಪತ್ರಂ ಅಲ್ವಾ, ಪುಷ್ಪಂ ಅವರೇ ಕೊಟ್ಟ. ಇಲ್ಲಿ ಸೃಷ್ಟಿನೇ ಭಗವಂತನದ್ದು. ಇನ್ಯಾನ್ ನಾವ್ ಏನ್ ಕೊಡ್ಬೇಕು ಅವರಿಗೆ. ಆದ್ರೆ ಶುದ್ಧ ಮನಸ್ಸಿನಿಂದ ಕೊಡು ನೀನು. ನೋಡಿ ನಮ್ಮ ಇವರು ವಿದುರಾಣಿ ಕೊಡ್ತಾರಲ್ಲ, ಅವರು ಭಗವಂತ ಬಂದಂತ ಖುಷಿಗೆ ಅವರು ಬಾಳೆಹಣ್ಣನ್ನ ಆ ಕಡೆ ಹಾಕಿ ಸಿಪ್ಪೆನ ಕೊಡ್ತಾ ಇರ್ತಾರಂತೆ. ಅವರು ತುಂಬಾ ಸ್ವೀಕರಿಸ್ತಾರಂತೆ ಭಗವಂತ. ನಮ್ಮ ಜಗನ್ನಾಥ ಭಗವಂತನನ್ನ ನೋಡ್ಬೋದು. ನಿಮಗೆಲ್ಲರಿಗೂ ಗೊತ್ತು, ಕರ್ಮಬಾಯಿ ಅವರು ಅವರ ಭಾವದಲ್ಲಿ ಕಿಚಡಿಯನ್ನ ಮಾಡಿ ಕೊಡ್ತಾರೆ ಅಲ್ವಾ. ಅವರು ಯಾವ ರೀತಿ ಮಾಡಿ ಕೊಡ್ತಾರೆ ಭಗವಂತನಿಗೆ ಸ್ನಾನ ಮಾಡದೆ. ಅಂದ್ರೆ ಭಗವಂತ ದಿನ ಬರ್ತಾ ಇರ್ತದಂತೆ ಕಿಚಡಿ ತಗೊಳಕ್ಕೆ. ಆದ್ರೆ ಅಲ್ಲಿ ಒಬ್ಬ ಋಷಿಮುನಿ ಆರ್ತ ಬಂದಾಗ, ಏನು ನೀನ್ ಇಂತಹ ಮಹಿಳೆ, ಅಂದ್ರೆ ನೀನು ಭಗವಂತನಿಗೆ ಪ್ರಸಾದ ಮಾಡುವಾಗ ಹೇಗ್ ಮಾಡ್ಬೇಕು, ನೀನು ಶುದ್ಧ ಪ್ರೇಮದಿಂದ ಮಾಡ್ಬೇಕು, ಸ್ನಾನ ಮಾಡ್ಬೇಕು ಎಲ್ಲ ಹೇಳ್ತಾರಂತೆ. ಆದ್ರೆ ನೆಕ್ಸ್ಟ್ ಡೇ ಅವರು ಕರ್ಮಬಾಯಿ ಅವರು ಎಲ್ಲಾ ಸ್ನಾನ ಆದಿಗಳನ್ನ ಮುಗಿಸಿ ಅವ್ರು ಮಾಡುವಾಗ ಭಗವಂತನಿಗೆ ಹಸುವಾಗ್ತದಂತೆ. ಆಗ ಭಗವಂತ ಇದ್ ಮಾಡ್ತಿರ್ತಾರಂತೆ, ಅಳ್ತಾರಂತೆ. ಅಂದ್ರೆ ಲೀಲೆ ಅದು. ಆಮೇಲೆ ಅವರು ಮತ್ತೆ ಕಿಚಡಿಯನ್ನ ಮಾಡಿ ಕೊಟ್ಟಾಗ ಅವರು ತಗೊಳ್ತಾರಂತೆ. ಆದ್ರೆ ಲೇಟ್ ಆಗ್ತದೆ. ಆದ್ರೆ ಅಲ್ಲಿರುವಂತಹ ಅವ್ರು ಯಾರು ಹೇಳಿದ್ರು ಅವರ ಕನಸಿಗೆ ಹೋಗಿ ಭಗವಂತ ಹೇಳ್ತಾರಂತೆ, ನನ್ಗೆ ಕರ್ಮಬಾಯಿ ಮಾಡಿದ ಕಿಚಡಿ ಬೇಕು ಅಂತ.
ಅದೇನ್ ಸ್ಟೋರಿ ಅಂತಂದ್ರೆ ಅವರು ಕರ್ಮಬಾಯಿ ಕೊಟ್ಟಂತಹ ಕಿಚಡಿ ಭಗವಂತ ದಿನಾ ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಆಗ ಒಬ್ಬರು ಋಷಿಮುನಿ ಬಂದು ನೀನು ಸ್ನಾನಾದಿಗಳನ್ನ ಮಾಡಿಸಿ ನೀನು ಕೊಡ್ಬೇಕು ಅಂತ ಹೇಳ್ತಿದ್ದಾಗ ಆಗ ಅದನ್ನ ಮಾಡಿ ಎಲ್ಲವನ್ನ ಮಾಡಿ ಕೊಡುವಷ್ಟೊತ್ತಿಗೆ ಲೇಟ್ ಆಗ್ತದೆ, ಭಗವಂತನಿಗೆ ಹಸುವಾಗ್ತದೆ, ಮತ್ತೆ ಆ ಸ್ಟೋರಿ ಇದಾಗ್ತದೆ. ಆ ನಂತರ ಏನಾಗ್ತದೆ, ಅವರ ಕನಸಿಗೆ ಭಗವಂತನೇ ಹೋಗಿ ಹೇಳ್ತಾರೆ ನಂಗೆ ಕರ್ಮಬಾಯಿ ಕಿಚಡಿ ಅಂದ್ರೆ ತುಂಬಾ ಇಷ್ಟ ಅಂತ. ಆಗ ಎಲ್ಲರೂ ಆ ಮಹಿಳೆಗೆ ಆ ಕರ್ಮಬಾಯಿಗೆ ಅಡ್ಡ ಬೀಳ್ತಾರೆ. ಭಕ್ತಿ ಅಂದ್ರೆ ಏನು, ನಾವು ತೋರ್ಪಡಿಕೆಗೆ ಭಕ್ತಿಯನ್ನ ಮಾಡುವ ರೀತಿ ಅಲ್ಲ ಅಂತ. ನಾವ್ ಏನ್ ಕೊಡ್ತೀವಿ ನಾವ್ ಈಗ ಯೋಚಿಸ್ಬೋದು, ಹೌದಲ್ಲ ನಾವು ತುಂಬಾ ಭಕ್ತಿ ಮಾಡ್ತಾ ಇದ್ದೀವಿ, ನಾವು ಎಷ್ಟೋ ಜಪವನ್ನ ಮಾಡ್ತಾ ಇದ್ದೀವಿ ಅಲ್ಲ, ಆದ್ರೆ ಭಗವಂತ ಹೇಳ್ತಾರೆ ಸತತವಾಗಿ ನನ್ನನ್ನೇ ಸ್ಮರಿಸು, ಸ್ವಲ್ಪವಾಗಿ, ಆದ್ರೆ ಅದೇನು ಶುದ್ಧವಾಗಿರ್ಬೇಕು, ಶುದ್ಧವಾದ ಪ್ರೀತಿ ಕೊಡು ನೀನು ಅಂತ. ಆದ್ರೆ ಈಗನೂ ಕೂಡ ಅಲ್ಲಿ ಜಗನ್ನಾಥನಿಗೆ ಈಗ ಕೂಡ ಫೇಮಸ್ ಆಗಿದೆ ಏನ್ ಹೇಳಿ, ಜಗನ್ನಾಥನ ಕಿಚಡಿ ಅಲ್ವಾ. ಕರ್ಮಬಾಯಿದೇ ಕಿಚಡಿ ಮೊದಲ ಪ್ರಸಾದ ಅಂತೆ ಅಲ್ಲಿ. ಈಗ ಕೂಡ ಕರ್ಮಬಾಯಿಯ ಕಿಚಡಿಯನ್ನ ಮೊದಲಲ್ಲಿ ಅವರದ್ದು ಕಿಚಡಿ ಮಾಡಿ ಅಲ್ಲಿ ಕೊಡ್ತಾರಂತೆ. ಆದ್ರೆ ಯಾವಾಗ ನಾವು ಭಗವಂತನನ್ನ ಸ್ಮರಿಸ್ತೀವಿ ಖಂಡಿತ ನಮ್ಮನ್ನ ಭಗವಂತ ಇವಾಗೂ ಬಿಡಲ್ಲ. ಸ್ಮರಿಸದಿದ್ರೂ ಕೂಡ ನಮ್ಮ ಜೊತೆ ಇರ್ತಾನೆ, ಸ್ಮರಿಸದಿಲ್ಲದಿದ್ರೂ ಕೂಡ ಇರುವಾಗ ನಾವು ಸ್ಮರಿಸಿದರೆ ಭಗವಂತ ನಮ್ಮನ್ನ ಎಷ್ಟರ ಮಟ್ಟಿಗೆ ನಮ್ಮನ್ನ ಇರ್ತಾನೆ ಅನ್ನೋದನ್ನ ನಾವು ಊಹೆ ಮಾಡ್ಲಿಕ್ಕೂ ಅಸಾಧ್ಯ ಅನ್ನೋದನ್ನ ನಾವು ನೋಡ್ಬೋದು. ಸರ್ವೇ ವಿಧಿ ನಿಷೇಧಾಸ್ಯೂರ್ ಏತಯೋರ್ ಏವ ಕಿಂಕರಃ. ಒಂದು ಕಟ್ಟಳೆಯನ್ನ ಪಾಲಿಸಿದರೆ ಉಳಿದೆಲ್ಲ ನಿಯಮ ನಿಷೇಧಗಳು ತಮ್ಮಂತೆ ತಾವೇ ಬರುತ್ತವೆ. ಅಂದ್ರೆ ನಾವು ಅದನ್ನ ನಾವು ಪಾಲಿಸಿದರೆ ಉಳಿದೆಲ್ಲ ನಮ್ಗೆ ಬರ್ತದೆ ಭಗವಂತನ ಸ್ಮರಣೆ ಮಾಡಲು. ಉಳಿದೆಲ್ಲ ನಿಷೇಧಗಳ ಮೇಲೆ ಹೇಳಲಾದ ಮೂಲಭೂತ ನಿಯಮಕ್ಕೆ ಬದ್ಧರಾದ ಸಹಾಯಕರೆಂದು ಆಳುಗಳೆಂದು ತಿಳಿಯಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಮಾಡ್ತಾ ಹೋದ್ರೆ ಅದು ತಾನಾಗಿ ಬರ್ತದೆ ಅನ್ನೋದನ್ನ, ಭಗವಂತನ ಮೇಲೆ ನಮಗೆ ಭಕ್ತಿ ತಾನಾಗಿ ಬರ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. 27 ಕೃಷ್ಣ ಆಯ್ತಾ, ಎಷ್ಟು ಮತ್ತಜಿ ನೆಕ್ಸ್ಟ್ ಟೈಮ್ ಆಯ್ತು. ನಾವು ಭಕ್ತಿ ಮಾಡ್ತಾ ಆದ್ರೆ ನಮ್ಗೆ ಅವರು ದಾರಿ ತೋರಿಸ್ತಾರೆ ಅನ್ನೋದನ್ನ ನೋಡಿ. ಇಲ್ಲಿ ವಿಧಿರ್ ನಿತ್ಯ ಸರ್ವ ವರ್ಣಾಶ್ರಮಾದೀಶು. ಈ ನಿಯಂತ್ರಕ ತತ್ವಗಳು ಎಲ್ಲಾ ವರ್ಣ ಆಶ್ರಮದವರಿಗೂ ಅಂದ್ರೆ ಎಲ್ಲಾ ಜಾತಿ ವರ್ಗದವರಿಗೆ ಹಾಗೂ ನಾನಾ ಬಗೆಯ ಜೀವಿತ ವೃತ್ತಿಗಳಲ್ಲಿರುವವರಿಗೂ ಅನ್ವಯವಾಗುತ್ತದೆ. ಅಂದ್ರೆ ಎಲ್ಲರಿಗೆ ಇದು ಅನ್ವಯವಾಗ್ತದೆ ಅನ್ನೋದನ್ನ, ಈ ನಿಯಂತ್ರಕ ತತ್ವಗಳನ್ನ ನಾವು ಅಂದ್ರೆ ನೋಡಿ ಇಲ್ಲಿ ಹೇಳ್ತಾರೆ ಕ್ಷತ್ರಿಯರಾಗ್ಲಿ ವೈಶ್ಯರಿಗೆ ಆಗ್ಲಿ ಅಥವಾ ಶೂದ್ರರಿಗೆ ಆಗ್ಲಿ ಎಲ್ಲರಿಗೂ ಇದು ಅನ್ವಯವಾಗ್ತದೆ. ಹೇಗೆ ಅಂದ್ರೆ ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ನಮ್ಗೆ ಜನರ ನಡುವೆ ಸಂಪೂರ್ಣ ಸಹಕಾರವಿದ್ದು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಭಾವಾರ್ಥ. ಎಲ್ಲಾ ವರ್ಗದ ಜನರ ಆಧ್ಯಾತ್ಮಿಕ ಉತ್ಕರ್ಷವು ನೀನ್ ಎಲ್ಲೇ ಇರು, ನೀನು ವರ್ಣಾಶ್ರಮದಲ್ಲೇ ಇರು, ಗೃಹಸ್ಥನಾಗಿರು ಅಥವಾ ಕ್ಷತ್ರಿಯನಾಗಿರು ಅಥವಾ ವೈಷ್ಣವನಾಗಿರು, ಈ ತರನ ಸಹಕಾರವಿಲ್ಲದಿದ್ದ ಪಕ್ಷದಲ್ಲಿ ಸಮಾಜ ಜನರ ಪತನ ಹೊಂದುತ್ತಾರೆ. ಈ ತರ ನಮ್ಗೆ ಈ ನಿಯಂತ್ರಕ ತತ್ವಗಳನ್ನ ಎಲ್ಲಾ ವರ್ಣ ಆಶ್ರಮದವರಿಗೂ ಎಂದರೆ ಅದು ಸೇಮ್ ಆಗಿರ್ತದೆ. ಹಾಗೂ ನಾನಾ ಬಗೆಯ ಜೀವಿಕ ವೃತ್ತಿಗಳು ಇರುವವರಿಗೂ ಇದು ನಿಯಂತ್ರಕ ತತ್ವಗಳು ಪಾಲಿಸ್ಲೇಬೇಕು. ಆಗ ಮಾತ್ರ ನಾವು ಮುಂದುವರಿತಾ ಹೋಗ್ಬೋದು. ನೀವು ಭಾವಾರ್ಥದಲ್ಲಿ ಓದ್ಕೋಬಹುದು, ಅದು ಕೊಟ್ಟಿದ್ದಾರೆ 29ನೇ ಪೇಜಲ್ಲಿ, ಆಲ್ರೆಡಿ ಓದಿರ್ಬೋದು ಲಾಸ್ಟ್ ವೀಕ್. ಹರೇ ಕೃಷ್ಣ. ನೆಕ್ಸ್ಟ್ ಇಡೀ ಸಾಧನ ಭಕ್ತಿ ಮತ್ತು ವರ್ಣಾಶ್ರಮ ನೋಡಿ ಹೇಳ್ತಾರೆ. ಇಡೀ ಸಮಾಜದ ಜನ ತಮ್ಮ ತಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನ ನೆರವೇರಿಸುತ್ತಾ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ನಿಂತರೆ ಜನ ಸಮುದಾಯವು ಸುಖವಾಗಿಯೂ ಶಾಂತಿಯುತವಾಗಿಯೂ ಬದುಕುವುದರಲ್ಲಿ ಸಂದೇಹವಿಲ್ಲ. ಬದುಕಿಗೆ ಅಗತ್ಯವಾಗುವ ಯಾವುದರ ಕೊರತೆಯೂ ಇಲ್ಲದೆ ಇಡೀ ಜಗತ್ತು ವೈಕುಂಠ ಆಧ್ಯಾತ್ಮ ಧಾಮವಾಗುತ್ತದೆ. ನೋಡಿ 29ನೇ ಪೇಜಲ್ಲಿ ನೀವು ನೋಡ್ಬೋದು, ಇನ್ನು ಚಂದ ಓದ್ಬೋದು. ನೋಡಿ ಇಲ್ಲಿ ಹೇಳ್ತಾರೆ, ಇಡೀ ಸಮಾಜದ ಜನ ತಮ್ಮ ತಮ್ಮ ಪಾಲಿಗೆ ಬಂದ ನೋಡಿ ತಮ್ಮ ನಮಗೆ ಏನ್ ಕರ್ತವ್ಯ ಕೊಟ್ಟಿದ್ದಾರೆ ಅದನ್ನ ನೆರವೇರಿಸುತ್ತಾ ಕೃಷ್ಣ ಪ್ರಜ್ಞಾ ಭಾವದಲ್ಲಿ, ನಾವು ಏನೇ ಕರ್ತವ್ಯದಲ್ಲಿ ಇರು ನೀನು ಅಲ್ಲಿ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ನಿಂತರೆ ಜನ ಸಮುದಾಯವು ಅಂದ್ರೆ ಸುಖವಾಗಿರ್ಲಿಕ್ಕೆ ಏನ್ ಕಾರಣ? ಸುಖವಾಗಿರ್ಲಿಕ್ಕೆ ಭಗವಂತನನ್ನ ನಾವು ಅಸುಖಿ ಆಗಿರ್ಲಿಕ್ಕೆ ಕಾರಣ ಏನು? ಭಗವಂತನನ್ನ ಮರೆತದ್ದೇ ಕಾರಣ. ನಾವೀಗ ಯಾರು ಶಾಂತಿಯಾಗಿದ್ದೇವೆ? ಯಾರಾದ್ರೂ ಕೇಳಿ, ಯಾರೂ ಶಾಂತರಾಗಿಲ್ಲ, ನಾವು ಶಾಂತವಾಗಿಲ್ಲ ನಾವು. ಆದ್ರೆ ಭಗವಂತನ ಬಗ್ಗೆ ನಾವು ಪ್ರಜ್ಞೆಯನ್ನ ಬೆಳೆಸಿದಾಗ ಮಾತ್ರ ಅದು ಶಾಂತ. ನೋಡಿ, ಶಾಂತಿಯುತವಾಗಿ ಬದುಕುವುದರಲ್ಲಿ ಸಂದೇಹವಿಲ್ಲ. ಬದುಕಿಗೆ ಅಗತ್ಯವಾದ ಯಾವುದಾದರ ಕೊರತೆ, ನಮಗೇನ್ ಕೊರತೆ ನೋಡಿ, ಭಗವಂತನನ್ನ ಗೊತ್ತಾಗ್ತದೆ ನಮಗೆಲ್ಲ. ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಇದಕ್ಕೆ ಒಂದು ಸಣ್ಣದಾಗಿ ನಾನು ಹೇಳ್ಬೋದು. ಯಾವಾಗ ಅಂದ್ರೆ 1948 ಏನೋ ಹೇಳ್ತದೆ. ಆಗ ಮೊದಲ ಬಾರಿಗೆ ವರ್ಷ ಸರಿಯಾಗಿ ನೆನಪಿಲ್ಲ, ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ ಅವರು ಅಲ್ಲಿ ಇರ್ತಾರೆ. ಅಲ್ಲಿ ನಮ್ಮ ವಾರ್ ನಡೀತಾ ಇರ್ತದೆ ಈ ಸ್ವತಂತ್ರದ ಒಂದು ಇದ್ರಲ್ಲೇ. ಆಗ ವಾರ್ ನಡೀತಿದ್ದಾಗ ಅಲ್ಲಿ ಇದ್ದಂತಹ ಅವರು
ಅಲ್ಲ ಪ್ರಭು ನಮ್ಮ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ ಅವರಿಗೆ ಕೇಳ್ತಾರಂತೆ, ಇಲ್ಲಿ ಓಡಾಡ್ತಾರಂತೆ, ಎಲ್ಲ ಯುದ್ಧ ನಡೀತದೆ, ಅವರಿಗೆ ಯುದ್ಧ, ಮಹಾಯುದ್ಧ, ಅಲ್ಲಿ ಇದ್ದ ಇವ್ರನ್ನ ಅವರು ಸಾಯಿಸು ಹೇಳಿದಾಗ ಕುತ್ಕೊಂಡು ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ ಅವರು ಒಂದೇ ಹೇಳ್ತಾರಂತೆ, ಏನಂತಂದ್ರೆ ಇದಕ್ಕೆಲ್ಲ ಕಾರಣ ಏನಿಲ್ಲ, ಭಗವಂತನನ್ನೇ ಮರೆತದ್ದೆ. ಇವರು ಯಾವಾಗ ಅಂದ್ರೆ ಅಲ್ಲಿ ಸೊಲ್ಯೂಷನ್ ಏನು, ಭಗವಂತ ಇರ್ತಾದ್ರೆ ಭಗವಂತನನ್ನ ಬಿಟ್ಟು ನಾವ್ ಏನ್ ಮಾಡ್ತಿದೀವಿ, ನಾವ್ ಏನ್ ಸಾಧನೆ ಮಾಡ್ತಿದೀವಿ, ನಮ್ಮ ಪ್ರಜ್ಞಾನ ಇಲ್ಲ. ಅದಕ್ಕೆ ನಮಗೆ ಭಗವಂತನ ಬಗ್ಗೆ ಅರಿವಾದಾಗ, ಆತ್ಮದ ಬಗ್ಗೆ ಅರಿವಾದಾಗ ಈ ಜಗಳ, ಈ ಮೋಸ, ಈ ಯುದ್ಧ, ಈ ಸಾವು ಎಲ್ಲವೂ ಆಗ್ತದೆ. ಆದ್ರೆ ಅದು ಭಗವಂತನನ್ನ ಅರಿತು ನಮ್ಮ ಆತ್ಮದ ಉದ್ಧಾರವನ್ನ ಅರಿತಿದ್ದಾಗ ಇದಕ್ಕೆ ನಮಗೆ ಆಧ್ಯಾತ್ಮಿಕ ಧಾಮವಾಗ್ತದೆ ಎಲ್ಲವೂ ಅನ್ನೋದನ್ನ ನಾವು ನೋಡ್ಬೋದು. ನಾವ್ ಇರೋದ ಜಾಗವನ್ನೇ ನಮ್ಮ ಪ್ರಭುಪಾದರು ಹೇಳ್ತಾರೆ, ನೀನ್ ಎಲ್ಲಿರ್ತೀಯ ಅಲ್ಲೇ ವೃಂದಾವನ, ಯಾವಾಗ ಕೃಷ್ಣ ಇದ್ದಾಗ. ನೀನ್ ಎಲ್ಲಿರ್ತೀಯ ಅಲ್ಲೇ ವೈಕುಂಠ, ಯಾವಾಗ ಕೃಷ್ಣ ಇದ್ದಾಗ ಅಂತ ಹೇಳ್ತಾರೆ ಪ್ರಭುಪಾದರು. ಅದೇ ರೀತಿ ನಾವು ಕೃಷ್ಣ ಪ್ರಜ್ಞಾವನ್ನ ಎಲ್ಲಾ ರೀತಿಯಲ್ಲಿ ಕೊಡ್ಬೇಕು. ಮತ್ತೆ ನಮಗೆ ಎಷ್ಟಾಗ್ತದೆ ಅದರ ಆಂದೋಲನದಲ್ಲಿ ನಾವು ಕೈ ಜೋಡಿಸ್ಬೇಕು. ನಮಗೆ ಯಾವ ರೀತಿಯಲ್ಲಿ ನಾವು ಇದ್ದೀವಿ ಅದೇ ಪರಿಸ್ಥಿತಿಯಲ್ಲಿ ನಾವು ಅವರಿಗೆ ಕೊಡುವ ನಮಗೆ ಸಮಯ ಇಲ್ಲ. ಅಂದ್ರೆ ನಮಗೆ ಎಷ್ಟಾಗ್ತದೆ ಅಷ್ಟು, ಯಾಕಂದ್ರೆ ನಾವು ಉದ್ಧಾರ ಅಂದ್ರೆ ನಾವು ಅಲ್ಪ ಸ್ವಲ್ಪ ಈಗ ನಮಗೆ ಗೊತ್ತಿದೆ, ಈ ಅಲ್ಪ ಸ್ವಲ್ಪವನ್ನ ನಾವು ಬೇರೆಯವರಿಗೆ ಕೊಟ್ಟಾಗ ನಮ್ಮ ಗುರುಗಳಿಗೂ ನಮ್ಮ ಕೃಷ್ಣನಿಗೂ ಖುಷಿ ಆಗ್ತದೆ ಅನ್ನೋದನ್ನ ನಾವು ತಿಳಿಬೇಕು. ನಮಗೆ ಎಷ್ಟು ಸಾಧ್ಯ ಅಷ್ಟು ಸಾಧ್ಯ ನಾವು ಪ್ರಯತ್ನ ಪಡ್ಬೇಕು ಅನ್ನೋದನ್ನ ನಾವು ನೋಡ್ಬೋದು. ಅಂದ್ರೆ ಬದುಕಿಗೆ ಅಗತ್ಯವಾದ ಯಾವ್ದಾದ್ರು ಕೊರತೆಯೂ ಇಲ್ಲದೆ ನಾವು ನೋಡ್ಬೋದು ಅಲ್ವಾ. ನಮಗೀಗ ತುಂಬಾ ಕೊರತೆ, ನಮ್ಮಲ್ಲಿ ಹಣ ಇದೆ, ವಿದ್ಯೆ ಇದೆ, ಸೌಂದರ್ಯ ಎಲ್ಲವೂ ಇದೆ, ಆದ್ರೆ ಕೊರತೆ ಯಾಕೆ? ಎಲ್ಲದರ ಒಡೆಯ ಕೃಷ್ಣನನ್ನ ಬಿಟ್ಟಾಗ ನಮ್ಗೆ ಆ ಕೊರತೆ ಕಾಡ್ತಾ ಇದೆ. ಮೇಯ್ನ್ ಆಗಿ ನಾವೇನ್ ಬೇಕು, ಕೃಷ್ಣನನ್ನ ನಾವು ಅದ್ರಲ್ಲಿ ತೊಡಗಿಸ್ಕೊಂಡಾಗ, ನಾವೆಲ್ಲೇ ಇರಿ ಸಾಮಾಜಿಕವಾಗಿ ಆಟೋಮೆಟಿಕ್ ಆಗಿ ನಾವು ಕೃಷ್ಣನನ್ನ ಪೂಜಿಸಿದರೆ ಆ ಸಮಾಜವನ್ನ ಸೃಷ್ಟಿಸಿದ ಭಗವಂತ ಅದನ್ನ ನೋಡ್ಕೊಂತಾನೆ. ನಾವ್ಯಾರು ಅದನ್ನೆಲ್ಲ ಮಾಡ್ಲಿಕ್ಕೆ ಅನ್ನೋ ಪ್ರಜ್ಞೆ ನಮಗೆ ಇರ್ಬೇಕಾಗ್ತದೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಹೇಳ್ತಾರೆ, ಅಪೌರುಷೇಯ ಧರ್ಮ ಗ್ರಂಥಗಳು ಮಾನ್ಯ ಮಾಡುವ ಹಾಗೂ ದೇವೋತ್ತಮ ಪರಮಪುರುಷನ ತೃಪ್ತಿಗಾಗಿ ನಡೆಸುವ ಎಲ್ಲಾ ಕಾರ್ಯಗಳನ್ನ, ಭಕ್ತಿ ಸೇವೆ ನಿಯಂತ್ರಕ ತತ್ವಗಳನ್ನ ವಿಮಲ ಬೋಧಕರು ಒಪ್ಪಿಕೊಳ್ಳುತ್ತಾರೆ ಅಲ್ವಾ. ನಾವು ಯಾವಾಗ ಭಗವಂತ ನನಗೆ ಏನನ್ನೇ ಭಜಿಸು, ಏನನ್ನೇ ನೀನು ಮಾಡು, ಏನನ್ನೇ ಮಾಡು, ಅದು ಭಗವಂತನಿಗಾಗಿಗೋಸ್ಕರ ಮಾಡು ಅಲ್ವಾ. ಧರ್ಮ ಗ್ರಂಥಗಳು ಮಾನ್ಯ ಮಾಡುವ ಹಾಗೂ ದೇವೋತ್ತಮ ಪರಮ ಪುರುಷರ ತೃಪ್ತಿಗಾಗಿ ನೀನ್ ನಡೆಸುವ ಏನನ್ನೇ ಮಾಡು. ನಾವು ಯುದ್ಧವನ್ನ ನೋಡ್ಬೋದು ಈಗ ಅಲ್ವಾ. ನಮ್ಮ ಅರ್ಜುನ ಭಗವಂತನಿಗೋಸ್ಕರ ಯುದ್ಧವನ್ನ ಮಾಡ್ದ ಅಲ್ವಾ. ಭಗವಂತ ಹೇಳಿದ್ರು, ನೀನ್ ಯುದ್ಧ ಮಾಡು, ನಿನ್ನ ಕರ್ತವ್ಯನ ಮಾಡು, ನಿನ್ನ ಫಲಾಪೇಕ್ಷವನ್ನ ಬಿಡು. ಆದ್ರೆ ಅಲ್ಲಿ ಆಗ ಹೇಗೆ ಅವರು ಆ ಕಾರ್ಯವನ್ನ ನೋಡಿ, ಎಲ್ಲಾ ಜನರು ಅಲ್ಲಿ ಯುದ್ಧದಲ್ಲಿ ಎಷ್ಟೋ ಜನರು ಹೋಗ್ತಾರೆ, ಅದು ಏನದು ಭಗವಂತ ಕಾರ್ಯಗತ ಮಾಡಿದ್ರು ಅಲ್ವಾ. ಲಾಸ್ಟಿಗೆ ಅದು ಒಳ್ಳೆಯ ರಿಸಲ್ಟ್ ಆಯ್ತು ಅಲ್ವಾ. ನಾವು ಒಪ್ಪಿಕೊಳ್ಬೇಕು, ಏನಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಏನೇ ಮಾಡಿದ್ರು ಅದು ಭಗವಂತನಿಗೋಸ್ಕರ ನಾವು ಮಾಡಿದ್ರೆ ಮಾತ್ರ ಅದು ಏನಾಗ್ತದೆ. ಒಂದು ಅದಕ್ಕೆ ಬೋಧಕರು ಹೇಳ್ತಾರೆ, ವಿಮಲ ಬೋಧಕರು ಅಂತ ಹೇಳ್ತಾರೆ ಅಲ್ವಾ. ಕೃಷ್ಣನಿಗೋಸ್ಕರ ನಾವು ಮಾಡಿದ್ರೆ ಮಾತ್ರ. ಇಲ್ಲಿ ನಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತಾರಲ್ವಾ, ಹೀಗೆ ಕೃಷ್ಣ ಪ್ರಜ್ಞಾ ಚಳುವಳಿ ಎಷ್ಟೇ ಆಪ್ಯಕರವಾಗಿರೋ ಎಂದರೆ ವ್ಯಕ್ತಿಯು ತನ್ನನ್ನು ತಾನು ಯಾರೇ ಅಂದ್ರೆ ಅವನು ಕ್ಷತ್ರಿಯ ಆಗಿರ್ಲಿ, ವೈಶ್ಯ ಆಗ್ಲಿ, ಶೂದ್ರನೇ ಆಗ್ಲಿ, ಇಲ್ಲವೇ ಬ್ರಹ್ಮಚಾರಿ ಅಥವಾ ಗೃಹಸ್ಥ, ವಾನಪ್ರಸ್ಥ ಏನೇ ಆಗಿರು ನೀನು, ಅಥವಾ ಸಮಾಜ ಸೇವಕ ಆಗಿರು, ಏನೇ ಆಗಿರು, ಆದ್ರೆ ಈ ಎಲ್ಲವೂ ಕೃಷ್ಣ ಭಾವದಲ್ಲಿ ಪೂಜಿಸಿದರೆ ಸಾಕು, ಆ ಪೂಜೆಯು ಸಮರ್ಥಕವಾಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲಿ ಕಷ್ಟ ಸಾಧ್ಯ ಬರ್ತಿರೋದು ಏನಂದ್ರೆ ಕೃಷ್ಣನನ್ನ ನಾವು ಬಿಟ್ಟಿರುವುದೇ ದೊಡ್ಡ ಕಾರಣ ಅನ್ನೋದನ್ನ ನಾವು ನೋಡ್ಬೋದು. ಹೀಗೆ ಕೃಷ್ಣ ಪ್ರಜ್ಞಾ ಚಳುವಳಿಯು ಎಷ್ಟು ನೆಕ್ಸ್ಟ್ ಮಾತಾಜಿ. ಎರಡೇದ ಮಾತಾಜಿ ಅಷ್ಟೇ. ಆಯ್ತಾ ಥ್ಯಾಂಕ್ ಯು. ಆಯ್ತಾ ಮಾತಾಜಿ? ಹಾಕಿದ್ದೇನೆ ಮಾತಾಜಿ, ಹಾಕಿದ್ದೇನೆ 27 ಹಾಕಿದ್ದೇನೆ. ಓಕೆ, ಇನ್ನು 2 ಇದೆ ಹಾಕಿದೆ. ಹೀಗೆ ಕೃಷ್ಣ ಪ್ರಜ್ಞಾ ಚಳವಳಿ ಎಷ್ಟು ಆಪ್ಯಕರವಾಗಿದ್ದರೆ ವ್ಯಕ್ತಿ ತನ್ನನ್ನು ತಾನು ಸೇಮ್ ಇಲ್ಲಿ ಓದಿದಲ್ಲ ಅದೇ ನೋಡಿ. ನಾವು ಹೇಳಿದ್ರೆ ಏನೇ ನಾವು ಬ್ರಾಹ್ಮಣನಾಗಿರ್ಲಿ ಏನೇ ಆಗಿರ್ಲಿ, ಭಗವಂತನಲ್ಲಿ ನಾವು ಇದ್ರೆ ಅದು ಎಲ್ಲವೂ. ನಾವು ಶಾಂತಿ ಮಂತ್ರ ನೋಡ್ಬೋದಲ್ಲ, ಭಕ್ತಾರಂ ಯಜ್ಞ ತಪಸ್ಸಂ ಸರ್ವಲೋಕ ಮಹೇಶ್ವರಂ ಸುಹೃದನಂ ಸರ್ವಜ್ಞಾತಂ ಶಾಂತಿ ಮಾಂ ಮೃಚ್ಯತೆ. ಯಾವಾಗ ಶಾಂತಿ ಸಿಗ್ತದೆ? ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೋದು. ನಮಗೆ ಯಾವ ಶಾಂತಿ ಸಿಗಲ್ಲ ಯಾವಾಗ ಇದರೆಲ್ಲದರ ಒಡೆಯ ಭಗವಂತ, ಇದ್ರ ಎಲ್ಲದರ ಯಜ್ಞದ ಫಲ ಭಗವಂತ, ಎಲ್ಲವೂ ಭಗವಂತ ಅಂತ ನಂಬಿದಾಗ ಮಾತ್ರ ನಮ್ಗೆ ಶಾಂತಿ ಸಿಗ್ತದೆ. ಇಲ್ಲಾದ್ರೆ ನಮ್ಗೆ ಯಾವ ಕಾರ್ಯವನ್ನ ಮಾಡು ನಮ್ಗೆ ಶಾಂತಿ ಸಿಗಲ್ಲ ಅನ್ನೋದನ್ನ ನಮ್ಗೆ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ನಮ್ಗೆ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಇದು ಲಾಸ್ಟ್ ಮಾತಾಜಿ. ಇದು ಇನ್ನೊಂದಿದೆ ಮಾತಾಜಿ.
ಇನ್ನು ಎರಡಿದೆ ಮಾತಾಜಿ. 29. ಎಸ್ ಎಸ್ ಮಾತಾಜಿ ಇದೆ. ಆದ್ದರಿಂದ ಇಡೀ ಮನುಕುಲವನ್ನ ಸರಿಯಾದ ಹಾದಿಗೆ ಹಚ್ಚುವ ಉದ್ದೇಶವನ್ನ ಕೃಷ್ಣ ಪ್ರಜ್ಞಾ ಚಳುವಳಿಯು ಇರಿಸಿಕೊಂಡಿದೆ. ನೋಡಿ, ಇದು ಆಂದೋಲನ ನಾವು ನೋಡ್ಬೋದು. ಕೃಷ್ಣ ಪ್ರಜ್ಞಾ ಎಷ್ಟು ಚಳುವಳಿ ಮಾಡ್ತಾ ಇದೆ. ಪ್ರತಿಯೊಬ್ಬನು ಸುಖದಿಂದಿದ್ದು ಕೃಷ್ಣ ಪ್ರಜ್ಞೆಯನ್ನ ವರ್ಧಿಸಿಕೊಳ್ಳುವ ಮೂಲಕ ಲಾಭ ಗಳಿಸಲಿ ಎಂಬುದು ಇದು ಉದ್ದೇಶ. ಚಳುವಳಿಯ ಉದ್ದೇಶ ಏನಂತಂದ್ರೆ ಭಗವಂತನ ಕೃಷ್ಣ ಪ್ರಜ್ಞೆಯನ್ನ ಎಲ್ಲರ ಆತ್ಮದ ಉದ್ಧಾರಕ್ಕೆ ಏನ್ ಚಳುವಳಿ ಮಾಡ್ತಿದ್ದಾರೆ ಎಲ್ಲರಿಗೆ ನಮಗೆ ಆಗುವಷ್ಟು ಕೈ ಜೋಡಿಸ್ಬೇಕು. ಈ ಉದ್ದೇಶ. ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ, ನಮ್ಮ ಉದ್ದೇಶ ಏನು ಅದನ್ನ ನಾವು ತಿಳಿದು ಸ್ವಲ್ಪ ಮಟ್ಟಿಗೆ ನಾವು ಸಹಕಾರ ಕೊಡ್ಬೇಕು ಅಂತ ನಾವು ತಿಳ್ಕೊಳ್ಬೇಕು. ನಾವು ಎಲ್ಲರೂ. ಹರೇ ಕೃಷ್ಣ. ಇದಾಗಿದೆ ಅಲ್ಲ ಮಾತಾಜಿ? ಹಾ ಎಸ್ ಮಾತಾಜಿ. ಆಯ್ತು ಮಾತಾಜಿ, ಆಯ್ತು. ಆಯ್ತಲ್ಲ, ಮುಗೀತು ಹಾಗಾದ್ರೆ. ಮುಗೀತಲ್ಲ. ಅಂದ್ರೆ ಇದರ ಉದ್ದೇಶ ನಾವು ನೋಡ್ಬೋದು. ಲಾಸ್ಟ್ ನಾವು ಎಲ್ಲ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಏನಂತಂದ್ರೆ, ನಾವು ಭಗವಂತನ ಸೇವೆ ಹೇಗ್ ಮಾಡ್ಬೇಕು, ಅದರ ಉದ್ದೇಶ ಏನು, ನಾವು ಭಗವಂತನನ್ನ ಬಿಟ್ಟು ನಾವಿಲ್ಲಿಗೆ ಏಕೆ ಬಂದಿವಿ, ಆ ಬಿಟ್ಟ ನಂತರ ನಮ್ಮ ಸೂಕ್ತ ಪ್ರಜ್ಞೆ ನಮಗೆ ಏನ್ ಮಾಡ್ಬೇಕು, ಆ ಸೂಕ್ತ ಪ್ರಜ್ಞೆಗೆ ನಾವು ಏನ್ ಜಾಗೃತಿ ಮೂಡ್ಬೇಕು ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಾವು ನೋಡಿದೀವಿ. ಅಂದ್ರೆ ಇದೆಲ್ಲಾ ನಾವು ಲಾಸ್ಟಿಗೆ ತಿಳಿದು ನಮಗೆ ಆಚಾರ್ಯರು ಗುರು, ಸಾಧು, ಶಾಸ್ತ್ರ ಈ ಮೂರು ನಮ್ಗೆ ಕೊಟ್ಟಿದ್ದಾರೆ. ಇದರ ಮೂಲಕ ನಾವು ಸಾಧನ ಭಕ್ತಿಯನ್ನ ಮಾಡ್ಕೊಂತ ಹೋದಾಗ ನಾವು ಭಗವಂತ ನಮಗೆ ಸ್ವಲ್ಪವಾದ್ರೂ ಪ್ರೀತಿ ಬಂದು ನಾವು ಪ್ರೇಮ ಭಕ್ತಿಗೆ ಹೋಗ್ಬಹುದು. ಸಾಧ್ಯತೆ ಇದೆ, ಆದ್ರೆ ಪ್ರಾಮಾಣಿಕವಾಗಿ ನಾವು ಮಾಡ್ಬೇಕು. ಯಾವಾಗ ಅಂದ್ರೆ ಶುದ್ಧ ಮನಸ್ಸಿನಿಂದ ನಮ್ಮ ಕಲ್ಮಶಗಳು ನಮ್ಗೆ ಹೋಗ್ಬೇಕು. ಈ ನಾವು ದಿನನಿತ್ಯ ನಾವು ನೋಡ್ಕೋಬೇಕಂತ ಏನಂತಂದ್ರೆ, ನಾವು ಮಾಯಲ್ಲಿ ಹೋಗ್ತಾ ಇದೀವ ಅಥವಾ ಭಕ್ತಿಗೆ ಹೋಗ್ತಾ ಇದೀವ, ನಾವೇ ಪರಿಶೀಲನೆ ಮಾಡ್ಕೋಬೇಕಂತ ಎಷ್ಟ್ರ ಮಟ್ಟಿಗೆ ನಾವು ಹೋಗ್ತಾ ಇದೀವಿ ಅನ್ನೋದನ್ನ ನಾವು ಮಾಡ್ತಾ. ಆದ್ರೆ ಅದೆಲ್ಲ ನಮ್ಗಿಲ್ಲ ಅಂದ್ರೆ ನಾವು ಹೀಗೆ ಶ್ರವಣ ಮಾಡುತ್ತಾ ಗುರು ಹಿರಿಯರ ಆಶ್ರಯದಲ್ಲಿ, ಯಾವಾಗ ಅವರ ಪಾದ ಆಶ್ರಯದಲ್ಲಿ ನಾವು ಬೀಳೋಣ ಅನ್ನುತ್ತಾ, ಯಾವಾಗ ಒಂದು ಕ್ಷಣವನ್ನು ಭಗವಂತನ ಮರೆಯದೆ ನಾವ್ ಎಲ್ಲೇ ಇರಿ, ಯಾವಾಗ್ಲೇ ಇರಿ, ಯಾವಾಗಲ ನಮ್ಮ ಮನಸ್ಸಿನಲ್ಲಿ ಕೃಷ್ಣ 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 ಇರ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತು ಎಲ್ಲಾ ಗುರುಗಳಿಗೂ ನಮಸ್ಕರಿಸುತ್ತಾ, ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಂತಹ ಭಕ್ತರಿಗೂ ಜೈ. ಅಂದ್ರೆ ನೀವು ನಿಮ್ಮ ಸಮಯವನ್ನ ಇಲ್ಲಿ ಭಗವಂತನಿಗೆ ಕೊಟ್ಟಿದ್ದೀರಾ, ಅದಕ್ಕೆ ನಿಮಗೆ ಧನ್ಯವಾದಗಳು ಅಂತ ನಾನು ಬೇಡ್ತಾ, ಏನಾದ್ರೆ ತಪ್ಪಿದ್ರೆ ನನ್ನನ್ನ ಕ್ಷಮಿಸ್ತಾ, ಮತ್ತೆ ನನ್ಗೆ ಏನಾದ್ರೆ ಇನ್ನು ಹೇಳ್ಬೇಕು ಅಂದ್ರೆ, ನಾವು ಗುರು ಹಿರಿಯರು ಏನ್ ಹೇಳಿದ್ರೆ ಇದರಲ್ಲಿ ಹೇಳ್ತಾ ಇದ್ರೆ, ಆದ್ರೆ ಬಟ್ ನಮಗೆ ಎಷ್ಟೋ ತಪ್ಪಿರ್ತದೆ, ಖಂಡಿತ ನನ್ಗೆ ಹೇಳ್ಬೋದು, ಅದನ್ನ ನಾನು ತಿದ್ದಿಕೊಳ್ಳುವೆ. ಹರೇ ಕೃಷ್ಣ. ಅಥವಾ ಏನಾದ್ರೂ ಪ್ರಶ್ನೆಯನ್ನ ಸಹ ಕೇಳ್ಬೋದು. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ರ ಎಲ್ಲರೂ? ಕೇಳ್ಬೋದು, ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಖಂಡಿತ. ಹರೇ ಕೃಷ್ಣ. ಸಾಕಿ ಪ್ರಭು. ಅಥವಾ ಹರೇ ಕೃಷ್ಣ ಮಾತಾಜಿ. ಇದು ಎಕ್ಸಾಮ್ ಅಂದ್ರೆ ಕಂಪ್ಲೀಟ್ ಭಕ್ತಿ ರಸಾಮೃತ ಸಿಂಧು ಪುಸ್ತಕ ಮುಗ್ದ ಮೇಲೆ ಇರುತ್ತಾ ಮಾತಾಜಿ? ಹೇಳಿ ಮಾತಾಜಿ. ಕೇಳಿಸ್ತಿಲ್ಲ, ಸಾರಿ ಮಾತಾಜಿ, ಹೇಳಿ ಇನ್ನೊಂದ್ಸಲ. ಇದು ಇದಿದೆ ಅಲ್ವಾ, ಎಕ್ಸಾಮ್ ಇರುತ್ತೆ ಅಲ್ವಾ, ಅಸೈನ್ಮೆಂಟ್ ಮತ್ತೆ ಎಕ್ಸಾಮ್ಸ್ ಎಲ್ಲ. ಸೊ ಇದು ಒಂದು ಸ್ವಲ್ಪ ಅವರು ನೋಡಿ ಮಾತಾಜಿ, ಅದು ನಾನು ಕೇಳಿದ್ದೇನೆ ಲಾಸ್ಟ್ ವೀಕ್. ಮಾತಾಜಿ ಅವರು ಒಂದು ಕಳ್ಸಿದ್ದಾರೆ ಮಾತಾಜಿ ಅವರು, ಬಟ್ ಅದ್ರಲ್ಲಿ ಏನಾಗಿದೆ ಅಂದ್ರೆ ಚಾಪ್ಟರ್ ವೈಸ್ ಇಲ್ಲ ಮಾತಾಜಿ. ಅದಕ್ಕೆ ಸ್ವಲ್ಪ ನಾಳೆ ಅವರಿಗೆ ಕೇಳಿ ಎಲ್ಲ ಇದ್ ಮಾಡ್ತೇನೆ. ಕಳ್ಸಿದ್ದಾರೆ, ನಾನು ಲಾಸ್ಟ್ ವೀಕ್ ಕೇಳಿದ್ರಲ್ಲ ನೀವೆಲ್ಲ, ಅದಕ್ಕೆ ಹೇಳಿದ್ದೇನೆ. ಬಟ್ ಅವ್ರು ಕಳ್ಸಿದ್ದಾರೆ ಮಾತಾಜಿ. ಅದು ಸ್ವಲ್ಪ ನಮ್ದು ಈಗ ಮುಗ್ದಿರೋದು 2 ಚಾಪ್ಟರ್, ಅದ್ರಲ್ಲಿ ತುಂಬಾ ಇದೆ ಮಾತಾಜಿ. ಆತರ. ಹೌದಾ ಮಾತಾಜಿ? ಅಂದ್ರೆ ಒಟ್ಟಿಗೆ ಕೊಡ್ತೀರಾ ಮಾತಾಜಿ ಅಸೈನ್ಮೆಂಟ್? ಅಂದ್ರೆ ಇಷ್ಟಿಷ್ಟು ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಅಸೈನ್ಮೆಂಟ್ ಅಂತ ಇರುತ್ತಾ? ಹೌದು, ಅದೇ ತರ ಅವರು PPT ಏನೋ ಮಾಡಿದ್ದಾರೆ ಮಾತಾಜಿ, ಲಾಸ್ಟ್ ಎಲ್ಲ ಮಾಡಿದಾರಲ್ಲ ಅವರು, ಅವರ ಕೇಳಿ ನಿಮ್ಗೆ ಕೊಡ್ಬೇಕಾಗ್ತದೆ. ಒಂದು ಕಳ್ಸಿದ್ದಾರೆ, ಬಟ್ ಅದ್ ನೋಡ್ತೇನೆ ಒಂದ್ ನಿಮಿಷ. ಜ್ಯೋತಿಲಕ್ಷ್ಮಿ ಮಾತಾಜಿ ಅವರು ಕಳಿಸಿದ್ದಾರೆ ನಾನು ಹೇಳಿದ್ದಕ್ಕೆ, ಅದು ಕೊಡ್ತಾರೆ. ವಿನುಟ್ 4 ಕ್ವಶನ್ ಅಂತ ಕೊಟ್ಟಿದ್ದಾರೆ, ಒಂದ್ ನಿಮಿಷ ನೋಡ್ತೇನೆ. ಓಪನ್ ಬುಕ್ ಟೆಸ್ಟ್ ಮತ್ತೆ ನೋಟ್ಬುಕ್ ಟೆಸ್ಟ್ ಇರತ್ತಲ್ಲ ಮಾತಾಜಿ, ನೀವು ಓಪನ್ ಬುಕ್ ಕಳಿಸ್ಬೋದಲ್ಲ ಮಾತಾಜಿ? ನೀವು ಓಪನ್ ಬುಕ್ ಟೆಸ್ಟ್ ಕಳಿಸ್ಬಹುದು, ಯಾಕೆಂದ್ರೆ ಅದನ್ನ ನಾವು ಬರೀಬೇಕಾಗತ್ತೆ. ಓಪನ್ ಬುಕ್ ಟೆಸ್ಟ್ ಮತ್ತೆ ಹಾ ಹೌದು. ಅಂದ್ರೆ 19 ಅಧ್ಯಾಯ ಇದೆ ಅಂದ್ರೆ ನಮ್ಗೆ 6 ಅಧ್ಯಾಯದಂತೆ ಮಾಡ್ಬೋದು. ಹೌದಲ್ವಾ? ಇಲ್ಲಿ ಕೊಟ್ಟಿದ್ದಾರೆ ಮಾತಾಜಿ, ಘಟಕ 4 ಭಕ್ತಿ ರಸಾಮೃತ ಸಿಂಧು ಪೂರ್ವ ಸ್ವಾಧ್ಯಾಯ ಅಧ್ಯಯನ ಅಂದ್ರೆ ಮುಚ್ಚಿದ ಪುಸ್ತಕದ ಮೌಲ್ಯಮಾಪನ ಅಂತ ಕೊಟ್ಟಿದ್ದಾರೆ ಅಷ್ಟೇ ಮಾತಾಜಿ, ಬೇರೆದ್ ಕೊಡ್ಲಿಲ್ಲ, ಅದಕ್ಕೆ ಕಳ್ಸಿಲ್ಲ ನಮ್ಗೆ.
ಅದನ್ನೇ ಕಳಿಸಿ ನೀವು. ಅಂದ್ರೆ ಮುಚ್ಚಿದ ಪುಸ್ತಕ ಅಂದ್ರೆ ಕ್ವಶನ್ ಆನ್ಸರ್ ಇರ್ಬೋದು ಮತ್ತೆ ಕ್ಲೋಸ್ ಬುಕ್ ಟೆಸ್ಟ್ ಇದೆಯಲ್ಲ, ಅದು ಕ್ವಶನ್ ಆನ್ಸರ್ ಇರುತ್ತೆ. ಕ್ಲೋಸ್ಡ್ ಬುಕ್ ಇರ್ಬೇಕು ಮಾತಾಜಿ. ಹೌದು, ಕ್ಲೋಸ್ ಬುಕ್ ಟೆಸ್ಟ್ ಓಕೆ, ಇದೆ. ನಾನು ಮುಚ್ಚಿದ ಪುಸ್ತಕ ಅಧ್ಯಾಯ 1, ಅಧ್ಯಾಯ 2. ಓಕೆ ಮಾತಾಜಿ, ಅದರಲ್ಲಿ ಟೋಟಲ್ ಕೊಟ್ಟಿದ್ದಾರೆ ಮಾತಾಜಿ, 19 ಅಧ್ಯಾಯದ ಕೊಟ್ಟಿದ್ದಾರೆ. ಏನ್ ಮಾಡೋದು? ಅದನ್ನ ಕಳಿಸಿ ಕಳಿಸ್ಬೇಕಾ? ಮತ್ತೆ. ಕಳಿಸಿ ನಮಗೆ, ನಾವು 19 ರಿಟರ್ನ್ ಅಧ್ಯಾಯ ಮಾಡ್ಕೊಡ್ತೇವೆ. ನಾನು ನಾವು ಗ್ರೂಪಿಗೆ ಶೇರ್ ಕಳಿಸ್ತೇನೆ, ಆಯ್ತಾ? ಮಾಡ್ಕೊಡ್ತೇವೆ. ಆಯ್ತು ಸರಿ ಆಯ್ತು. ಮಾತಾಜಿ. ಓಕೆ ಓಕೆ, ಗುರುಪೂರ್ಣಿಮೆಯ ಎಸ್ ಮಾತಾಜಿ, ನಾನು ನಾಳೆ ಕಳಿಸ್ತೇನೆ. ನಮನಗಳು 19 ಅಧ್ಯಾಯ. ಮಾತಾಜಿ. ಹರೇ ಎಸ್, ಕೃಷ್ಣ. ಗುರುಪೂರ್ಣಿಮೆಯ ಆಯ್ತು, ಹಾರ್ದಿಕ ಕಳಿಸ್ತೇನೆ ಶುಭಾಶಯಗಳು. ಮಾತಾಜಿ. ನಿಮಗೆ ಹರೇ ಕೃಷ್ಣ, ನಾಳೆ ಗುರುವಿಗೆ ಕಳಿಸ್ತೇನೆ. ನಮನಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಚೆನ್ನಾಗಿ ಅಟೆಂಡೆನ್ಸ್ ಲಿಂಕ್ ಹಾಕಿ. ಹರೇ ಧನ್ಯವಾದಗಳು. ಕೇಳಿಸ್ತಿಲ್ಲ ಮಾತಾಜಿ, ಏನ್ ಹೇಳಿ ಇನ್ನೊಂದ್ಸಲ? ಅಟೆಂಡೆನ್ಸ್ ಲಿಂಕ್ ಮಾತಾಜಿ. ಕೃಷ್ಣ. ನಾನು ಸ್ವಲ್ಪ ಏನೋ ಪ್ರಶ್ನೆ ಲೇಟ್ ಆಗಿ ಕೇಳಿದ್ರಿ? ಜಾಯ್ನ್ ಆದೆ. ಇವತ್ತು ಗುರುಪೂರ್ಣಿಮೆ ಇದೆ. ವಿನಾಯಕ್ ಪ್ರಭು ನೀವು ಇದ್ದಾರಾ? ಕರ್ಸಿದ್ದೀರಾ? ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ, ಪ್ರಣಾಮ ನಾಮ ಮಾತಾಜಿ. ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ, ಎಲ್ಲ ಪ್ರಭುಪಾದ್ ಗುರು ಮಹಾರಾಜ್ಗೆ ಹೋಗ್ಬೇಕು ಮಾತಾಜಿ. ನಾವೆಲ್ಲ ಸತ್ತೇ ಹೌದು, ಇಲ್ಲ ನಮಸ್ತೆ ಮಾತಾಜಿ, ಖಂಡಿತ. ಪ್ರಭುಪಾದ್. ಯಾಕಂದ್ರೆ ಯಾವ ಪ್ರಭುಪಾದ್ ಮತ್ತೆ ನಮ್ಮ ಗುರು ಮಹಾರಾಜ್ ಅವರಿಗೆ ನಾವು 3 ಸಲ ಹರೇ ಕೃಷ್ಣ ಮಂತ್ರ ಹೇಳೋಣ ಮಾತಾಜಿ. ಯಾಕಂದ್ರೆ ಸರಿ ಈ ಮಾತಾಜಿ. ಕೊಟ್ಟಂತ ಜ್ಞಾನ ಏನ್ ಹೇಳ್ತೀವಿ ನಾವೆಲ್ಲರೂ, ಆಯ್ತು, ಅಳಿಸಲಾಗದಂತದ್ದು, ಅಭಿಷೇಕ ಶಾಶ್ವತವಾದದ್ದು ಅಲ್ವಾ? ಏನೇ ಆಗ್ಲಿ. ಮಾತಾಜಿ. ಎಸ್ ಮಾತಾಜಿ, ನಮಗೆ ಗೊತ್ತಿಲ್ಲದು ನಾವು ಅಜ್ಞಾತ ಸುಕೃತಿ ನಮಗೆ ಸಿಕ್ಕಿದೆ ಅಲ್ವಾ ಮಾತಾಜಿ? ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು 3 ಸಲ ಹರೇ ಕೃಷ್ಣ ಮಂತ್ರ ಹೇಳುವ, ಓಕೆನಾ? ಹಾ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ. ಹರೇ ರಾಮ ಹಾಗೆ ನಮ್ಮ ರಾಮ ಗುರು ಮಹಾರಾಜ ಹರೇ ಹುಷಾರಾಗಿ ಮತ್ತೆ ನಮಗೆ ಆಧ್ಯಾತ್ಮಿಕದಲ್ಲಿ ಮತ್ತೆ ನಮ್ಗೆ ಹೇಳಿಕೊಡ್ಲಿ ನಮ್ಮ ಗುರು ಮಹಾರಾಜರು, ಬೇಗ ಹುಷಾರಾಗ್ಲಿ ಅಂತ ಬೇಡ್ತೇನೆ. ಹರೇ ಕೃಷ್ಣ, ನಿಮ್ಮ ಎಲ್ಲರ ಮೂಲಕ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೀವು ಕ್ಷಮಿಸಿ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಎಲ್ಲರಿಗೆ ಧನ್ಯವಾದಗಳು. ವರದಾ ಮಾತಾಜಿ ತುಂಬಾ ಧನ್ಯವಾದಗಳು. ವಿನಾಯಕ ಪ್ರಭು ಧನ್ಯವಾದಗಳು, ಶೇರ್ ಮಾಡಿದಿರಾ ಸ್ಕ್ರೀನು. ಮತ್ತೆ ಇಲ್ಲಿ ಬಂದಂತ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ವಿನಾಯಕ್ ಪ್ರಭು ಧನ್ಯವಾದ. ಹಾಕಿದ್ದೇನೆ ಮಾತಾಜಿ. ಸುಜಾತ ಮಾತಾಜಿ ಹಾಕಿದ್ದೇನೆ ಮಾತಾಜಿ. ಅಟೆಂಡೆನ್ಸ್ ಏನ್ ಹಾಕಿದ್ದೇನೆ. ಮಾಡ್ಲಾ ಪ್ರಭು? ಪ್ರಭುಜಿ ನಂದೊಂದು ಅಟೆಂಡೆನ್ಸ್ ಹಾಕ್ಬಿಡಿ ಪ್ರಭುಜಿ. ಮಾಡ್ಲಾ ಪ್ರಭುಜಿ ಪ್ರಭು? ಎಲ್ಲ ಆಯ್ತಾ? ಹಾಕಿದ್ದೇನೆ ಮಾತಾಜಿ. ಅಟೆಂಡೆನ್ಸ್ ಆಗಿಲ್ಲ ಯಾರ ಪ್ರಭುಜಿ ಅಂತಿದ್ದಾರೆ? ಪ್ರಭುಜಿ. ಮಾತಾಜಿ ಈಗ ಹಾಕ್ತೀನಿ ಮಾತಾಜಿ. ರತ್ತಮ್ಮ ಮಾತಾಜಿ ಹಾಕ್ತೀನಿ ಮಾತಾಜಿ ಈಗ. ಇಲ್ಲ ರಾಜಲಕ್ಷ್ಮಿ ಇದು ಚಾರ್ಟ್ ಓಪನ್ ಆಯ್ತಾ ಇಲ್ಲ ಪ್ರಭುಜಿ ನಂದು. ರಾಜಲಕ್ಷ್ಮಿ ಮಾತಾಜಿನ ಒಂದೇ ನಿಮಿಷ ಮಾತಾಜಿ. ಮಾತಾಜಿ ನಿಮ್ಮ ನಂಬರ್ ಕೊಡಿ ಮಾತಾಜಿ. 9738. ಒಂದೇ ನಿಮಿಷ ಮಾತಾಜಿ, ಒಂದೇ ನಿಮಿಷ. ನನಗೆ ಕೇಳಿಸ್ತಿಲ್ಲ, ನನ್ನ ನೆಟ್ವರ್ಕ್ ಹೋಯ್ತಂತ ಪ್ರಭುಜಿ. ಹಾ ಮಾತಾಜಿ, ಒಂದೇ ನಿಮಿಷ ಮಾತಾಜಿ. ಇವರು ರಾಜಲಕ್ಷ್ಮಿ ಮಾತಾಜಿ ಅವ್ರ ನಂಬರ್ ಕೊಡ್ತಾ ಇದಾರೆ ಮಾತಾಜಿ. ಹೇಳ್ತೀನಿ ಪ್ರಭುಜಿ. ನನಗೆ ಕೇಳಿಸ್ತಿಲ್ಲ, ಅದು ನೆಟ್ವರ್ಕ್ ಎಲ್ಲ ಡಿಸ್ಟರ್ಬ್ ಬರ್ತದೆ. 9738 9738 6250 6250 80. ಊರು ಮಾತಾಜಿ ಬೆಂಗಳೂರಾ? ಮೈಸೂರು. ಓಕೆ ಮಾತಾಜಿ, ಹಾಕ್ತೀನಿ ಮಾತಾಜಿ. ಓಕೆ ಹಾ ಮಾತಾಜಿ, ಎಲ್ಲ ಹಾಕಿದ್ದಾರೆ ಮಾತಾಜಿ. ನಾನು ಹಾಕ್ತೀನಿ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ ಉಂಟಾ ಮಾತಾಜಿ? ನೆಟ್ವರ್ಕ್ ಹೋಗಿರ್ಬೇಕು ಪ್ರಭುಜಿ. ಮಾತಾಜಿ ಎಲ್ಲರೂ ಇಂಡಿವಿಜುವಲ್ ಲೀವ್ ಆಗೋಣ ಮಾತಾಜಿ, ಅವಾಗ ಸರಿ ಹೋಗುತ್ತೆ. ಎಂಡ್ ಮಾಡ್ಲಾ ಪ್ರಭುಜಿ? ಹಾ ಮಾತಾಜಿ, ಎಂಡ್ ಮಾಡಿ ಮಾತಾಜಿ. ಎಲ್ಲರದ್ದು ಆಯ್ತು ಮಾತಾಜಿ. ಈಗ ನಾನು ಸಪರೇಟ್ ಅವ್ರದ್ದು ಅಟೆಂಡೆನ್ಸ್ ಹಾಕ್ತೇನೆ ಮಾತಾಜಿ. ಸರಿ ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.